ನಮ್ಮ ವಂಶದ ಮೂಲ ಪುರುಷನಾಗಿರುವಂತಹ ಭಗವಾನ್ ಭಾಸ್ಕರ, ಅವನಿಂದ ಉದಿಸಿದಂತಹ ವಂಶ ಇಕ್ಷ್ವಾಕುವೇ ಮೊದಲಾದಂತಹ ಪುಣ್ಯಾತ್ಮರ ಗಣನದಲ್ಲಿಯೇ ಹುಟ್ಟಿ ಬಂದವ ನಮ್ಮಪ್ಪ ಇರೋದಂತಹ ನಿಬಂಧನ ಮಹಾರಾಜ. ಜನ್ಮದ ಮೂಲದಲ್ಲಿ ಸತ್ಯವ್ರತ ನಾಮಕನಾದಂತಹ ನಾನು ಯಾಕೆ ಇತ್ತೀಚೆಗೆ ತ್ರಿಶಂಕುವೆಂದೇ ಗುರುತಿಸಲ್ಪಟ್ಟೆ? ಯಾಕೆ? ಪ್ರಾರಬ್ಧವೋ ಅಲ್ಲ ಮತ್ತೊಬ್ಬರ ಮಾತ್ಸರ್ಯವೋ ಅಲ್ಲ ಇನ್ನೊಬ್ಬರ ಹಠಚಟವೋ ಎಂಥದ್ದು ಅಂತ ಗೊತ್ತಾಗುವುದಿಲ್ಲ ನನಗೆ. ಸತ್ಯವ್ರತನಾಗಿ ಗುರುಗಳಾದಂತಹ ವಶಿಷ್ಠಾಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ನಡೆಸುವಂತಹ ಹೊತ್ತು ದುರುಳರು ದಾಳಿ ಮಾಡಿದರು. ಅವರನ್ನು ಕೊಂದು ಕೆಡಹುವುದಕ್ಕಾಗಿ ಬಂದ ಹೊತ್ತಿನಲ್ಲಿ ಒಬ್ಬಾಕೆ ಹೆಣ್ಣು ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾಳೆ ಅಂತ ಅವಳನ್ನು ರಕ್ಷಿಸಿದೆ. ಅವಳು ವೈಶ್ಯಕನ್ಯೆಯಾದಂತಹ ಹಿಮವತಿ ಅಂತ ಮತ್ತೆ ಗೊತ್ತಾಯಿತು. ಮದುವೆ ಆಗಿಕೊಳ್ಳುವುದು ಎನ್ನುವ ಹಾಗೆ ನಮ್ಮೊಳಗೆ ಒಂದು ಮಾತುಕತೆಯೂ ಆಯಿತು. ಮತ್ತೆ ಸ್ವಲ್ಪ ಸಮಯ ಕಳೆದ ಮೇಲೆ ಅವಳಿಗೆ ಬೇರೆಯವರ ಜೊತೆಯಲ್ಲಿ ವಿವಾಹ ನಿಶ್ಚಯಿಸಿದ್ರು ಅಂತ ಅರ್ಥ ಆಯಿತು. ಹಾಗೆ ಮದುವೆ ಮಂಟಪಕ್ಕೆ ಹೋಗಿ ಅವಳನ್ನು ನಾನೇ ಕರೆತಂದೆ. ಕರೆತರುವ ಹೊತ್ತಿನಲ್ಲಿ ಸಪ್ತಪದಿ ಆಗಿರಲಿಲ್ಲ, ಮಾಂಗಲ್ಯ ಧಾರಣೆ ಮಾಡಿರಲಿಲ್ಲ. ಆದರೂ ರಾಜಾಸ್ಥಾನದಲ್ಲಿ ವಿಚಾರಣೆ ನಡೆಯಿತು. ಗುರುಗಳು ಹೇಳಿದ್ರು ಇವ ತಪ್ಪಿದಸ್ತ ಅಂತ. ಎಂಥದ್ದು ಪೂರ್ವಾಗ್ರಹವೋ ಗೊತ್ತಿಲ್ಲ. ಅಂತೂ ಎಲ್ಲ ತೀರ್ಮಾನ ಮಾಡಿ ನಾನು ಹೊಲಗೇರಿಗೆ ಅಂತಾಯಿತು. 12 ವರ್ಷಕ್ಕಿಂತ ಹೆಚ್ಚು ಹೊಲಗೇರಿಯಲ್ಲಿದ್ದೆ. ಬರಗಾಲ ಬರಗಾಲ ಬರಗಾಲ. ತಿನ್ನುವುದಕ್ಕೆ ಅನ್ನ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಉಡುವುದಕ್ಕೆ ಬಟ್ಟೆ ಇಲ್ಲ, ಎಣ್ಣೆ ಇಲ್ಲ ತಲೆಗೆ. ಇಂತಹ ಆಹಾಕಾರ, ಇಂತಹ ದಾರಿದ್ರ್ಯ. ಏನ್ ಮಾಡುವ? ಹೊಟ್ಟೆ ಹಸಿವು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ಧೇನುವನ್ನು ನೋಡಿದೆ ನಾನು, ಅದನ್ನು ಕಡ್ದೆ
ಎಲ್ಲರಿಗೂ ಹಂಚಿದೆ, ನಾನೂ ತಿಂದೆ. 2 ಪಾಪ ಬಂತದರಲ್ಲಿ. ಗೋವನ್ನು ಕಡ್ದದ್ದೊಂದು ತಪ್ಪು, ಅದನ್ನು ಶೌಚ ಇಲ್ಲದೆ ತಿಂದದ್ದು ಮತ್ತೊಂದು ತಪ್ಪು ಅಂತ ನೀವು ಆಲೋಚನೆ ಮಾಡಿ. ಕಡ್ದದ್ದು ತಪ್ಪಾದ ಮೇಲೆ ಶೌಚ ಇಲ್ಲದೆ ತಿಂದದ್ದು ತಪ್ಪು ಅಂತ ಹೇಳಲಿಕ್ಕುಂಟ? ಒಂದೊಂದು ವಿಷಯದಲ್ಲಿ 2 ತಪ್ಪು ಹುಡುಕಲಿಕ್ಕುಂಟ? ಹೇಳುವವರು ದೊಡ್ಡವರಾದ್ರೆ ಎಲ್ಲ ಪಾಲಿಸಬೇಕಾಗ್ತದೆ. ಹಾಗೆ ಒಂದು ಹೆಣ್ಣನ್ನು ಅಪಹರಿಸಿದ, ಇನ್ನೊಂದು ಗೋವನ್ನು ಕಡಿದ, ಮತ್ತೊಂದು ಶೌಚ ಇಲ್ಲದೆ ತಿಂದ, 3 ಗೂಟ. ಹಾಗೆ ತ್ರಿಶಂಕು ಅಂತಾಯ್ತು. ಮತ್ತೆ ಅವರಿಗೆ ಗೊತ್ತಾಯ್ತು ನಾನು ಇಲ್ಲದೆ ಇರುವುದೇ ಬರಗಾಲಕ್ಕೆ ಕಾರಣ ಅಂತ. ನನ್ನನ್ನು ವಶಿಷ್ಠರೇ ಕರ್ಕೊಂಡು ಬಂದು ಈ ಪೀಠದಲ್ಲಿ ಕುಳ್ಳಿರಿಸಿದ್ರು. ಮತ್ತೆ ನೋಡಿ, ನಮ್ಮದ್ದು 1ರಿಂದ ಪ್ರಾರಂಭ ಆಗಿ 10, 20, 30 ಹೀಗೆ 100 ಅಶ್ವಮೇಧಗಳನ್ನು ಮಾಡಿದ್ದೆ ನಾನು. 100 ಅಶ್ವಮೇಧ. 100 ಅಶ್ವಮೇಧ ಮಾಡುವಾಗಲೂ ನನ್ನ ಪಾಪ ಹೋಗಬೇಕು ಅಂತಲೇ ಇದ್ದದ್ದು ನನಗೆ. 100ನೇ ಅಶ್ವಮೇಧ ಮಾಡುವಾಗ ಗುರುಗಳೇ ಹೇಳಿದ್ರು, ನಿನ್ನ ತ್ರಿಶಂಕು ಎನ್ನುವ ಪಾಪ ಹೋಯಿತು ಅಂತ. ಇನ್ನು ಜನರು ನನ್ನನ್ನು ಸತ್ಯವ್ರತ ಅಂತ ಒಪ್ಪಿಕೊಳ್ಳಿಲ್ಲ ಅಂತ. ಬಲ್ಲಿರಯ್ಯ ತ್ರಿಶಂಕು ಯಾರೊಂದು ಕೇಳಿದ್ದೀರಿ, ಹೀಗೆ ಹೇಳು. ಇರ್ಲಿ, ಏನೇ ಇರಲಿ, 100 ಮಂದಿರೆಯನ್ನು ಮಾಡಬೇಕು, ಶಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಎಂಬ ಹಾಗೆ ಹಂಬಲಿಸಿ ನಮ್ಮ ಜ್ಯೋತಿಷ್ಯರಲ್ಲಿ ದಿನ ನೋಡಿದೆ. ಚೈತ್ರ ಶುದ್ಧ ಪಂಚಮಿ ಅಂತ ಹೇಳಿದ್ರು. ಅದನ್ನೇ ಹೋಗಿ ಗುರುಗಳಲ್ಲಿ ಹೇಳಿದಾಗ ಗುರುಗಳು ಹೇಳಿದ್ರು ಹೀಗೆ ಹೊತ್ತಿಲ್ಲ ಅಂತ. 5 ಸಲ ಹೋದೆ ಮಾರಾಯ, 5 ಸಲ ಹೋದೆ. ಒಂದೊಂದು ಕಾರಣ ಹೇಳಿದ್ರು. ಮತ್ತೆ ಗೊತ್ತಾಯ್ತು ನನಗೆ, ಕಾರ್ಯಕ್ರಮ ತುಂಬ ಇರುವವರಲ್ಲಿ ಕಾರ್ಯಕ್ರಮ ಮಾಡಿಸುವುದಲ್ಲ, ಯಾರಾದ್ರೂ ಪಾಪನವರು ಇದ್ದಾರೆ ನೋಡುವ, ಅವರಿಗೊಂದು ಕಾರ್ಯಕ್ರಮ ಕೊಡುವ. ಬರುವ ವರ್ಷ ಅವರು ಸಿಕ್ಲಿಕ್ಕಿಲ್ಲ, ಅದು ವಿಷಯ ಬೇರೆ. ಸಾಕು. ಈಗ ನಾನೊಂದು ತೀರ್ಮಾನ ಮಾಡಿದ್ದೇನೆ, ಗುರುಗಳಾದ ವಶಿಷ್ಠರಿಲ್ಲದೆ ಇದ್ರೇನು, ಅವರ ಸಂತಾನದವರು ಇಲ್ವಾ, ಗುರುಪುತ್ರರಿದ್ದಾರೆ, ಅಲ್ಲಿಗೆ ಹೋಗೋಣ. ಸ್ವಾಮಿ ತ್ರಿಶಂಕು ಮಹಾರಾಜ ಸತ್ಯವ್ರತ ಅಂತೂ ಒಂದು ಹೆಸರು ಉಂಟು, ಗೊತ್ತಿದೆಯಪ್ಪ. ಆಶ್ಚರ್ಯವಾಗುತ್ತಾ ಇದೆ, ಎಲ್ರಿಗೂ ಮರ್ತೋಗಿದ್ದಾರೆ. ಸಂತೋಷದಲ್ಲಿ ಸಾಕೇತದಲ್ಲಿ ಆಡಳಿತವನ್ನು ಮಾಡಬೇಕಾದಂತ ನೀನು ಅನಿರೀಕ್ಷಿತವಾಗಿ ನನ್ನ ಬಳಿಗೆ ತಂದೆಯವರಾದ ವಸಿಷ್ಠರು ನಿಮ್ಮ ಬಳಿಯಲ್ಲೇ ಇದ್ದಾರೆ. ಸೂರ್ಯವಂಶಕ್ಕೆ ಗುರುಗಳು ಯಾರು ಕೇಳಿದ್ರೆ ಅವರು ಇತ್ತೀಚೆಗೆ ದೇವಲೋಕಕ್ಕೆ ಹೋಗುವುದು ಹೆಚ್ಚಾಗಿದೆ ಗುರುಗಳೇ. ಓಹೋ, ಯಾವಾಗಲೂ ನಮ್ಮಲ್ಲಿಲ್ಲ, ಏನೋ ಕಾರ್ಯನಿಮಿತ್ತವಾಗಿರಬಹುದು. ಆಶ್ರಮದಲ್ಲಿದ್ದಾರೆ ಅಂತ ಹೊರಟು ಹೋಗಿ ಕಾಲಿಡಿದ್ರೆ ಈಗ ಬಂದದ್ದು, ನೀನು ಹೊರಟದ್ದಷ್ಟೇ ನಾನು ದೇವಲೋಕಕ್ಕೆ, ಹೋಗಿ ಬನ್ನಿ ಅಂತ ಕೈ ಮುಗಿಯುವುದು ಇರ್ಬೋದು. ಅವರ ಸಮಯವನ್ನು ನಾವು ನೋಡಿಕೊಳ್ಬೇಕಲ್ವಪ್ಪ. ಆದ್ರೆ ಬೇಕಾದಂತ ಅಧಿಕಾರ ಇದೆ, ಸಂಪತ್ತಿದೆ, ಕೈಗೊಂದು 2 ಜನ, ಕಾಲಿಗೆ 2 ಜನ ಆಳುಗಳು ಇದ್ದಾರೆ. ಒಂದು 4 ಜನ ಕಡೆಯವರೆಗೆ ಬೇಕು ಅಂತ ಇಟ್ಟುಕೊಳ್ಳಬೇಕು, ಯಾರಾದ್ರೂ ಬೇಕಪ್ಪ. ಎಲ್ಲವೂ ಇತ್ತು. ನೀನು ಈಗ ಇಲ್ಲಿಗೆ ಬಂದೆ ಅಂತ ಆದ್ರೆ ಏನೇ ಸಮಸ್ಯೆ ಬಂದರೂ ಪರಿಹರಿಸುವುದಕ್ಕೆ ತಂದೆಯವರಿದ್ದಾರೆ. ಅದನ್ನು ಬಿಟ್ಟು ಅಯೋಧ್ಯೆಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋದ್ರಲ್ಲ, ಏನು ಹೇಳ್ತಾ ಇದ್ದೀಯೋ? ಅಲ್ಲ, ದೇವಲೋಕಕ್ಕೆ ಹೋಗಿದ್ದಾರಂತ. ಹೋಗಿದ್ದಾರೆ, ಅದೇ ನಾನು ಹಾಗೆ ಹೇಳಿದಲ್ಲ, ಏನೋ ಕಾರ್ಯ ಇರಬಹುದು ಅಂತ. ಅದು ಎಲ್ಲವನ್ನು ಬಿಟ್ಟು ಈಗ ಇಲ್ಲಿಗೆ ಬಂದೆ ಅಲ್ಲ, ನೀನು ಬಂದ ಕಾರ್ಯ ಏನು ಅಂತ ಗೊತ್ತಾಗ್ಲಿಲ್ಲ. ಅರುಹೇ
ಹೇಳಿದ್ದೀರಿ. ಹೌದು ಪ್ರಭು, ಏನಪ್ಪ? ನಿಮ್ಮ ತಂದೆಯವರ ಆಚಾರ್ಯತ್ವದಲ್ಲಿ 100 ಅಶ್ವಮೇಧಗಳನ್ನು ನಾನು ಮಾಡಿದೆ. ತಿಳಿದ ವಿಷಯ. 101 ಮಾಡಿ ಹ್ಮ್ ಸಶರೀರನಾಗಿ ಸ್ವರ್ಗಗಾಮಿಯಾಗಬೇಕು ಅಂತ ಯೋಚನೆ ಮಾಡಿದ್ರೆ ಹಾ ನಿಮ್ಮ ಅಪ್ಪ ನನಗೆ ಮುಹೂರ್ತವೇ ಕೊಡುವುದಿಲ್ಲ. ಅಲ್ಲ, ಮುಹೂರ್ತ ಇಲ್ವೇ ಏನೋ? ಎಂತದಿಲ್ಲ, ಸುಮ್ಮನೆ ಹಾ. ಬ್ರಾಹ್ಮಣರೆಲ್ಲ ಒಂದು ಆಲೋಚನೆ ಮಾಡಿದ್ರೆ ಮುಹೂರ್ತ ಇಲ್ಲದೆ ಇದ್ದದ್ದು. ಅಲ್ಲ, ಅನಿವಾರ್ಯವಾಗಿ ಮುಹೂರ್ತವನ್ನು ನಾವೇ ಸೃಷ್ಟಿ ಮಾಡಬೇಕಾಗ್ತದೆ. ಕೆಲವು ಸಲ ನಮಗೆ ಆದಿತ್ಯವಾರವೇ ಕಾರ್ಯಕ್ರಮ ಬೇಕು ಅಂತಾದ್ರೆ ಆದಿತ್ಯವಾರ ಮತ್ತೆ ಮುಹೂರ್ತ ಮಾಡಿ ಕೊಡುವುದು, ಸಮಯವನ್ನು ನಿಗದಿಪಡಿಸುವುದು. ಹೌದಲ್ಲ? ಹೌದು. ನನಗೆ ಅರ್ಥ ಆಯ್ತು. ಅಪ್ಪನಿಗೆ ಹೊತ್ತಿಲ್ಲ ಅಂತ ಅಪ್ಪ ಹೇಳಲಿಕ್ಕೆ ಕಾರಣ ಅಪ್ಪನ ಮಕ್ಕಳಿಗೆ ಅವಕಾಶವನ್ನು ತಾನಾಗೆ ಒದಗಿಸಿಕೊಡುವುದಕ್ಕಾಗಿ. ಓಹೋ. ಈ ಕೆಲವು ಸಲ ಹಿರಿಯರೆಲ್ಲ ನಮಗೂ ಹೊತ್ತಿಲ್ಲ ನಾವೇ ಬೇಕು ಅಂತಾದ್ರೆ ನಮ್ಮ ಸಂತಾನ ಉಂಟು, ಬಾಯಿ ಬಿಟ್ಟವರು ಹೇಳದೇ ಇದ್ರು ನಮಗೆ ಅರ್ಥ ಆಗ್ತದೆ. ಗುರು ಬಾಲಕರಿರಾ, ನೀವು ಬಾಲಕರಾದ್ರೂ ಗುರು ಸಮಾನರು. ಗುರು ಬಾಲಕರು ನೀವು ಅಂದ್ರೆ ಗುರುಗಳಂತ ಒಪ್ಪಿಕೊಂಡಿದ್ದೀರಿ. ಪರಂಪರೆ, ಆ ವರ್ಚಸ್ಸು, ಆ ನಡತೆ, ಆ ಧೀಮಂತಿಕೆ, ಆ ಯೋಗ ಶಕ್ತಿ ಎಲ್ಲ ನಿಮ್ಮಲ್ಲಿ ಉಂಟು. 101 ನೀವು ಮಾಡಿ ನನ್ನನ್ನು ಸ್ವರ್ಗಕ್ಕೆ ಕಳಿಸಿ ಗುರುಗಳೇ. ಆದಿತ್ಯ ಸಂತೋಷದಲ್ಲಿ ಕೇಳ್ತಾ ಇದ್ದಿ. ಆಗದ ಸ್ವಾಮಿ, ಅವಕಾಶಗಳು ಯಾವಾಗಲೂ ಬರ್ತದೆ ಅಂತ ಏನೂ ಇಲ್ಲ. ಬಂದಾಗ ನಾವು ಅದನ್ನು ಬಾಚಿ ತಪ್ಪಿಕೊಳ್ಬೇಕು. ಸಮುದ್ರದ ಬದಿಗೆ ಹೋಗಿ ನನಗೊಂದು ಸ್ನಾನ ಮಾಡ್ಲಿಕ್ಕೆ ಉಂಟು, ಒಮ್ಮೆ ತೆರೆ ಬಾ ಅಂತ ಹೇಳಿಕುಂಟ, ತೆರೆಯಲ್ಲಿ ಮುಳುಗಿ ಬರ್ಬೇಕು, ತೀರ್ಥ ಸ್ನಾನ ಆಗ್ತದೆ. ಅಂದ್ರೆ ನೀನು ಹೇಳಿದಂತ ಕಾರ್ಯವನ್ನು ನಾನು ಮಾಡಬೇಕು ಅಂತ ನೀನು ಹೇಳುದು. ಎಲ್ಲಿ ನೋಡಿದ್ರು ವಶಿಷ್ಠರು, ಅವರ ವಾಸಿಷ್ಠರು. ಆದ್ರೆ ಅವರಿಗೆ ಅಂತಹ ಜ್ಞಾನ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಆದ್ರೆ ನೀನು ಹೇಳಿದಂತಹ ಕಾರ್ಯವನ್ನು ಮಾಡುವುದಕ್ಕೆ ಆಗದು ಅಂತ ಹೇಳಬೇಡಿ. ದೊಡ್ಡವರೆಲ್ಲ ನಿವೃತ್ತಿ ತಗೊಳ್ಳುವಾಗ ಸಣ್ಣವರೆಲ್ಲ ದೊಡ್ಡ ಜಾಗವನ್ನು ಅಲಂಕರಿಸಿ, ಕೆಲವು ಜಾಗದಲ್ಲೆಲ್ಲ ದೊಡ್ಡವರು ಈಗಲೂ ಇರ್ತಿದ್ರು, ಅವರೆಲ್ಲ ಕೂತ್ಕೊಳ್ಳಿಕ್ಕಿತ್ತ. ಅಲ್ಲ, ಅದು ಜಾಗ ಖಾಲಿ ಮಾಡಿ ಅದು ಯೋಗ ಹೇಳುವುದಕ್ಕಾಗುದಿಲ್ಲ. ಕೆಲವರೆಲ್ಲ ಎಷ್ಟೇ ಹೆಸರು ಗಳಿಸಿದ್ರು ಆ ಸ್ಥಾನಕ್ಕೆ ಮುಟ್ಟುವುದರಿಂದ ಮೊದಲೇ ಹೋಗಿ ಆಗ್ತದೆ. ಅದು ಬೇರೆ ವಿಷಯ. ಕಾಲವನ್ನು ನಿರ್ಣಯಿಸುವುದಕ್ಕಾಗುದಿಲ್ಲ. ಅಪ್ಪಯ್ಯ ಎಷ್ಟೋ ಮಾಡಿದ್ದಾರೆ, ಹೌದು. ಇನ್ನೇನು ಮಾಡ್ಲಿಕ್ಕೆ ಉಂಟವರು. ಈಗ ನನ್ನ ತಂದೆಯವರಲ್ಲಿಗೆ ಹೋಗಿ ನೀವು ಕೇಳಿಕೊಂಡ್ರ ಯಾಗವನ್ನು ಮಾಡಬೇಕು, ಶರೀರಾಗಿ ಸ್ವರ್ಗವನ್ನು ಏರಬೇಕು, ಈ ಯಾಗವನ್ನು ಮಾಡಿ ಪೂರೈಸಿಕೊಡಬೇಕು ಅಂತ. ಅಪ್ಪ ಒಪ್ಪಲಿಲ್ಲ. ಅಪ್ಪ ಯಾಕೆ ಒಪ್ಪಲಿಲ್ಲ ಎಂಬುದಾಗಿ ನೀನು ಸ್ವಲ್ಪ ವಿಮರ್ಶೆ ಮಾಡಬೇಕು. ನಿಮಗೆ ಅವಕಾಶ ಸಿಕ್ಕಬೇಕು ಅಂತ ಒಪ್ಪಲಿಲ್ಲ. ನೀವು ಬೇರೆ ಕಲ್ಪನೆಯನ್ನು ಮಾಡುವುದಲ್ಲ, ನಿನ್ನ ಹಣೆಯಲ್ಲಿ ಬರೆದಿರಬೇಕು. ಅವ್ರು ಏನಾದ್ರೂ ಒಂದು ಸೂಚನೆಯನ್ನು ಕೊಡುವಾಗ, ಇವತ್ತು ಅವರು ದೊಡ್ಡ ತಪಸ್ಸನ್ನು ಮಾಡಿ ಜ್ಞಾನ ಶಕ್ತಿಯನ್ನು ಹೆಚ್ಚಿಸಿಕೊಂಡವರು. ನಿಮಗೀಗ ಯೋಗ ಇಲ್ಲ, ಯೋಗ ಅವರು ಬಿಟ್ಟ ನಂತರ ನಮ್ಮ ವಿಷಯ. ಅವ್ರು ಬಿಟ್ಟರಲ್ಲ ನನ್ನನ್ನು, ನಿನ್ನ ಒಳಿತಿಗೆ ಬೇಕಾಗಿ ಅವರು ಹೇಳಿರಬಹುದು. ಅವರು ಸುಮಾರು ಕಡೆಯಲ್ಲಿ ಒಪ್ಪಿಕೊಳ್ತಾರೆ. ಅವರು ಇತ್ತೀಚೆಗೆ ಬರುವುದೆಲ್ಲ ತಡೆ ಮಾಡಿ ಏನು ಅವರು ಇದ್ದ ಕಡೆಯಲ್ಲೆಲ್ಲ ಕಾರ್ಯಕ್ರಮ ಒಪ್ಪಿಕೊಳ್ಳುವುದಕ್ಕೆ ಏನು ಸಾಮಾನ್ಯ ಅವರು ಅಂತ ತಿಳ್ಕೊಂಡಿದ್ಯಾ? ಅಸಾಮಾನ್ಯ ಆದ್ರೆ ಇತ್ತೀಚೆಗೆ ಬರುವುದೇ ಇಲ್ಲ. ಇಲ್ಲ, ಅದು ನಿನ್ನ ಹಣೆಯಲ್ಲಿ ಬರೆದಿರಬೇಕು. ಇಂಥ ಯಾಗವನ್ನು ಮಾಡಿ ಸ್ವರ್ಗವನ್ನು ಏರುವುದಕ್ಕೆ ನಿನ್ನಿಂದ ಸಾಧ್ಯ ಅಲ್ಲ, ಇರಬಹುದು, ಆದರೆ ಈ ಸಮಯದಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ತಂದೆಯವರು ಒಪ್ಪದ ಕಾರಣ ನೀನು ಹೇಳಿದಂತ ಈ ಯಾಗವನ್ನು ಮಾಡುವುದಕ್ಕೆ ನಾವು ಒಪ್ಪಲಾರೆವು. ನಿನಗೆ ಹಣೆ ಬರ ಇಲ್ಲ, ಆಗುದಿಲ್ಲ ಅಂತ ಹೇಳಿ ನಿಮಗೂ ಪ್ರಪಂಚದಲ್ಲಿ ಒಂದು ಕೀರ್ತಿ ಬರಲಿ, ನಿಮಗೊಂದು ಕಾರ್ಯಕ್ರಮ ಕೊಡುವ, ಒಂದು 4 ಜನರಿಗೆ ನೀವು ಜೀವಂತ ಇದ್ದೀರಿ ಅಂತ ಗೊತ್ತಾಗಲಿ ಅಂತ. ಹಾಗಿದ್ರೆ ನಾವು ಇಲ್ಲಿ ಯಾವುದಕ್ಕೂ ಬೇಡದವರ, ಎಲ್ಲ ಕಡೆಯಲ್ಲಿಯೂ ನಿಮ್ಮ ಅಪ್ಪನೇ ಇರುವುದು. ಆ ಅಪ್ಪನಿಗೆ ಇಂತಹ ಒಂದು ಪ್ರತಿಭಾನ್ವಿತರಾದ ಮಕ್ಕಳಿದ್ದಾರೆ.
ಎನ್ನುವುದೊಂದು 4 ಜನರಿಗೆ ಗೊತ್ತಾಗಬೇಕು ಅಂತ ನಾನೊಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಯಥಾರ್ಥಕ್ಕೂ ನನಗೇನು ಕಾರ್ಯಕ್ರಮ ಮಾಡಿ ಆಗಬೇಕು ಅಂತ ಇಲ್ಲ. ಈ ಕಾರ್ಯಕ್ರಮ ನಿನ್ನ ಲಾಭಕ್ಕೂ ಅಲ್ಲವೋ ಎಲ್ಲರ ಉಳಿತಿಲ್ಲ. ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ ಅಂತ ಇಲ್ಲ. ಇದು ನೀನು ಸತ್ಯವ್ರತ ಹೌದಲ್ಲ? ಯಾರಾದ್ರೂ ತೀರಿ ಹೋದರೆ ಅವರನ್ನು ಪ್ರಚಾರ ಮಾಡಲಿಕ್ಕೆ ಏನಾದ್ರೂ ಬರೆದು ಹಾಕುದು, ಅದರಲ್ಲಿ ನಮ್ಮದು ಒಂದು ಬದಿಯಲ್ಲಿ ಇರ್ತದೆ, ಅದರಲ್ಲಿ ಲಾಭ ಇರ್ತದೆ, ಅದು ವಿಷಯ ಬೇರೆ. ಅಲ್ಲ, ನೀನಾಗೆ ಮಾತಾಡುದಲ್ಲ, ಯಾರು ಮಾತಾಡಿಸುವುದಲ್ಲ. ಗುರು ಗುರು ಅಂತ ಹೇಳಿದ್ರೆ ಈಗ ಸ್ವಲ್ಪ ಏರುದು ಅಂತ ಹೇಳಿ ಮಾತಾಡ್ತಾರೆ. ಏನು ನಿಮಗೆ ಆಗ್ತದೆ ಇಲ್ವ? ನಿಮ್ಮ ಅಪ್ಪ ಆಗುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಗ್ತದೆ ಇಲ್ವ? ನಾನು ಈಗ ಹೆಚ್ಚಿಗೆ ಮಾತಾಡುದಿಲ್ಲ. ನಿಮಗೆ ಆಗ್ತದೆ ಇಲ್ವ? ನಾನು ಆವಾಗ ಹೇಳಿದಲ್ಲ, ಒಮ್ಮೆ ಹೇಳುದು ಆಗುದಿಲ್ಲ ಅಂತ. ಏನಯ್ಯ, ಲೋಕದಲ್ಲಿ ನೀವು ಮಾತ್ರ ಇಲ್ವಾ? ನಿಮಗೆ ತಾತೆಯವರು ಬೇರೆ ಯಾರು ಇಲ್ವಾ? ಕಲಿತವರು ನೀವು. ನೀನು ದಾರಿಯಲ್ಲಿ ಬರುವಾಗ ಎಲ್ಲ ಬೇರೆ ಹೋಗಿ ಬಂದಿದ್ದು ಹೇಗೆ ಭಾಷಿತಾರೆ? ಅದೇ ಈಗ ಹೇಳಿದದ್ದು. ನಿಮಗೆ ಆಗ್ತದೆ ಇಲ್ಲ? ನಿನಗೆ ಏರಿಸುವುದಕ್ಕೂ ಗೊತ್ತುಂಟು, ಇಳಿಸುವುದಕ್ಕೂ ಗೊತ್ತುಂಟು. ನಿಮಗೆ ಆಗ್ತದೆ ಇಲ್ಲ? ಪುಣ್ಯ, ಎಷ್ಟು ಸಲ ಹೇಳಬೇಕು? ಮತ್ತೆ ಕೇಳಿದವರು ಹೇಳ್ತಾರೆ ಅವ ಹೇಳಿದ್ದನ್ನೇ ಹೇಳಿದ ಅಂತ. ಆಗುದಿಲ್ಲ. ಹಾಗೆಯೇ ನೀವೊಮ್ಮೆ ನೀವಲ್ಲದೆ ಇದ್ರೆ ಪ್ರಪಂಚದಲ್ಲಿ ನಿಮ್ಮಂತ ವೇದಾಂತರು ವಿದ್ವಾಂಸರು ಬಹಳ ಮಂದಿಗಳಿದ್ದಾರೆ. ಮೊನ್ನೆ ಕೇಳಿದ್ರು ನಾನು ಮಾಡಬೇಕಂತ. ಬೇಡ ಸ್ವಾಮಿ, ಅದನ್ನು ಪರಂಪರೆ ಉಂಟಲ್ಲ, ಅದನ್ನು ಬಿಟ್ಟುಕೊಡುವುದು ಬೇಡ ಅಂತ ನಾನು ನಿಮ್ಮನ್ನು ಕರೆದ್ರೆ ನಿಮಗೆ ಆಗುದಿಲ್ಲ. ಹೇಳಿದ್ರು ಅವರು ಇವತ್ತೇ ಮಾಡುವ ಅಂತ, ಸ್ವಲ್ಪ ಕಡಿಮೆಗೆ ಮಾಡುವ ಅಂತ ಹೇಳಿದ್ರು. ದೊಡ್ಡ ಸಂಗತಿ ಇಲ್ಲ. ನೀವೊಂದು ದೊಡ್ಡ ಹೆಸರಿನವರು ಅಂತಾಗಿ ಹೋಗಿ ಇತ್ತೀಚೆಗೆ ಹೆಸರಿಗೆ ಬೆಲೆ ಬಿಟ್ಟರೆ ಒಂದು ಮಾನವೀಯತೆಯ ಮೌಲ್ಯಕ್ಕಿಲ್ಲ. ಒಂದು ವಿದ್ಯೆ ಉಂಟು ಅಂತ ಹೇಳಿ ಅಷ್ಟು ಅಹಂಕಾರ ಬರುವುದಲ್ಲ, ಒಬ್ಬರಿಗೊಂದು ಅನಿವಾರ್ಯತೆ ಅಂತ ಇರುವಾಗ ನಿಮ್ಮದು ದೊಡ್ಡ ಸಂಗತಿ. ನಾವು ಹೋಗ್ತೇನೆ. ಪೂರ್ವದಿಂದ ಸಿಕ್ಕಿ ಪತಂಗಾನ್ವಯದ ಭೂಪರ್ಗೆ ಗುರುಗಳಾಗಿ ಆಚಾರ್ಯರು ಈ ಪರಿಗ್ರಹಿಸುವೆ ಜನರು ಜನ ಪಿಸುಳ ಚಾಂಡಾಲ ರೂಪನಾಗೆಕ್ಕೆ ಶಾಪವು ಕೊಟ್ಟರವರು. ನಿಮಗೇನು ಮೈಯಲ್ಲಿ ಬರುವುದು? ಮೈಯಲ್ಲಿ ಬರುವಾಗ ಮಾಡಿದ್ದು ನೀನು. ನಿಮಗೆ ಆಗುದಿಲ್ಲ ಅಲ್ಲ, ನಾನು ಬೇರೆ ಜನ ನೋಡ್ತೇನೆ. ಅದು ಆಮೇಲೆ ನೋಡು, ಮೊದಲು ನನ್ನ ಮಾತನ್ನು ಕೇಳು. ನಮಗೆ ಆಗದೇ ಇರುವ ಮಾತ್ಯಾಕಯ್ಯ ನಿಮ್ದು ಸುಮ್ಮನೆ? ಹೋದಲ್ಲಿ ನನ್ನನ್ನು ಹೇಳುದು ಗುರುಗಳಂತ ನನ್ನ ಮರ್ಯಾದೆ ತೆಗಿಲಿಕ್ಕೆ ಉಂಟ ಇಲ್ವಾ? ಹೋಗುದುಂಟ ನಿಮ್ಮಲ್ಲಿ? ಹೋಗುದಿಲ್ಲ, ಇರುವುದೇ ಇರುವುದು. ಮತ್ತೆ ಹೋಗುದಿಲ್ಲ ಏರಿಸಬೇಡ. ಗುರುಪುತ್ರ ನಾನು. ನೀನು ಅರಸನಾಗಿರ್ಬೋದು, ಅಧಿಕಾರ ಇರ್ಬೋದು, ನಮ್ಮ ತಪಸ್ಸಿನ ಫಲದ ಎದುರು ನಿನ್ನದು ಯಾವುದು ಅಲ್ಲ. ಅಪ್ಪ ನಿಮಗೆ ಇರುವುದು ನಮ್ಮನ್ನು ತಪಸ್ಸು ಮಾಡ್ತೀರಲ್ಲ, ನಾಳಿದ್ದು ನಾನು ಕೂತ್ಕೊಳ್ತೇನೆ. ಏನು ಗುರುಪುತ್ರನು ಸಾಮಾನ್ಯ ವ್ಯಕ್ತಿಯಾಗಿ ನೀನು ಮಾತಾಡಬೇಡ ಅಂತ ಹೇಳ್ತಲ್ಲ. ಗೌರವವನ್ನು ಕೊಡುವುದಕ್ಕೆ ತಿಳಿಯದಂತ ಅರಸ ನೀನು ಇದ್ರೆ ಎಷ್ಟು, ಇಲ್ಲದಿದ್ರೆ ಎಷ್ಟು. ನೀನು ಹೋಗ್ತೀಯಾ? ನಾವಲ್ಲದಿದ್ರೆ ಬೇರೆಯವರನ್ನು ಹುಡುಕೊಂಡು ಹೇಳಿದ್ರ ಅಂತವರು ತುಂಬಾ ಜನ ಸಿಗಬಹುದು. ಅದನ್ನು ಮಾಡಿಸುವವರು ಸಾಮರ್ಥ್ಯವಂತರಬೇಕಾಗ್ತದೆ. ಮಾಡಿಸ್ತೀಯಲ್ಲ, ನೀನು ಮಾಡಿಸುವುದರಿಂದ ಮೊದಲು ನಿನಗೊಂದು ಸರಿಯಾದ ವ್ಯವಸ್ಥೆ ಆಗಬೇಕು. ಇನ್ನು ದಾರಿಯಲ್ಲಿ ಹೋಗುವ ತುಂಬಾ ಜನ ಸಿಗಬಹುದು. ದೂರ ಹೋದದ್ದು ಏನು ನಡೆಯಿತು ನಿನಗೊಂದು ಹೇಳಲಿಕ್ಕೆ ಒಂದು ಕಷ್ಟ ಆಗುದು. ಯಾಕೆ? ಗುರುಪುತ್ರರಲ್ಲಿಗೆ ಹೋಗಿದ್ದೆ, ಅವರಿಗೆ ಯಾಗವನ್ನು ಮಾಡುವುದಕ್ಕೆ ಹೇಳಿದ್ದೆ, ಆಗುದಿಲ್ಲ ಅಂತ ಹೇಳಿದ್ರು. ನಿನಗ ಕಷ್ಟ ಬೇಡುವಪ್ಪ, ನಿನಗ ಕಷ್ಟ ಬೇಡ. ನಾನು ಪ್ರಚಾರಕ್ಕೆ ಇರುವವಲ್ಲ, ಗೊತ್ತಾಯ್ತಲ್ಲ. ನಾನು ತಪಸ್ಸು ಮಾಡುವುದಕ್ಕೆ ಇರುವವ, ಲೋಕವನ್ನು ತಿದ್ದುವುದಕ್ಕೆ ಇರುವವರು ನಾವು. ನೀನು ಮಾಡಿದಂತ ತಪ್ಪಿಗೆ, ನಮ್ಮನ್ನು ಹೀಯಾಳಿಸಿದಂತ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಚಾಂಡಾಲ ಪ್ರವೃತ್ತಿಯಿಂದ ವರ್ತಿಸಿದಂತ ನೀನು ಈ ಕ್ಷಣದಿಂದ ಚಾಂಡಾಲ ಇದೆ. ಆಗುದಿಲ್ಲ ಅಂತಾದ್ರೆ ಬಂದವರಿಗೆ ಶಾಪ ಕೊಡು. ಹಾಗೆಯೇ ನಿಮ್ಮಂಥವರೆಲ್ಲ ಕೊಟ್ಟ ಶಾಪ ಎಲ್ಲ ಫಲಕ ಬರುವುದಿದ್ರೆ 100 ಮಂದಿ ಹಾಗೆ ಆಗ್ತಿದ್ರು. ದೊಡ್ಡ ಸಂಗತಿ. ಕೆಲಸ ಮಾಡ್ಲಿಕ್ಕೆ ಇವರನ್ನು ಎಷ್ಟು ಹೇಳಿ ಸರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿಡಿದ ಹಠವನ್ನು ಬಿಡುವುದೇ ಇಲ್ಲ. ನೋಡಿ ಅಂತ ನಮ್ಮನ್ನು ಹೀಯಾಳಿಸಿದ್ದು ನೋಡಿ. ಗುರುಗಳು ಎಂಬ ಮನಸ್ಸಿನಲ್ಲಿ ಸ್ವಲ್ಪ ಇಳ್ಳಿಂದ ಇಷ್ಟು ಇಲ್ಲ ಅಂತ ಹೇಳಿದ್ರೆ ಕೋಪಗೊಂಡು ನಾನು ಶಾಪ ಕೊಟ್ಟಿದ್ದೇನೆ. ಹೌದು,
ಎಲ್ಲಿಯಾದ್ರೆ ಈ ವಿಷಯ ತಂದೆಯವರಿಗೆ ಗೊತ್ತಾದ್ರೆ ಏನು ಮಾಡುವುದು ಅಂತ ಈಗ ತಂದೆಯವರು ಯಾವ ಉದ್ದೇಶದಿಂದ ನಾನು ಯಾಗವನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ ನನಗೇನು ಗೊತ್ತು. ಆದರೆ ಈಗ ಏನು ಮಾಡು. ಹೌದು, ತಂದೆಯವರು ಇಲ್ಲಿಗೆ ಬರುವುದರಿಂದ ಮೊದಲು ಅವರಿಗೆ ವಿಷಯವನ್ನು ತಿಳಿಸದ ಹಾಗೆ ನಾನು ಧ್ಯಾನಕ್ಕೆ ಕುಳಿತರೆ ಯಾವ ತೊಂದರೆಯೂ ಇಲ್ಲಲ್ಲ. ಮತ್ತೆ ಯಾಕೆ ನಾನು ಯೋಚನೆಯನ್ನು ಮಾಡಬೇಕು? ಮಾಡಿದ್ದನ್ನು ಅನುಭವಿಸ್ತಾರೆ. ಸಂತಾನಗಳೆಲ್ಲ ನಮ್ಮದು ಪ್ರವೇಶ ಆಗುವುದು, ಇಂಥದ್ದೊಂದು ಅಸಂಬದ್ಧ ಸಿಗುವುದು ಸರಿ ಆಯ್ತು. ಸ್ವಲ್ಪ ದೂರ ನಿಲ್ಲು ಮಾರೆ. ಓ ಪುಣ್ಯಾತ್ಮ, ಸ್ವಲ್ಪ ದೂರ ಹೋಗು, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಅಯ್ಯೋ ದೇವ, ಒಂದು ಮಾತಾಡುದು ನೋಡಿ. ನಾನು ಯಾರು ಎಂತದ್ದು ಅಂತ ಅದು ಗೊತ್ತುಂಟ? ಎತ್ತು ಅಗರಬತ್ತಿಯ ಕಟ್ಟಿನ ಹಾಗಿದ್ದಾನೆ. ಆದ್ರೂ ಇದರಲ್ಲಿ ಪರಿಮಳ ಉಂಟಾಯ್ತಾ? ಪರಿಮಳ ಇದ್ರು ಹೇಳ್ತಾರೆ, ಅದನ್ನು ತಗೊಳ್ಬೇಡಿ, ಅದರಲ್ಲೆಲ್ಲ ಹಾಲು ಉಂಟು ಅಂತ ಹೇಳ್ತಾರೆ. ಅಲ್ಲ ನಿಮ್ಮನ್ನ ಯಾರು ಇಂಥದ್ದನ್ನೆಲ್ಲ ಯಾರು ಬಿಡುದು? ಯಾರಲ್ಲಿ ಮರಳು ತೋರ ಬಾಲ ಕರಿದ ಕುರುಡನೆ ನೀರುತ್ತ ಅರಿಯದಾವ ತುಂಬ ಕರಿಯ ಬಲಿಗೆ ಅಡಗಿರಲ್ಲ. ಮರಳು ತೋರ ಬಾಲ ಕರಿದ ನೀನು ಹೊಸಮನೇನೋ ಇಲ್ಲಿ? ಎಂತದ್ದು ಪಾಲಕ ನೀನು ಹೊಸಮನೇನೋ ಇಲ್ಲಿ? ನನಗೊಂದು ಮರ್ಯಾದೆ ಉಂಟು. ಎಂತದ ಮರ್ಯಾದೆ? ಒಟ್ಟು ಮಾತಾಡುದಲ್ಲ ಯಾರು? ನಾನು ಬಂದು ಇಲ್ಲಿ ನಿಂತಿದ್ದೇನೆ, ಇವನಿಗೆ ಕಾಣುವುದಿಲ್ಲ. ಹಾಗೆ ಇಂಥದ್ದೆಲ್ಲ ಬೇಕಾದಷ್ಟು ಬರ್ತಾನೆ. ನಿಮಗೆ ಅಲ್ಲಿ ವ್ಯವಸ್ಥೆ ಇಲ್ವಾ? ಓ ಅಲ್ಲಿ ಹಾಕಿದ್ದಾರೆ, ವಸತಿ ಇಲ್ಲದವರಿಗೆ, ನಿರ್ಗತಿಗರಿಗೆ ಬೇರೆ ಕಡೆ, ಓ ಈ ಕಡೆ ಭಿಕ್ಷುಕರಿಗೆ, ಆಮೇಲೆ ಓ ಅಲ್ಲಿ ಅನಾಥಾಶ್ರಮ ಉಂಟು, ಆಶ್ರಯ ತಲೆ ಇಲ್ಲದವರಿಗೆ. ಕೆಟ್ಟವರೇ, ಇಲ್ಲೆಲ್ಲ ಬಂದು ನಮ್ಮಲ್ಲಿ ಇಷ್ಟು ಉದ್ದ ಮಾತಾಡುದು. ನಿನಗೆ ಯಾವ ಬದಿ ಕೇಳದೆ ಇದ್ದದ್ದು ಸರಿ ಹೇಳು. ನನ್ನದು ಇದು ಕೇಳ್ತಾನೆ, ಇದೊಂದು ಸ್ವಲ್ಪ ಹಾಗಿದ್ರೆ ಈಚೆ ಬಾ. ನಾನು ನಿನ್ನ ಅರಸ ತ್ರಿಶಂಕು ಭೂಪತಿ ಸತ್ಯವ್ರತ. ತ್ರಿಶಂಕು ಅಲ್ಲ, ಇದು ಬರೇ ಶಂಕು. ಮತ್ತೆ ಸತ್ಯವ್ರತ ಮಾರಾಯ. ಕೇಳಿದ್ರೆ ಸತ್ಯವ್ರತ. ಎಂತ ಯಜಮಾನ ಯಜಮಾನ ಅಲ್ಲ, ಯಜಮಾನ ಅಂತ ಇದ್ದದನ್ನೆಲ್ಲ ಕಟ್ಟಿಕೊಂಡು ಬಂದು ನಾನು ಯಜಮಾನ ಅಲ್ಲಿ ಪಾಪ ಒಣಗಿಸಿಲ್ಕಿಟ್ಟದ್ದನ್ನೆಲ್ಲ ಕಟ್ಟಿಕೊಂಡು ಬಂದು ಒಟ್ಟು ಒಂದು ವೇಷ ಮಾಡುದಲ್ಲ, ಅದೊಂದು ಕಾಣಬೇಕು. ಯಾರು ಯಾವ ವೇಷ ಮಾಡಬೇಕು ಅಂತ ಉಂಟು. ಒಟ್ಟು ಕಟ್ಟಿಕೊಂಡು ಬಂದು ನಾನು ಯಜಮಾನ. ಇಲ್ಲಿ ಬಾ. ಎಂತದೆ ಓತಿಕ್ಯಾತನೆ ಇಲ್ಲಿ ಬಾ. ಒಳಗಡೆ ಶುಂಠಿ ಇಲ್ಲಿ ಬಾ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಕು. ತಾಳ್ಮೆ ನೀನು ಮತ್ತೆ ಬಂದು ನಮ್ಮಲ್ಲಿಗೆ ಬಂದು ಯಾರೋ ಬೇರೆ ಇವನನ್ನು ನೋಡಿದ್ರೆ ಗಾಣಕ್ಕೆ ಕೊಟ್ಟ ಕಬ್ಬಿನ ಜಳ್ಳೆಯ ಹಾಗಿದ್ದ. ಆದ್ರೂ ಮೊದಲು ರುಚಿ ಇತ್ತು ಅಂತ ಗೊತ್ತದು. ಬಿಸಾಕುವಂತ ಸಿಪ್ಪೆ ಮಾತ್ರ ನೀನೀಗ. ಆದ್ರೂ ಅದರಿಂದ ಬೆಂಕಿ. ನನ್ನ ಮಗ ಹರಿಶ್ಚಂದ್ರ ಇದ್ದಾನೆ ಒಳಗೆ. ನನಗೆ ಬರುವ ಯಜಮಾನರು ಬಂದಿದ್ದಾರೆ. ಸ್ವಲ್ಪ ದೂರ ನಿಲ್ಲು. ನನ್ನ ಇನ್ನೊಂದು ಮುಖ ನೋಡ್ಲಿಲ್ಲ. ನಾನು ಒಂದೊಂದ್ಸಲ ಹುಚ್ಚರಾಗೆ ಮಾಡುವುದು ಮಾತ್ರ, ಹುಚ್ಚಲ್ಲ. ನಮ್ಮ ಯುವರಾಜ ನನ್ನ ಮಗ ಎಂತದ ಕಟ್ಟಿ ನಿನ್ನ ಬ್ರಹ್ಮರಂಧ್ರಕ್ಕೆ ಒಂದು ಪಡೆದ್ರೆ ನಿನ್ನ ತಲೆ ಹೊಟ್ಟೆ ಒಳಗೆ ಹೋಗ್ಬೇಕು. ನಾನು ನಿನಗೆ ಇಷ್ಟು ಮಾತಾಡ್ಲಿಕ್ಕೆ ಬಿಟ್ಟದ್ದೇ ತಪ್ಪು. ನಿನಗೆ ಎರಡು ಬಿಟ್ಟು ಕಳಿಸ್ತಾ ಇದ್ದೆ, ಆದ್ರೆ ನಾನು ನಿನ್ನನ್ನು ಮುಟ್ಟಬಾರ್ದು. ಏಕವಚನದಲ್ಲಿ ಮಾತಾಡ್ತಾನೆ. ಒಂದು ದೊರೆ ಸ್ವಾಮಿ ಅಭಿಮಾನ ಪ್ರೀತಿ ಗೌರವ ಇವನೇ. ನೀನು ನಿನ್ನ ಮುಖ ಸರಿಯಾಗಿ ನೋಡಿದ್ಯಾ? ನೀನು ಏನು ಮಾತಾಡ್ತಾ ಇದ್ದಿಂತ ಗೊತ್ತುಂಟ? ಕಾಲ ಕೆಟ್ಟಿತಪ್ಪ. ಯಜಮಾನರನ್ನು ನೀನು ನಾನು ಕೂಡ ಕೆಲವು ಮಕ್ಕಳನ್ನು ಕೂಡ ನೀವು ನೀನು ಸ್ವಲ್ಪ ಮಾನಸಿಕವ. ಯಜಮಾನರು ಒಂದು ಅವನದನ್ನು ನನಗೆ ಹೇಳುದು ಅವ ಮಾನಸಿಕ ಆಗಿದೆ. ಅಲ್ಲ, ಯಜಮಾನ ಈ ಕೆಲವರಿಗೆ ಯಾವ್ದು ಆಗಬೇಕು ಅಂತ ಉಂಟು, ಅದು ಆಗದಿದ್ರೆ ಅದನ್ನೇ ಹೇಳಿಕೊಂಡು ಬರು. ನಾನು ಯಜಮಾನ. ನಾನು ಇಲ್ಲಿಯ ಭೂಪ. ನಿನಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಓ ಅಲ್ಲಿ ಒಂದು ಕನ್ನಡಿ ಇಟ್ಟು ನೋಡು. ನೀನ್ ನೋಡ್ಲಿಕ್ಕೆ ಚಾಂಡಾಲನಾಗೆ ಪಂಚಮ ಕ್ರೂರ ವಾಕ್ಯಕ್ಕೆ ನಿಜ ಶರೀರವನ್ನು ಪರಿಚಿಸಿದರ ರಸೀಶ್ವರನು ಕಂಡು ಸರ್ವಾಗ್ರದಲ್ಲಿ ಚಾಂಡಾಲ ವರ್ಣವಾಗಯ ಕಂಡು ಸರ್ವಾಂಗದಲ್ಲಿ ಚಾಂಡಾಲ ವರ್ಣವನು
ನಡಗುವುದಕ್ಕಿಂತ ಮೊದಲಾಗಿ ಗೋಡೆಯಲ್ಲಿದ್ದಂತಹ ನಿಲುಗನ್ನಡಿಯನ್ನು ತಿರುಗಿ ನೋಡಿದೆ ಅಂತ ಆದ್ರೆ ಅಪ್ಪ, ಅಯ್ಯೋ, ನನ್ನನ್ನೇ ನಾನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವಿರೂಪ, ಕುರೂಪ ಸಂಪೂರ್ಣ ಚಾಂಡಾಲಮಯವಾಗಿ ಹೋಗಿದೆ ನನ್ನ ದೇಹ. ಮೈಯಲ್ಲಿದ್ದಂತಹ ಬಂಗಾರದ ಒಡವೆಗಳೆಲ್ಲ ಕಬ್ಬಿಣವಾಗಿದೆ. ಯಥಾರ್ಥಕ್ಕಾದರೂ ನನ್ನನ್ನು ಯಾರೇ ಕಂಡರೂ ಪರಿಚಯವನ್ನು ಹಿಡಿಯಲಾರನು, ನನ್ನನ್ನು ಯಾವರೂ ಗುರುತಿಸಿಕೊಳ್ಳಲಾರ. ನಾನೇನೇ ಹೇಳಿದರೂ ನಂಬುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವಿರೂಪ ನನ್ನ ದೇಹಕ್ಕೆ ಬಂದಡಸಿ ಹೋಗಿದೆ. ಗುರುಪುತ್ರರಲ್ಲಿ ಅಹಂಕಾರಿಯಾಗಿ ನುಡಿದ ಹೊತ್ತಿನಲ್ಲಿ ಅವರು ಕೊಟ್ಟ ಶಾಪವಾಕ್ಯವನ್ನು ನಗಣ್ಯವಾಗಿ ಕಂಡೆ ನಾನು. ನಿಮ್ಮದ್ದೆಲ್ಲ ಶಾಪ ಫಲಿಸುವುದಕ್ಕೆ ಸಾಧ್ಯವೇ ಎನ್ನುವಂತಹ ಕ್ಷುಲ್ಲಕವಾದ ಭಾವ ಇತ್ತು ನನ್ನಲ್ಲಿ. ಆದರೆ ಶಾಪ ಈ ತೆರನಾಗಿ ಪರಿಣಾಮವನ್ನು ಕೊಡ್ತದೆ ಎನ್ನುವ ಯಾವ ಕಲ್ಪನೆಯೂ ನನಗಿರಲಿಲ್ಲ. ಅಯ್ಯೋ, ಒಂದು ಮಾತು ಹೇಳಿಯೇನಪ್ಪ, ಎಂತದ್ದು ಮುಗಿಲಿಲ್ವಾ? ನೀನು ಅಂತಲ್ಲ, ಯಾವನೇ ಆದರೂ ನನ್ನಲ್ಲಿ ಈ ಸ್ಥಿತಿಯಲ್ಲಿ ನಾನು ಯಾರು ಅಂತ ಗುರುತು ಹಿಡಿಯುವುದಕ್ಕೆ ಸಾಧ್ಯ. ಹೌದಾ? ನಾನು ಹೇಳಿದ್ದು ಸರಿ ಉಂಟಾ? ನಿನಗೆ ಸರಿ ಇಲ್ಲ ಅಂತ ನಾನು ಎಣಿಸಿದೆ. ಆದ್ರೆ ಹೇಳುವ ನಿನಗೆ ಸರಿ ಇಲ್ಲ ಅಂತ ನಾನು ಎಣಿಸಿದೆ. ಅದು ಕನ್ನಡಿ ಸುಳ್ಳು ಹೇಳ್ತದ? ಇಲ್ಲ. ಮತ್ತೆ ಅದಕ್ಕೆ ದರ್ಪಣ ದರ್ಶನ ಅಂತ ಹೇಳ. ನಾನು ಹಾಗೆ ಅದ್ರಾಗೆ ಇದ್ದದನ್ನು ಇದ್ದಾಗೆ ಹೇಳುದು. ಅಯ್ಯ, ನನಗೊಂದು ಉಪಕಾರ ಮಾಡ್ತೀಯನು? ನಮ್ಮಲ್ಲಿ ಉಪಕಾರ ಮಾಡಿ ಮಾಡಿ ಈಗ ಸಾಕಾಗಿ ಹೋಗಿದೆ. ಯಾಕಂದ್ರೆ ನಮ್ಮ ಯಜಮಾನರದ್ದು ಅದೇ, ನಮ್ಮದೇ ಅರಸರು ಎಲ್ಲ ಜನರಿಗೆ ಉಪಕಾರ ಮಾಡಿ ಇನ್ನೆಂಥದ್ದು ಮಾಡ್ಲಿಕ್ಕಿಲ್ಲ ಇಲ್ಲಿ. ಆದ್ರೂ ನೀನು ಕೇಳಿದ್ದಕ್ಕೊಂದು ಹೇಳು, ಎಂಥದ್ದು? ನಿಮ್ಮ ಯುವರಾಜ ಅಲ್ಲಿಗೆ ಅಲ್ಲಿಗೆ ಬರ್ಬೇಕು. ಅದನ್ನು ಗೌರವ ಕೊಟ್ಟು ಗೌರವ ತಕ್ಕೊಳ್ಬೇಕು. ನಿಮ್ಮ ಯುವರಾಜ? ಯುವರಾಜರು ಚಿಕ್ಕ ಯಜಮಾನರು ಹರಿಶ್ಚಂದ್ರ ಮಹಾನುಭಾವ. ಮಹಾನುಭಾವರು ಸಾಕು, ಅವ್ರ ಹೆಸರು ಹೇಳೋದು ಬೇಡ. ನಿಮ್ಮ ಯುವರಾಜ ಯಾವನು ನಿಮ್ಮ ಅಧಿಕಾರಿಯಾದಂತಹ ಸತ್ಯವ್ರತನಿದ್ದನೋ ಅವನ ಮಗ. ಇದು ಸರಿ. ಅವನಲ್ಲೊಂದು ಮಾತು, ನಿಮ್ಮ ಅಪೇಕ್ಷೆಯಲ್ಲಿದ್ದಾರೆ ಯಾರೋ ಒಬ್ರು. ಈಗ ಹೌದಾ? ನಿಮಿಗೂ ಸ್ವಲ್ಪ ತಡ ಆಗ್ತದೆ ದಾರಿಗೆ ಬರುವಾಗ. ನಿಮ್ಮನ್ನು ಕಾಣದೆ ಅವರು ನಿರ್ಗಮಿಸುವ ಹಾಗಿಲ್ಲ. ಅಗತ್ಯವಾಗಿ ಹೌದು, ನೀವು ಕಾಣಬೇಕಂತೆ ಅಂತ ಒಂದು ಉಪಕಾರ ಮಾಡಿ. ಇದನ್ನಾಗ್ಲೇ ಹೇಳ್ತಿದ್ರೆ ಇಷ್ಟು ಉದ್ದ ಹೋಗ್ತಿತ್ತ? ಸುಮ್ಮನೆ ಇದು ಸಮಯ ವ್ಯರ್ಥ ಮಾಡುದಲ್ವಾ? ನೀನು ಬಂದ ತಕ್ಷಣವೇ ನನ್ನನ್ನು ಕಡೆಗೆ ಹೇಳಿದ ಶಬ್ದವನ್ನೇ ಹೇಳುತ್ತಿದ್ದರೆ ಇಟ್ಟು ದೀರ್ಘ ಆಗ್ತಿರ್ಲಿಲ್ವೋ ಏನು? ಇದು ಆಯ್ತು, ನಾನು ಹೋಗಿ ಹೇಳಿ ಏನು, ಆದ್ರೆ ಒಳಗೆ ಬರ್ಲಿಕ್ಕಿಲ್ಲ. ಅಲ್ಲಿ ಬದಿಯಲ್ಲಿ ಅವರು ಕರೆಯೋದು ನಮ್ಮ. ನಾನು ನೀನು ಹೇಳಿದ್ದಕ್ಕಿಂತಲೂ ಹೊರಗೆ ನಿಲ್ತೇನೆ. ಆದರೆ ನನ್ನನ್ನು ಎಷ್ಟು ಹೊರಗೆ ನಿಲ್ಲಿಸ್ತೀಯೋ ಅಷ್ಟು ಹೊರಗೆ ನಿಮ್ಮ ಯುವರಾಜರು ಬರಬೇಕಾಗ್ತದೆ. ಅದನ್ನಿಲ್ಲ, ನಾವು ಅವರು ಬಂದರು ಎಲ್ಲಿವರೆಗೆ ಬರಬೇಕು ಅಂತ ಅವ್ರಿಗೆ ಗೊತ್ತಿರ್ತಾರೆ. ನೀನು ನನ್ನನ್ನು ಎಷ್ಟು ಹೊರಗೆ ನಿಲ್ಲಿಸ್ತೀಯೋ ಅಷ್ಟು ಹೊರಗೆ ಅವರು ಬಂದು ನನ್ನನ್ನು ಕಾಣಬೇಕಾಗ್ತದೆ. ನೀನು ದ್ವಂದ್ವ ಅರ್ಥ ಎಲ್ಲ ಮಾತಾಡ್ಬಾರ್ದು ನನ್ನ ಹತ್ರ. ಇಲ್ಲ, ನಾನು ಹೋಗಿ ಅಂದ್ರೆ ಅವರಿಗೆ ಸಮಯ ಇಲ್ಲ, ಹಾಗಾಗಿ ಮಾತಾಡ್ಕೊಂಡು ಬರ್ತೇನೆ. ಜಾಗ್ರತೆ. ಇದು ಮೊದಲದೆಲ್ಲ ನೆನಪುಂಟಲ್ಲ ಅಲ್ಲೇ ಬದಿಯಲ್ಲಿ.
ಕಲಿಸಿದ್ದ ಅಲ್ಲ ನಾನೇ ಬಂದದ್ದೀಗ. ಬಂದದ್ದಾದ್ರೆ ಯಾಕೆಂತ ಬೇಕಲ್ಲ. ಕಾರಣ ಉಂಟು. ಎಂದಿನ ಹಾಗೆ ಇಂದು ಕೂಡ ನಾನು ಕಾವಲಿಯಲ್ಲೇ ಇರುವಾಗ ಎಂತದ್ದು ಯಾವ ಕಾವಲು ಮಾಡುತ್ತಾ ಇರುವಾಗ ಒಂದು ವಿಶೇಷ ಪ್ರಸಂಗ ಒದಗಿ ಬಂತು. ನಿನಗೂ ಪ್ರಸಂಗ ಸಿಕ್ಕಿತ? ಹೌದೌದು. ಯಾರೋ ಒಬ್ಬ ಎಲ್ಲಿಗೋ ಹೋಗ್ಬೇಕಾದವ ದಾರಿ ತಪ್ಪಿ ಬಂದಿದ್ದಾನೆ ಅಂತ ವಿಚಾರಿಸಿ ಬಂದವ ಇಲ್ಲಿ ಯಾಕೆ ಬಂದಿರಬೇಕು? ನಿನಗೆ ಕೆಲಸವೇ ಅದು ಅಲ್ವೇ? ಯಾರೇ ಬಂದರೂ ವಿಚಾರಿಸಿ ಅದರ ಪೂರ್ವಾಪರವನ್ನು ತಿಳಿದು ನನ್ನಲ್ಲಿ ಹೇಳಬೇಕಾದ್ರೆ ನನ್ನಲ್ಲಿ, ನನ್ನ ಅಪ್ಪನಲ್ಲಿ ಹೇಳಬೇಕಾದ್ರೆ ಅಪ್ಪನಲ್ಲಿ ಹೇಳಬೇಕಾದ ಕೆಲಸ ಮಾಡುವ. ಹೌದು ರಾಯರೇ, ಅವನ ಮಾತಿಗೂ ಅವನ ವೇಷಭೂಷಣಕ್ಕೂ ಅವ ನಿಮ್ಮ ಬಗ್ಗೆ ಹೇಳುವುದಕ್ಕೂ ಸಂಬಂಧವೇ ಇಲ್ಲ. ಕೆಲವು ಬಾರಿ ತತ್ವಜ್ಞಾನಿಗಳು ಜ್ಞಾನಿಗಳು ಆಡುವ ಮಾತಿಗೆ ನಮಗೆ ಅರ್ಥ ಕಲ್ಪಿಸುವುದಕ್ಕಾಗುವುದಿಲ್ಲ. ಹಾಗೆ ಏನು ಮಾಡಬೇಕು? ಅವರಲ್ಲಿಯೇ ನಾವು ಕೇಳಿ ತಿಳಿಯಬೇಕು. ನೀ ತಿಳಿಯುವ ಪ್ರಯತ್ನ ಮಾಡಲಿಲ್ವೋ? ಇದ್ರೂ ಇರ್ಬೋದು, ನನಗಿದು ಅರ್ಥ ಆಗುದಿಲ್ಲ ಅಂತ ತಿಳ್ಕೊಂಡು. ಹಾಗಾಗಿ ಅಲ್ವಾ ನೀನು ಬಾಗಿಲ ಭಟ್ಟ? ಒಂದು ಬಾರಿನಲ್ಲಿ ಯೋಚನೆ ಮಾಡಿದೆ. ಎಂತದ್ದು? ಒಂದು ಬಾರಿನಲ್ಲಿ ಯೋಚನೆ ಮಾಡಿದೆ. ಒಂದು ಬಾರಿಗೆ ಒಂದು ಸಲಕ್ಕೆ ಅಂತ ಹೇಳಿ ಒಂದು ಕ್ಷಣಕ್ಕೆ ಯೋಚನೆ ಮಾಡಿದೆ, ಅರ್ಥ ಆಗ್ಲಿಲ್ಲ. ನನ್ನದೇ ಶೈಲಿಯಲ್ಲಿ ಮಾತಾಡಿಸಿ. ಹಾಗಾದ್ರೆ ನೀನು ಏಕಪಾಠಿಯಲ್ಲ. ಏಕಪಾಠಿಯಲ್ಲ. ಏಕಪಾಠಿಯಲ್ಲ ಹಾಗಲ್ವಾ? ಏಕಪಾಠಿಯಲ್ಲ, ಒಂದೇ ಕ್ಷಣಕ್ಕೆ ಅರ್ಥ ಆಗುವಲ್ಲ. ನನಗೆ ಅರ್ಥ ಆಗುವ ಕೆಲವು ಸಮಯ ಹೊತ್ತಾಗಿ ಹೋಗ್ತದೆ. ಆದ್ರೂ ಇವ ನೋಡ್ಲಿಕ್ಕೆ ಒಬ್ಬ ಚಾಂಡಾಲನಾಗೆ ಕಾಣ್ತಾನೆ. ಚಾಂಡಾಲರು ಯಾವ ಕಾರಣಕ್ಕೂ ನಮ್ಮ ಪ್ರಜಾವರ್ಗ ಇರುವಲ್ಲಿಗೆ ಬರ್ಲಿಕ್ಕಿದ್ದವರಲ್ಲ. ಅವರು ಊರಿನಿಂದ ಹೊರಗಿರಬೇಕಾದವರು. ಆದ್ರೂ ಬಂದಿದ್ದಾನೆ. ಅರಮನೆಯಲ್ಲಿವರೆಗೆ ಬರ್ತಾರೆ ಅಂತಾದ್ರೆ ಏನು ವ್ಯತ್ಯಾಸ? ಇವ ನೋಡ್ಲಿಕ್ಕೆ ಹಾಗಿದ್ರು ವೇಷಭೂಷಣ ಸ್ವಲ್ಪ ಬದಲಾವಣೆ ಉಂಟು. ವೇಷ ಬದಲಾವಣೆ ಅಂದ್ರೆ? ಬದಲಾವಣೆ ಅಂದ್ರೆ ಸ್ವಲ್ಪ ರಾಜ ಪೋಷಾಕಿನಲ್ಲಿದ್ದಾನೆ. ಹೌದು. ಆಮೇಲೆ ಮಾತಾಡುವಾಗ ನಾನು ತ್ರಿಶಂಕು, ನಾನು ಎಂತದ್ದ ಅದನ್ನು ಏನೇನು ಮಾಡಿ ಹೇಳುವುದಲ್ಲ. ಎಂತದ್ದು ಇನ್ನೊಮ್ಮೆ ಹೇಳು. ನೋಡಿ, ನಮ್ಮ ಮಹಾರಾಜರ ಹೆಸರು ಅಲ್ವಾ? ಮತ್ತೆ ನೀವು ಬಿಟ್ರೆ ಅವರು ಬಿಟ್ರೆ ಬೇರೆ ಯಾರಾದ್ರೂ ಹೇಳಲಿಕ್ಕುಂಟ? ನಾನಾದ್ರೂ ಹೇಳಲಿಕ್ಕಿಲ್ಲ. ಇಲ್ಲ. ಹಾಗಂತ ಸಂದರ್ಭೋಚಿತವಾಗಿ ಹೇಳಬೇಕಾದ ಸಂದರ್ಭದಲ್ಲಿ ಈಗ ಹೇಳುವುದು ಬಿಟ್ರೆ, ಜ್ಞಾನಿಗಳು ಯಾರಾದ್ರೂ ನಿಮ್ಮಲ್ಲಿ ಕೇಳಿದ್ರೆ ನಿಮ್ಮ ಜನಕ ಯಾರು ಅಂತ ಹೇಳಿದ್ರೆ ಮಾತ್ರ ನೀವು ಹೇಳ್ತೀವಿ. ಪರಿಚಯಗೋಸ್ಕರವಾಗಿ ಮಾತ್ರ ಹೇಳಬಹುದು. ನಾವು ಯಾವತ್ತಾದ್ರೂ ಒಂದು ಹೆಸರು ಹೇಳಲಿಕ್ಕುಂಟ? ಇಲ್ಲಪ್ಪ. ನಮ್ಮ ಅನ್ನದಾತ್ರ ಅಲ್ವಾ? ಹೌದು. ನಮಗೆ ಅಂತ ಹೇಳಲೇಬಾರದು. ಮತ್ತೆ ನನ್ನ ಎದುರು ಹಾಗೆ ಹೇಳುವ ನನಗೆ ಸಿಟ್ಟು ಬರ್ತದೋ ಇಲ್ವ? ಈಗ ನಮ್ಮ ಅಪ್ಪನ ಹೆಸರು ಹೇಳಿದ್ರು, ಆಮೇಲೆ ನಿಮ್ಮ ಹೆಸರು ಹೇಳಿದ್ರು. ನಿಮ್ಮ ಹೆಸರು ಹೇಳುವುದಕ್ಕಿಂತಲೂ ದೊಡ್ಡ ಸಿಟ್ಟು ಬಂದದ್ದು ನನಗೆ. ನನ್ನ ಮಗ ಇದ್ದಾನ ಅಂತ ಕೇಳಿದ್ರು. ನಾನು ನಿಜವಾಗಿ ನನ್ನ ತಮ್ಮನ ಮಗನನ್ನೇ ಮಗ ಅಂತ ಹೇಳಲಿಕ್ಕೆ 3 ಸಲ ಯೋಚನೆ ಮಾಡ್ತೇನೆ. ನನ್ನ ತಮ್ಮನ ಮಗನನ್ನು ಇವ ಯಾರೋ ಒಬ್ಬ ಬಂದು ನನ್ನ ಮಗ ಒಳಗಿದ್ದಾನಂತ ಕೇಳಿದ್ರೆ ಏನಂತೆ ಮತ್ತೆ ಕೊನೆಗೆ ಗೊತ್ತಾಯ್ತು ವಿಷಯ ಏನು ಅಂತ ಕೇಳಿದೆ. ಆಯ್ತು, ನೀನು ಹೇಳಿದಾಗೆ ನಾನು ಹೇಳಿದಕ್ಕೆ ಬಂದ್ರು, ದಾರಿಗೆ ಬಂದ್ರು. ನೀನು ಯಾರು ಅಂತ ಹೇಳಿದ್ಯೋ, ನಿನ್ನ ಯುವರಾಜರು ಯಾರಿದ್ದಾರೋ ಅವರು ಇಲ್ಲಿವರೆಗೆ ಬರ್ಲಿ, ನನಗೆ ಅವರನ್ನು ನೋಡದೆ ನಾನು ಇಲ್ಲಿಂದ ಹೋಗುವುದಿಲ್ಲ. ಮಾತನು ಕೇಳುತ್ತ ಹರಿಶ್ಚಂದ್ರ ಮನದಿ ಚೋದ್ಯವ ತಾಳುತ್ತ, ಮನದಿ ಚೋದ್ಯವ ತಾಳುತ್ತ ಹೇಳುತ್ತ ಜನಕ ತ್ರಿಶಂಕು ಎಲ್ದರಿ ಬಾಲೋಚ್ಚಾರ
ಏನೋ ಒಂದು ರೀತಿಯದ್ದಾದ ವಿಚಾರಗಳು, ಒಂದು ರೀತಿ ಗೊಂದಲ ಆಗುದಿಲ್ವಾ? ಸಂಬಂಧ ಯಾವ ಒಂದಕ್ಕೊಂದು ಸಂಬಂಧವೇ ಹೌದೋ ಅಲ್ಲವೋ ಅನ್ನುವಂತಹ ಭಾವ ಬರುವುದಕ್ಕೆ ಆರಂಭವಾಗುತ್ತಾ ಇದೆ. ನನ್ನ ಅಪ್ಪನಂತೂ ಘನತರವಾದ ಉದ್ದೇಶವನ್ನು ಇರಿಸಿಕೊಂಡೆ ಕಳೆದ ಕೆಲವು ದಿವಸಗಳಿಂದ ಅದರಲ್ಲೇ ಮುನ್ನಡೆಯುತ್ತಾ ಇದ್ದಾರೆ ಅಲ್ವಾ? ನಮಗೂ ಇರುವುದಷ್ಟೇ, ಅಪ್ಪನ ಉದ್ದೇಶ ಪೂರ್ಣವಾಗಬೇಕು ಅನ್ನುವುದೇ. ಆ ಕಾರಣಕ್ಕಾಗಿ ನನ್ನಲ್ಲಿ ಹೇಳಿಯೇ ಹೋದವರು ಕ್ಷಣ ದಿವಸಗಳ ಕಾಲ ಅಡವಿಯೆಡೆಗೆ ಸಾಗಿ ಮರಳಿ ಬರುವವನಿದ್ದೇನೆ ಅಂತ ಆಡಿದವರಿದ್ದಾರೆ. ಈಗ ನೀನು ಬಂದು ಆಡ್ತಾ ಇದ್ದಿ, ಬಂದವನು ಕಾಣುವರೆ ಚಾಂಡಾಲನ ಹಾಕಿದ್ದಾನೆ. ಆಡುವ ಮಾತಿನಲ್ಲಿ ರಾಜರುಗಳ ಹಾಗಿರುವಂತಹ ಮಾತುಗಳು, ಧರಿಸಿರುವ ಪೋಷಾಕು ರಾಜರುಗಳು ಧರಿಸಿರುವಂತಹದ್ದು. ಹೌದು, ಆಡ್ತಾ ಇರುವುದು ನನ್ನಪ್ಪನ ಹೆಸರು. ಮತ್ತೆ ನಿಮ್ ಬಗ್ಗೆ ಹೇಳಿದ್ರು, ಅವರು ಬಾರದೆ ನಾನು ಹೋಗುದೇ ಇಲ್ಲ ಅಂತ. ಇಲ್ಲ, ಬರೀ ಹಠವಾದಿ ಮಾತು. ಇಲ್ಲ, ಯಾವನೊಬ್ಬ ಚಾಂಡಾಲ ಹೌದಾದ್ರೆ ಹಾಗೆ ಆಡುವುದಕ್ಕೆ ಇಲ್ಲ. ನಮ್ಮನ್ನು ತಿಳಿದವನೇ ಯಾರೋ ಬಂದಿರಬೇಕು. ನನ್ನ ಬೇಡ, ನಮ್ಮಲ್ಲಿ ನಾವು ತರ್ಕ ಮಾಡುವುದು ಯಾಕೆ? ನಾವು ಚರ್ಚೆ ಮಾಡಿ ಏನು ಸುಖ? ಚರ್ಚೆ ಮಾಡಿ ಏನು ಸುಖ? ಹಾಗಾಗಿ ಎಲ್ಲಿರುವುದು ದ್ವಾರದ ಹತ್ತಿರ ಹೌದಲ್ವಾ? ದ್ವಾರದ ಹತ್ತಿರ ನಿಲ್ಬೇಡಿ ಅಂತ ಹೇಳಿದ್ದೇನೆ. ದೂರದಲ್ಲಿ ದೂರ ನಿಲ್ಲಿಸಿ ಹೋಗೋಣ. ಫಲವಿಲ್ಲದ ನಡೆದವನು ನಿಜಕ್ಕೂ ಸರ್ವಾಂಗವನ್ನು ಪರಿಕಿದೆ ಚಾಂಡಾಲ ಪರಿಕರವಲ್ಲದೆ ಧರಣಿ ಪಾಲಕನೆಂಬುದರಿಯಲಿಲ್ಲಾತನಿಗೆ ಭೂರಿ ಸಂಶಯದೊಳಂದು ನಿಲ್ದಿರ ಅವ ನಾನೀತಿಯನ್ನು ತಿಳಿದು ಆರಾಯನಾದುದು ನೋರತೆ ನೆನೆದು ಕುಮಾರ ಗೆಲ್ದನು ಮಿತಿ ಮೀರಿದ ಶೋಕದಿ ಮಗ ನಾನು ಮಗ ಅಪ್ಪ, ನಿನ್ನಪ್ಪ ಸತ್ಯವ್ರತ ತ್ರಿಶಂಕು. ಕ್ಷಣ ಹೊತ್ತಿನ ಮುಂಚೆ ನಿಮ್ಮ ಇರುವಿಕೆ, ನಿಮ್ಮ ಸ್ಥಿತಿಯನ್ನು ಕಂಡಂತ ನಾನು ನನ್ನನ್ನು ಮರೆತ ಅಪ್ಪ ನೀವಂತ ಗೊತ್ತಾಗಲಿಲ್ಲ, ಮನ್ನಿಸಬೇಕು. ಇಲ್ಲ ಮಗ, ನೀನಾದದ್ದರಿಂದ ತಡವಾಗಿ ಆದರೂ ನಿನಗೆ ಗೊತ್ತಾಯಿತು. ಅಪ್ಪ, ನೀವು ಯಾರು ಅಂತ ಗೊತ್ತಾಗದೆ, ನೀವೇನು ಅಂತ ಗೊತ್ತಾಗದೆ, ನಿಮ್ಮನ್ನು ನಾನು ನೀನು ಅಂತ ಏಕವಚನದಲ್ಲಿ ನೀವು ಅಂತ ಗೊತ್ತಿಲ್ಲದು ನಿಮ್ಮನ್ನು ನಾನು ಕೂಗಬೇಡ. ನೀನು ಕೂಗುವಾಗ ನನಗೆ ಕಷ್ಟ ಆಗ್ತದೆ. ಸತ್ಯ, ಕಣ್ಣಲ್ಲಿ ನೀರು ಬರ್ತದ್ದು ಹಲ್ಲು ಎದುರಾಗಿ ಗೊತ್ತಾಗುದಿಲ್ಲ ಅಷ್ಟೇ. ಬೇಸರ ಮಾಡಬೇಡ. ಇನ್ನು ನೀನು ಅಂತ ಹೇಳಬೇಡ, ಇನ್ನೊಮ್ಮೆ ಚಾಂಡಾಲ ಅಂತ ಹೇಳಿ ದೇವರನ್ನು ನೀವು ನಿಮ್ಮನ್ನು ನಾನು ಆ ವಾಕ್ಯವನ್ನು ಬಿಟ್ಟು ಬಿಡು. ನನ್ನನ್ನು ಕೆಲಸದಿಂದ ತೆಗಿಬೇಡಿ ಮಾತ್ರ. ನಾನು ಇದನ್ನು ನಂಬಿಕೊಂಡು ಹೆಂಡತಿ 6 ಮಕ್ಕಳನ್ನು ಸಾಕ್ತಾ ಇದ್ದೇನೆ. ಹೆಂಡತಿ 6 ಮಕ್ಕಳ? ನಿನ್ನ ಮಕ್ಕಳು? ನನ್ನ ಮಕ್ಕಳು. ಹೆಂಡತಿ ಅಲ್ಲದ 6 ಮಕ್ಕಳು. ಹೆಂಡತಿ ಸೇರಿ 7 ಮಕ್ಕಳ? ಇಲ್ಲ, ಹೆಂಡತಿ ಪ್ರಭುಗಳು. ನೀನೇನು ಬೇಸರ ಮಾಡಬೇಡ. ಇನ್ನು ನಿನ್ನನ್ನು ಕೆಲಸಕ್ಕೆ ಇಡುವುದೋ ಕೆಲಸದಿಂದ ತೆಗೆಯುವುದೋ ಎಲ್ಲ ಇವ. ಹಾಗೊಂದು ಮಾಡಬೇಡಿ. ಅದು ಅವರಲ್ಲಿ ಒಂದು ಮಾತಾಡು. ನನ್ನೊಂದು ಬೇರೆ ಕೆಲಸ ಕೊಟ್ಟರು ಅಡ್ಡಿಲ್ಲ. ಯಾವ್ದಾದ್ರು ನಿನ್ನ ಕೆಲಸವನ್ನು ನೀನು ಮಾಡಿದ್ದು, ಅದಕ್ಕಾಗಿ ನಿನಗೆ ಕ್ಷಮೆ ಉಂಟು. ಉನ್ಮತ್ತ ಸದೃಶವಾದಂತಹ ಕಾಯವನ್ನು ಗೊತ್ತಿದವರು ನೀವು ಈ ರೀತಿಯಾಗಿ ಈ ಸ್ಥಿತಿಯಲ್ಲಿ ಮಗನೇ, ಶತಾಧರಗಳನ್ನು ಪೂರೈಸಿದಂತಹ ಗುರು ವಶಿಷ್ಠರು 101ನೇ ಯಾಗದ ಕಾಮನೆಯನ್ನು ನಾನು ಮುಂದಿರಿಸಿದಾಗ ನನ್ನ ಸಶರೀರವಾದಂತಹ ಸ್ವರ್ಗಗಮನವನ್ನು ಉಪೇಕ್ಷಿಸಿ ನನ್ನನ್ನು ಕಡೆಗಣಿಸಿದರು. ಮಗ, ಕಡೆಗಣಿಸಿದಿರಿ. ಆದರೂ ಅವರ ಮಕ್ಕಳಲ್ಲಿ ಹೋಗಿ ಮಾಡಬೇಕು ಅಂತ ದುಂಬಾಲು ಬಿದ್ದು ಕಣ್ಣೀರು ಸುರಿಸಿ ಪಾದ ಕಟ್ಟಿಕೊಂಡೆ ಅಂತಾದರೆ ಆಗದು ಅಂತ ಹೇಳಿದ್ರು. ನನಗೂ ಸಿಟ್ಟು ಬಂತು. ಏನು ಪ್ರಪಂಚದಲ್ಲಿ ಮಾಡುವುದಕ್ಕೆ ಮಾಡಿಸುವುದಕ್ಕೆ ಏನಿದ್ರು ನೀವು ಮಾತ್ರವೋ, ಯಾರಾದರೂ ಇದ್ದಾರೋ ಅಂತ ನೋಡ್ತೇನೆ ಅಂತ ನಾ ತಿರುಗಿದ್ದೇ ತಡ
ಚಾಂಡಾಲನು ಹಾಗೆ ವರ್ತಿಸುವ ನೀನು ಚಾಂಡಾಲನಾಗಿ ಹೋಗುವಂತ ಶಾಪ ಪರಿಣಾಮ ಕೊಟ್ಟಿದೆ ಮಗ, ಪರಿಣಾಮ ಕೊಟ್ಟಿದೆ. ಶಾಪಿತರು ಕೊಟ್ಟಿರುವ ಅಂತರ್ಯದಲ್ಲಿ ಹುಟ್ಟಿದಂತ ಆಸೆಯನ್ನು ಆಸೆಯಾಗಿರಿಸಿಕೊಳ್ಳದೆ ಆ ಆಸೆಯನ್ನು ಗೋಪುರವನ್ನಾಗಿಸಿಕೊಳ್ಳಬೇಕಾದುದು ನಮ್ಮಂತಹ ಭೂಭುಜರಿಗೆ ಧರ್ಮವೇ ಹೌದಪ್ಪ. ಆ ಕಾರಣಕ್ಕಾಗಿ ಮುಂದಡಿ ಇಟ್ಟಂತಹ ಕಾಲಕ್ಕೆ ಶಾಪ ಸಿಕ್ಕಿದೆ ನಿಮಗೆ. ಸರಿ ಮಗ, ಕೊಟ್ಟ ಶಾಪಕ್ಕಾಗಿ ಮರುಗಬೇಕಾದ್ದಿಲ್ಲ. ಕಾರಣ ಉಂಟಪ್ಪ. ಹಿರಿಯರವೆಲ್ಲವರು ಆಡಿದಂತಹ ಮಾತೇ ಉಂಟು. ಅವಶ್ಯ ಅನುಭೌತವ್ಯಂ ಗತಂ ಜನ್ಮ ಶುಭಾಶುಭ. ಈ ಜನ್ಮದಲ್ಲಿ ನಾವು ಶುಭ ಅಶುಭ ಫಲವನ್ನು ಹೊಂದಬೇಕು ಅಂತಾದ್ರೆ ಜನ್ಮಾಂತರ್ಯದ ಕರ್ಮದಿಂದ ದೊರಕಿರುವುದೇ ಹಾಗಿರುತ್ತದಂತೆ. ಅವಶ್ಯ ಅನುಭೋಕ್ತವ್ಯಂ ಕೃತಕಮ್ಮ ಶುಭಾಶುಭಂ. ಹೌದಲ್ಲ? ಹಾಗಾದ್ರೆ ಅಂತಹದೊಂದು ಮಾತನ್ನು ಇಟ್ಟುಕೊಳ್ಳುತ್ತಲೋ ಅಂತಹ ಮಾತನ್ನು ಅರಿತುಕೊಂಡವರಾಗಿ ಕೊಟ್ಟ ಶಾಪಕ್ಕೆ ಮರುಗುವುದರಲ್ಲಿ ಅರ್ಥವೇ ಇಲ್ಲ. ಮತ್ತು ಒಂದುಂಟಪ್ಪ, ನಮ್ಮ ಹಣೆಯಲ್ಲಿ ಬರೆದಂತಹ ಯಾವುದೇ ಒಂದು ಲಿಖಿತವನ್ನು ಆ ಬ್ರಹ್ಮನಿಗಾದರೂ ಮರು ಪರಿಶೀಲಿಸುವುದಕ್ಕೋ ಮತ್ತೊಮ್ಮೆ ಅದನ್ನು ತಿದ್ದುವುದಕ್ಕೋ ಹಕ್ಕಿಲ್ಲ ಅಂತ ಆದ ಬಳಿಕ ಲಲಾಟದಲ್ಲಿ ಬರೆದದ್ದನ್ನು ಬರೆದವನಿಗಾಗಲಿ ಅವನ ಅಪ್ಪನಿಗಾಗಲಿ ಅವನ ಒಟ್ಟಿಗಿರುವವನಿಗಾಗಲಿ ಅವರ ಸೇವಕರಂತಿರುವ ದೇವೇಂದ್ರನಿಗಾಗಲಿ ತಿದ್ದುವುದಕ್ಕಾಗುವುದು. ಹೌದು ತಾನೆ? ಲಲಾಟ ಲಿಖಿತೆ ರೇಖಾ ಪರಿಮಾಷ್ಟುರ್ಯಂ ಅಶಕ್ಯತೆ. ಹೌದಪ್ಪ, ಅಂತವನಿಗೆ ತಿದ್ದುವುದಕ್ಕಾಗುವುದಿಲ್ಲ ಅಂತ ಆದ ಬಳಿಕ ಪಡೆದದ್ದಕ್ಕಾಗಿ ದುಃಖಿಸುವುದರಲ್ಲಿ ಅರ್ಥವೇ ಇಲ್ಲ. ಆದ್ರೂ ಒಂದುಂಟಪ್ಪ, ವಿಪತ್ತು ಬಂದ ಕಾಲಕ್ಕೆ ಧೈರ್ಯವೇ ಸರ್ವತ್ರ ಸಾಧನವಾಗಿ ಒಬ್ಬಾತನಿಗೆ ಒದಗುತ್ತದೆ. ಆ ಧೈರ್ಯವನ್ನು ಮನಸ್ಸಿನಲ್ಲಿ ಆಂತುಕೊಂಡೇ ಉಂಟಾದರೆ ನಮಗೆ ಸಾಗರವನ್ನಾದರೂ ಈಜಿ ದಡವನ್ನು ಸೇರುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈಗ ಶಾಪ ಕೊಟ್ಟದ್ದು ಗುರುಪುತ್ರರಲ್ಲಿ, ಅದಕ್ಕೆ ದಾರಿ ಒಂದುಂಟಪ್ಪ, ಹೇಳ್ತೇನೆ. ಲೋಕಕ್ಕೆ ಬೆಳಕನ್ನೇ ಕೊಡ್ತೇವೆ ಹೊರತು ತಾಮಸಿಯಾದ ಪ್ರವೃತ್ತಿಯಲ್ಲಿ ಮುಂದುವರಿಯುವವರು ಅಲ್ಲವೇ ಅಲ್ಲ. ಸಾಮಾನ್ಯ ಪ್ರಾಣಿಗಳ ಮೇಲೆ ಆದರೂ ಕಾರುಣ್ಯ ದೃಷ್ಟಿಯನ್ನು ಬೀರುವ ನಮ್ಮಲ್ಲಿ ಗುರುಗಳು ಯಾವ ಕಾರಣಕ್ಕೂ ಮುನಿದು ನಿಲ್ಲುತ್ತಾರೆ ಅಂತ ಹೇಳುವುದಕ್ಕಿಲ್ಲ. ಇರಬೇಕಾದದ್ದು ಇಷ್ಟೇ, ಮುನಿಪಾದ ರಜವನ್ನು ನಾವು ತಲೆಯಲ್ಲಿ ಹೊತ್ತು ನಡೆಯಬೇಕಾದುದು. ವಸಿಷ್ಠ ಪುತ್ರರಾದರೇನು ವಸಿಷ್ಠರಾದರೆ ಏನು, ಅವರಲ್ಲಿ ಭೇದ ಇಲ್ಲವಲ್ಲ. ನಮ್ಮ ಬಗೆಗೆ ಕಾರುಣ್ಯ ಭಾವ ಇದ್ದೇ ಇರ್ತದೆ. ಹಾಗಾಗಿ ನೀವೊಂದು ಆಶೀರ್ವಾದ ಮಾಡಿದಿರಿ ಅಂತಾದ್ರೆ ಸಾಗುತ್ತೇನೆ ಗುರುಗಳ ಬಳಿಯಲ್ಲಿ. ಗುರುಪಾದಕರನ್ನ ಶಿರವನ್ನು ಚಾಚಿ ಅವರ ಸೇವೆಯನ್ನು ಮಾಡಿ ನಿಮಗೊದಗಿದಂತಹ ದುರ್ಗತಿಯನ್ನು ದೂರೀಕರಿಸುವ ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ಇದು ಆಗದೇ ಇದ್ರೆ
ಅಪರಿಮಿತವಾದ ಶಕ್ತಿ ಕಾಯುತ್ತದೆ ಅನ್ನುವ ಆಧ್ಯಾತ್ಮಿಕ ನಂಬಿಕೆಯನ್ನು ನಾವು ಉಳ್ಳವರು. ಅಪ್ಪ, ಅಡವಿಯನ್ನು ಸೇರಿ ಮೂರು ಮೂರ್ತಿಗಳನ್ನು ಮನದಿ ಭಜಿಸಿ ಅವರನ್ನೇ ಮೆಚ್ಚಿಸಿ ಅವರನ್ನೇ ದರ್ಶಿಸಿ ಅವರ ಮೂಲಕವಾಗಿ ನಿನಗೊದಗಿದ ದುರ್ಗತಿಯನ್ನು ದೂರೀಕರಿಸ್ತೇನೆ. ಬೇಡ ಬಲ್ಲ, ಯಾಕೆ ಬಲ್ಲೆಯ? ಅಪ್ಪ, ನಾನು ಹೊರಬೇಕಾದಂತಹ ಕೆಲಸವು ಇನ್ನೂ ಬಾಕಿ ಇದೆ. ಈ ಸಾಕೇತವನ್ನು ಆಳಬಹುದಾದ ನಾನು ಪ್ರಜೆಗಳ ಆಳಾಗಿ ಅವರ ಅಂತರಂಗವನ್ನು ನಡಿಬೇಕಾದ ನಾನೇ ಗುರುಪುತ್ರರಿಂದ ಶಾಪಗ್ರಸ್ತನಾದೆ ಮಗ. ಇದನ್ನು ಪರಿಹಾರ ಮಾಡಿಕೊಳ್ಳುವಪ್ಪ. ಇಲ್ಲ, ಅದಕ್ಕೆ ಮತ್ತಾರೂ ತಲೆ ಕೆಡಿಸಿಕೊಳ್ಳಬೇಕಾದ ವಿಷಯವೇ ಇಲ್ಲ ಮಗ. ಏನಪ್ಪ? ನನ್ನ ಕರ್ಮಪುತ್ರ ನೀನು. ನಾನು ನಡೆಯಬೇಕಾದ ಹಾದಿಯಲ್ಲಿ ತುಳಿಯಬೇಕಾದ ಜಾಗ ಬಹಳಷ್ಟು ಬಾಕಿ ಇದೆ ಮಗ. ಅಂದ್ರೆ ಅಪ್ಪ, ಅಪ್ಪನೇ ಮಗನಾಗಿ ಹುಟ್ಟುತ್ತಾನೆ ಎನ್ನುವ ಸೂತ್ರವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿ ನಾನೇರಿದಂಥ ಹರಿಪೀಠವನ್ನು ಏರಿ ಈ ಸೂರ್ಯವಂಶಕ್ಕೆ ಸರಿಯಾದಂತಹ ಬೆಳಕನ್ನು ಕೊಡುವಲ್ಲಿ ನೀನು ಪ್ರತಿ ಸೂರ್ಯನಾಗಬೇಕು ಮಗ. ಅಪ್ಪ, ಬಾಳಿನ ಇಷ್ಟು ಉದ್ದಕ್ಕೂ ಕೂಡ ಕಿರೀಟವನ್ನಿಟ್ಟಿರಿ, ಪ್ರಜೆಗಳ ಭಾರವನ್ನು ಹೊತ್ತಿರಿ. ನಿಮ್ಮದಾದ ಜೀವನಾನುಭವ ಏನು ಅನ್ನುವುದನ್ನು ನಾನು ಬಲ್ಲೆ. ನೀವು ಹೊತ್ತ ಕಿರೀಟವನ್ನು ಹೊರುವುದಕ್ಕೆ ಈ ಕೊರಳಿಂದ ಸಾಧ್ಯವಾದೀತೆ. ಆಗ್ತದೆ. ಹೇಗೆ? ತಂದೆಯಾದವ ಭೌತಿಕವಾಗಿ ತನ್ನೊಟ್ಟಿಗೆ ಇಲ್ಲ ಅಂತ ಕೊರಗಬೇಡ ಮಗ. ಧರ್ಮವೇ ತಂದೆ ಅಂತ ತಿಳಿ. ಹೆತ್ತಂತಹ ತಾಯಿಯೊಬ್ಬಳು ಇದ್ದಾಳೆ ಎನ್ನುವುದರಿಂದ ಅವಳ ಮಾರ್ಗದರ್ಶನ ಮಾತ್ರ ಅಲ್ಲ, ಮತ್ತೆ ಸತ್ಯದೇವತೆಯ ಒಡಲಿಂದ ಬಂದ ಮಗ ಸತ್ಯವೇ ತಾಯಿ ಅಂತ ತಿಳಿ ಮಗ. ಸರಿಯಪ್ಪ. ಧರ್ಮವನ್ನು ತಂದೆ ಎಂದು, ಸತ್ಯವನ್ನು ತಾಯಿ ಎಂದು ನೀನು ತಿಳಿದು ಕರ್ಮಾಚರಣೆಯಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡೆ ಅಂತಾದರೆ ಆ ಚಂದ್ರಾರ್ಕವಾದಂತಹ ಕೀರ್ತಿ ನಿನ್ನನ್ನು ಎಡೆಬಿಡದೆ ಹಿಂಬಾಲಿಸುತ್ತದೆ ಎನ್ನುವ ಆತ್ಮವಿಶ್ವಾಸ ನನಗಿದೆ ಮಗ. ಸರಿಯಪ್ಪ. ಇದೋ ನಾನೇ ಎಲ್ಲ ನಿನ್ನ ಪೀಠಾರೋಹಣದ ಸಿದ್ಧತೆಯನ್ನು ಮಾಡ್ತೇನೆ. ಗುರುಗಳಿಗೂ ಜನ ಕಳಿಸ್ತೇನೆ. ನನ್ನ ಬದುಕಿನಲ್ಲಿ ಹೀಗಾಯ್ತಲ್ಲ, ನಿನ್ನ ಪಟ್ಟಾಭಿಷೇಕವನ್ನು ಕಂಡು ಮತ್ತೆ ನಾನು ಕೈಗೊಳ್ಳಬೇಕಾದ ದಾರಿಯನ್ನು ನಿನಗೆ ಹೇಳ್ತೇನೆ. ಅಂತೆಯೇ ನಾನು ನಡೆಯುತ್ತೇನೆ. ಅಲ್ಲಿಗೆ ನನಗೆ ವಿಶ್ವಾಸ. ರವಿಯುದಯದೊಳ ಆತ್ಮಭಾಗಿ ರಾಜ್ಯಾಧಿಪತ್ಯವ ಇತ್ತು ಸಚಿವರಾಜ್ಯವ ನೋಡಿ ನುಡಿದ ಒಂದು ದಿನವನ್ನು ನನ್ನ ಅರಮನೆಯಲ್ಲೇ ಕಳೆದೆ. ಪ್ರಾತಃ ಕಾಲಕ್ಕೆ ಸರಿಯಾಗಿ ಶುಭಮುಹೂರ್ತದಲ್ಲಿ ಮಗನಾದಂತಹ ಹರಿಶ್ಚಂದ್ರನಿಗೆ ಸಾಕೇತ ಸಾಮ್ರಾಜ್ಯದ ಪಟ್ಟವನ್ನೂ ಕಟ್ಟಿದೆ. ಮಡದಿಯಾದಂತಹ ಹಿಮವತಿಗೆ ಸಮಾಧಾನದ ನುಡಿಗಳನ್ನು ಹೇಳಿದೆ. ಆಪ್ತರಾದಂತಹ ಸಚಿವ ವರ್ಗವನ್ನೆಲ್ಲ ಹಿತವಾಕ್ಯಗಳಿಂದ ತೋಷಪಡಿಸಿ ಮಗನ ಏಳಿಗೆಯ ಬಗ್ಗೆ ಅನುಗಾಲವೂ ನೀವು ಒತ್ತಾಸೆಯಾಗಿ ನಿಲ್ಲಬೇಕು ಅಂತ ಬೇಡಿಕೊಂಡೆ. ಕಾಮನೆಯಾಗಿದ್ದಂತಹ ನನ್ನ ವಿಷಯ ಬೀಜ ಅದು ಯಾವ ಕಾಲಕ್ಕೂ ಹೊಸಕಿ ಹಾಕಕೂಡದು. ಅದಕ್ಕಾಗಿ ಎಲ್ಲಿಯೋ ಕೇಳಿದ್ದೇನೆ ನಾನು, ಮಹಾನ್ ಸಾಧಕರಾಗಿ ಈ ಪ್ರಪಂಚದಲ್ಲಿ ಒಬ್ಬರು ಈಗಷ್ಟೇ ಲೋಕಾಭಿಮುಖಿಗಳಾಗುತ್ತಾ ಇದ್ದಾರಂತೆ. ಬ್ರಾಹ್ಮಣ್ಯಕ್ಕೆ ಸ್ವಾಗತವನ್ನು ಹೇಳಿ ಕ್ಷಾತ್ರಕ್ಕೆ ಧಿಕ್ಕಾರ ಪದವನ್ನು ನುಡಿದು ನಡೆದಿರುವಂತಹ ಮಹಾಮಹಿಮ ಎಲ್ಲಿಯೋ ದಕ್ಷಿಣದಲ್ಲಿ ತಪಸ್ವೀಕರಿಸ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅವರೆಲ್ಲಿದ್ದಾರೆ? ಅವರನ್ನೇ ಹುಡುಕಿ ಹೋಗಿ ನನ್ನ ಮನೋವಾಂಛೆಯನ್ನು ಈಡೇರಿಸಿಕೊಳ್ತೇನೆ. ಮನದಲ್ಲಿ ಭಜಿಸುತ್ತ ಶಿಷ್ಯ ಚರಿತ ಸೌಖ್ಯದೊಳಿರ್ಪ ಮುನಿಯ ನೋಡಿದರು. ದಿನಪತಿ ಜನಗಾದಿ ತನಯನಂಗ್ರಿಯ ಕಂಡು ಜನಪದಾಸಗೆ ಫಲ ಬಂತು.
ಘನಭಕ್ತಿಯಿಂದ ವಂದನೆಗೈದು ನಿಲದಾಗ ಮುನಿಯುತ್ತಿರುವುದನ್ನು ಕಂಡೇನೋ ಪ್ರಿಯ. ಇರಪನಂತೆ ತೇಜಸ್ಪೂರ್ಣವಾಗಿರುವಂತಹ ಶರೀರವನ್ನು ಹೊಂದಿದ ತಮ್ಮ ಕಾಂತಿಯುಕ್ತವಾಗಿರುವಂತಹ ಚರಣ ಪಾದಗಳಿಗೆ ಇದೋ ನನ್ನ ಅಭಿವಾದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಪಾನಿರತನಾಗಿದ್ದೆ, ಸಮಾಧಿ ಸ್ಥಿತಿಯನ್ನು ಹೊಂದಿದ್ದೆ. ಪಕ್ಕನೆ ಬಹಿರ್ಮುಖನಾಗಬಹುದಾದಂತಹ ಒಂದು ಯಾವುದೋ ಆಕರ್ಷಣೆ ನಡೆದು ಹೋಯಿತು. ಏನು ಅನ್ನು ಹಾಗೆ ಕಣ್ಣರಳಿಸಿ ನೋಡಿದರೆ ನೀನು ದೂರ ದೂರ ನಿಲ್ಲೋ. ನಿನ್ನ ಅಂಗಸೌಷ್ಠವವನ್ನು ಗಮನಿಸಿದರೆ ರಾಜ ಸಲ್ಲಕ್ಷಣಗಳು ಗೋಚರಿಸ್ತಾ ಇದೆ. ಆದರೆ ನಿನ್ನ ಮುಖವನ್ನು ಶರೀರವನ್ನು ನೋಡಿದರೆ ಹತ್ತಿರ ಸೇರಿಸುವುದಕ್ಕೆ ಸಾಧ್ಯ ಇಲ್ಲ ಹಾಗಿದೆ. ಕಬ್ಬಿಣದ ಆಭರಣಗಳನ್ನು ಧರಿಸಿಕೊಂಡಿರುವೆ, ಶರೀರವೆಲ್ಲ ಕರ್ರಗಾಗಿ ಹೋಗಿದೆ. ಸಹಜವಾಗಿಯೇ ಬಂದಂತಹ ವರ್ಣ ಅಲ್ಲ ಇದು, ಯಾವುದೋ ಒಂದು ಅಸಹಜತೆ, ಕೃತ್ರಿಮತೆ ಅದರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಉಂಟು. ಯಾರು ನೀನು? ಈ ವರ್ಣಕ್ಕೂ ರಾಜಲಕ್ಷಣಕ್ಕೂ ಪರಸ್ಪರ ಸಂಬಂಧ ಎಲ್ಲಿಂದ? ಅದೇ ಹೌದಾದ್ರೆ ಇದು ಯಾಕೆ ಬಂತು ಎಲ್ಲ ಹೇಳು. ಖ್ಯಾತ ತ್ರಿಶಂಕು ಸಖೇತಾದಿನಾಥ ಅದ್ಯೋತ ವಂಶಜನು ತಾನೆನುತ್ತಾಗ ಆತ ತರುಗಿ ಮುನಿ ಜಾತಕಿ ನೀಚತ್ವ ನಿನಗಿ ಜಾತವಾಕ್ಯೇನೆ ಬೇಡನಾಥ ಜನೋನ್ನ ಕದ್ಯೋತ ವಂಶ ಸಂಭೂತನಾದಂತಹ ನಿಬಂಧನ ಸೂನು ಸತ್ಯವ್ರತನೂ ತ್ರಿಶಂಕು ಆದವ ನಾನು ಪ್ರಭು. ನೀನು ತ್ರಿಶಂಕು ತ್ರಿಶಂಕು ಸತ್ಯವ್ರತ ನಿಬಂಧನ ಸೂನು ಸತ್ಯ. ಹೀಗೆ ಬಾ, ಹೀಗೆ ಬಾ. ನಿಜವಾಗಿಯೂ ಮುಖ ನೋಡಿದ ಪರಿಚಯ ಆಯಿತು, ಆದರೆ ಈ ವರ್ಣದಿಂದಲಾಗಿ ನಿನ್ನನ್ನು ಗುರುತಿಸುವುದು ಕಷ್ಟ ಆಯಿತು. ನನ್ನ ಹೆಂಡತಿ ಮಕ್ಕಳಿಗೆ ಗುರ್ತ ಸಿಕ್ಕಲಿಲ್ಲ. ತ್ರಿಶಂಕುವೇ ಹೌದಾದರೆ, ಸತ್ಯವ್ರತ ನಾಮಕನೇ ನಿಜವಾದರೆ ನಿನಗೆ ಯಾಕೆ ಈ ಸ್ಥಿತಿ ಬಂತು? ಸ್ವಾಮಿ, 100 ಅಶ್ವಮೇಧಗಳನ್ನು ಮಾಡಿದ್ದೆ. ಅಶ್ವಮೇಧ ಮಾಡಿದರೆ ಅದು ಪುಣ್ಯಕರ್ಮ ಅಲ್ವೇನೋ, ಪಾಪಹಾರಕವಾದದ್ದು. ಗುರುಗಳು ಹೇಳಿದ್ರು ತ್ರಿಶಂಕು ಆದ ನಿನ್ನ ಪಾಪ ಹೋಯಿತು ಅಂತ. ಗೂಟದಂತೆ ನಿನ್ನ ಬದುಕಿನಲ್ಲಿ ಸ್ಥಿರವಾಗಿ 3 ಪಾಪಗಳು ಉಳಿದಿರುವುದರಿಂದ ನೀನು ತ್ರಿಶಂಕು ಅಂತ ಒಂದು ಕಾಲಕ್ಕೆ ಹೇಳಲ್ಪಟ್ಟ. ಹೌದು, ಸಿಂಹಾಸನ ಬಾಹಿರನೂ ಆಗಿದ್ದೆ, ಸರಿ, ರಾಜ್ಯ ಭ್ರಷ್ಟತೆ ಬಂದು ಹೋಗಿತ್ತು. ಹೌದು. ಆದರೆ ಮರಳಿ ನಿನ್ನನ್ನು ಅಯೋಧ್ಯೆಗೆ ಕರೆಸಿಕೊಂಡು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಆಮೇಲೆ 100 ಅಶ್ವಮೇಧಗಳು ಆಗಿದೆ. ಹೌದು. ಪಾಪ ಕರ್ಮಗಳು ಈ ಪ್ರಪಂಚದಲ್ಲಿ ಪಾಪವೋ ಪುಣ್ಯವೋ ಕರ್ಮ ನಿರತನಾದಂತಹ ವ್ಯಕ್ತಿಯ ಬದುಕಿನಲ್ಲಿ ಆಗಿ ಹೋಗುವುದು ಸಹಜ. ಹೌದು. ಆದರೆ ಬಂದ ಕರ್ಮದೋಷವನ್ನು ನಿವಾರಿಸಿಕೊಳ್ಳುವುದಕ್ಕೆ ಪ್ರಾಯಶ್ಚಿತ್ತಾದಿಗಳು ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಿ, ಅದರ ಅನುಸಾರವಾಗಿ ಅಶ್ವಮೇಧ ಶತಕವನ್ನು ಪೂರೈಸಿ ನೀನು ನಿನ್ನದ್ದಾದಂತಹ ಪಾಪಕರ್ಮಗಳನ್ನೆಲ್ಲ ಕಳೆದುಕೊಂಡಿ. ಹೌದು. ಈಗ ಪಾಪಕರ್ಮ ಕಳೆದುಕೊಂಡ್ರೆ ಮತ್ತೆ ಯಾಗ ಶತಕವನ್ನು ಪೂರೈಸಿದ ನಾನು ಇನ್ನೊಂದು ಮಾಡಿದೆ ಅಂತಾದ್ರೆ 101 ಆಗ್ತದೆ. ಆಗ ಸಶರೀರನಾಗಿ ಸ್ವರ್ಗಕ್ಕೂ ಹೋಗುವುದಕ್ಕಾಗುತ್ತದೆ ಅಂತ ನಾ ತಿಳಿದೆ ಪ್ರಭು. ಸಶರೀರವಾಗಿ ಸ್ವರ್ಗಗಮನದ ಇಚ್ಛೆ
ಸ್ವರ್ಗ ಗಮನ ಅಂದ್ರೆ ಸ್ವರ್ಗದ ಭೋಗ. ಹೌದು. ಒಮ್ಮೆ ಹೋಗಿ ಬರುವುದು ಮಾತ್ರ ಅಲ್ಲ, ಅಲ್ಲ ಅಲ್ಲೇ ಇರುವುದು. ಅಲ್ಲೇ ಇರುವುದು. ಸ್ವರ್ಗದ ಸುಖವನ್ನು ಈ ಶರೀರದಿಂದಲೇ ಅನುಭವಿಸಬೇಕು. ಹೌದು. ಈ ಒಂದು ಯೋಚನೆ ಬಂತು ನಿನಗೆ? ಬಂತು. ಅದೊಂದು ಸಾಧ್ಯವೋ ಹಾಗೆ ಅಂತ ಅಲ್ಲ, ಗುರುಗಳಲ್ಲಿ ಕೇಳಲಿಲ್ವ ನೀನು? 3-4 ಸಲ ಕೇಳಿದೆ. ಎಂತ ಹೇಳಿದ್ರು? ಆಗ್ತದೆ ಹೇಳಿದ್ರೆ ಆಗುದಿಲ್ಲ ಹೇಳಿದ್ರ? ಕೆಲವು ಸಲ ಹೊತ್ತಿಲ್ಲ ಅಂತ ಹೇಳಿದ್ರು. ಕಡೆಗೆ ಹೇಳಿದ್ರು ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಓ, ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಈ ದೇಹ ಸಹಿತವಾಗಿ ಆಗುದಿಲ್ಲ ಅಂತಲ್ಲ, ಸತ್ತ ಮೇಲೂ ಆಗುದಿಲ್ಲ ಅಂತ. ಅದನ್ನು ಅವರು ಹೇಳಲಿಲ್ಲ, ನಾನು ಕೇಳಲಿಲ್ಲ. ನಿನ್ನ ಬಯಕೆ ಇದ್ದದ್ದೇ ದೇಹ ಸಹಿತವಾಗಿ. ಹೌದು. ಆದ್ದರಿಂದಲೇ ನೀನು ಮತ್ತೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಅದು ಗುರುಪುತ್ರರ ಸಂತಾನದವರು ಯಾರು ಇರಬೇಕು. ಎಂಥದಕ್ಕೆ ಅಂತಲೇ ಗೊತ್ತಾಗುದಿಲ್ಲ ಅದು ನಮಗೆ. ಈ ಕೆಲವು ಸಲ ಕ್ರಿಯೆಗೆ ಪ್ರತಿಕ್ರಿಯೆಯೋ ಅಲ್ಲ, ನನಗೆ ಉತ್ತರ ಕ್ರಿಯೆ ಆಯ್ತು. ಎಂಥದ್ದು ಅಂತಲೇ ಅರ್ಥ ಆಗಲಿಲ್ಲ. ಅದು ಈಗ ಯಾಕೆ ಹೀಗಾದ್ದು? ನಾನು ಅವರು ಆಗುದಿಲ್ಲ ಅಂತ ಹೇಳಿದ್ದಕ್ಕೆ ಅವರ ಮಕ್ಕಳಲ್ಲಿಗೆ ಹೋದೆ. ವಾಸಿಷ್ಠರಲ್ಲಿಗೆ. ಸರಿ. ಅವರು ಶಿಷ್ಟರು ಅಂತ ನಾನು ಎಣಿಸಿದ್ದು. ವಾಸಿಷ್ಠರು. ವಸಿಷ್ಠರ ಮಕ್ಕಳಾದ್ದರಿಂದ ವಾಸಿಷ್ಠರು. ಹೌದು. ಅವರಲ್ಲಿ ಹೇಳಿದೆ ನಾನು. ಆಗದು ಅಂತ ಹೇಳಿದ್ರು. ಯಾವುದಾಗದು ಅಂತ ನಾನು ಕೇಳಿದ್ದು. ಅವರಿಂದ ಆಗದು ಅಂತಲ್ಲ, ನಿನಗೆ ಆಗದು ಅಂತಲ್ಲ, ಒಟ್ಟಿನಲ್ಲಿ ಆಗದು ಅಂತ ಹೇಳಿದ್ರು. ಆಗುದು ಅಂತಲೇ ಹೇಳಿದ್ದು. ಹೌದು. ಅದು ಈಗ ಬೇರೆಯವರಿಂದ ಆಗ್ಲಿಕ್ಕಿಲ್ವಾ ಅಂತ ನನಗೊಂದು ಮಾತು ಬಂದೋಯ್ತು. ಸರಿ, ಈಗ ಅವರಿಂದ ಆಗುವುದಿಲ್ಲ ಅಂತಲೋ ಅಥವಾ ಆಗುವುದೇ ಇಲ್ಲ ಈ ಕೆಲಸ ಅಂತಲೋ, ಸಶರೀರವಾಗಿ ಸ್ವರ್ಗಕ್ಕೆ ಯಾರು ಹೋಗ್ಲಿಕ್ಕೆ ಇಲ್ಲ ಅಂತಲೋ? ಅದೇ ನಾನು ಅವರಲ್ಲಿ ಹೇಳಿದೆ, ಬೇರೆ ಯಾರಾದರೂ ಕಳಿಸೋರು ಇದ್ದಾರೋ ನೋಡ್ತೇನೆ ನಾನು ಅಂತ. ಅಷ್ಟು ಹೇಳಿದಾಗ ಅವರಿಗೆ ಸಿಟ್ಟು ಬಂತು. ನಮ್ಮ ಗುರುತ್ವವನ್ನು ಒಪ್ಪಿದ ಶಿಷ್ಯ ವರ್ಗದಲ್ಲಿದ್ದ ನೀನು ನಮ್ಮನ್ನು ಬಿಟ್ಟು ಬೇರೆ ಹೋಗ್ತೀಯಾ? ಮನೆತನದ ಗುರುಗಳು ಅಂದ್ರೆ ಕರ್ಮ ಹಾಗೆ. ಒಂದು ಮನೆತನಕ್ಕೆ ಗುರುವಾಗಿ ಒಬ್ಬನನ್ನು ಅಂಗೀಕರಿಸಿದ ಅಂದ್ರೆ ವರ್ಣ ಮಾಡಿದ ಮೇಲೆ ಅವನನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅವನೇ ಗುರುವಾಗಬೇಕು. ಹೌದು. ಇನ್ನೊಂದು ಗುರುವನ್ನು ಹೊಂದುವುದಿದ್ರೆ ಅವರು ಒಪ್ಪಿಗೆ ಪಡ್ಕೊಳ್ಬೇಕು. ಈಗ ಅವರಿಗೆ ಕೆಲವು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಹೌದು. ಇದಕ್ಕಿಂತ ದೊಡ್ಡದು ಬೇರೆ ಇರ್ತದೆ. ಹೌದು. ಹಾಗೇನು ಮಾಡ್ತಾರೆ, ಅವರ ಬದಲಿಗೆ ಯಾರನ್ನಾದ್ರೂ ಕಳಿಸ್ತಾರೆ, ನಮ್ಮ ಪರವಾಗಿ. ಹಾಗೆ ಕಳಿಸಿ ಮಾಡುವ ಗುರುಗಳನ್ನು ಮೀರಿ ಹೋಗುವುದು ಸರಿ ಆಗುವುದಿಲ್ಲ. ಇವರೇನು ಹೇಳಿದ್ರು? ಬೇರೆ ಗುರುಗಳಾದಿತ್ತು ಹೇಳಿದ್ರು. ಇಲ್ಲ, ಮತ್ತೆ ನೀನು ಬೇರೆ ಗುರುಗಳನ್ನೇ ಆಯ್ಕೆ ಮಾಡುವುದಕ್ಕೆ ಹೋಗ್ತಿ ಅಂತಾದ್ರೆ ನಿನ್ನಲ್ಲಿ ನಮಗೆ ಒಂದು ಸ್ವಲ್ಪ ಅನುಮಾನ ಕಾಣ್ತದೆ. ನೀನು ಅದೇ ಆಗು ಅಂತ ಹೇಳಿದರು. ಒಂದು ಚಾಂಡಾಲತ್ತ ಕಾಣ್ತದೆ, ಅದುವೇ ನೀನು ಆಗು ಅಂತ ಶಾಪ ಕೊಟ್ಟರು. ಅವರ ಶಾಪ ಫಲಿಸಿತು. ಅದು ಗೊತ್ತಾಯ್ತು ನನಗೆ ನನ್ನ ದ್ವಾರಪಾಲಕ ಹೇಳಿದಾಗ. ಏನು ಅಂತ ಹೇಳಿದಮ್ಮ? ನೀನು ಚಾಂಡಾಲ ಅಂತ ಹೇಳಿದ. ಓ, ಅಂದ್ರೆ ಬದಲಾವಣೆ ನಿನ್ನ ಗಮನಕ್ಕೆ ಬರಲಿಲ್ಲ? ನನಗೆ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಅಹಂಕಾರ ಅಡರಿತ್ತು ನನಗೆ. ಶಾಪ ಎಲ್ಲ ನನ್ನನ್ನು ತಟ್ಟಿದ್ರೆ ಮತ್ತೆಂಥದ್ದು ಅಂತ. ಅದು ತಟ್ಟಿತು ಅಂತ ಗೊತ್ತಾಯ್ತು. ಮತ್ತೆ ನನ್ನ ಮಗನು ನನ್ನನ್ನು ಸಂಶಯಿಸಿದ. ಕೊನೆಗೆ ಗುರ್ತಾಯ್ತು ಅವನಿಗೆ. ಸಾಕೇತ ಸಾಮ್ರಾಜ್ಯದ ಪೀಠವನ್ನು ಮಗನಾದ ಹರಿಶ್ಚಂದ್ರನಿಗೆ ಕಟ್ಟಿ ನಿಮ್ಮನ್ನೇ ಹುಡುಕಿ ಇಲ್ಲಿವರೆಗೆ ಬಂದಿದ್ದೇನೆ. ನನಗೊಂದು ಆಸೆ ಉಂಟು. ನಾನು ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ. ಒಂದು ನನ್ನನ್ನು ಸ್ವರ್ಗಕ್ಕೆ ಕಳಿಸಬೇಕು ಗುರುಗಳೇ. ಅವರು ಆಗುದಿಲ್ಲ ಅಂತ ಹೂಕರಿಸಿ ನೆನೆದು ಪೂರ್ವ ಕರಳಿ ಕಿಡಿಗಿಡೆಯಾಗಿ ಕೌಶಿಕ ಮುನಿ ಕಥಾನ ಧ್ವನಿಯೊಳಿದ್ದೆಂದನು ಮಹೀಶ್ವರಾಗಿ
ಧರ್ಮನಿರತನಾಗಿ ನ್ಯಾಯೈಕ ಪರನಾಗಿ ಸೂರ್ಯವಂಶದ ಸಿಂಹಾಸನಾರೋಹಣವನ್ನು ಮಾಡಿ ಪ್ರಜಾ ಪರಿಪಾಲನೆಯನ್ನು ಮಾಡಿ ಶತಾಶ್ವಮೇಧಗಳನ್ನು ಪೂರೈಸಿದ ನಿನಗೆ ಗುರುಪುತ್ರರ ಶಾಪ ನಿನಗೆ ಚಂಡಾಲತ್ವ ಪ್ರಾಪ್ತಿಯಾಗಲಿ. ಹೌದು, ನಿನ್ನ ಶರೀರದ ವರ್ಣವೇ ಬದಲಾಗಿ ಹೋಯಿತು. ಹೋಯ್ತೆಲ್ಲ ಹೋಯ್ತು. ನಿನ್ನ ದೇಹಕ್ಕೆ ಅವರ ಶಾಪ ಪರಿಣಾಮವನ್ನುಂಟು ಮಾಡಿತು. ಹೌದು, ಆದರೆ ಆ, ನಿನ್ನ ಮನಸ್ಸಿನ ಮೇಲದು ಪರಿಣಾಮವನ್ನು ಮಾಡಲಿಲ್ಲ. ಮಾಡಿರ್ಲಿಲ್ಲ. ಮನಸ್ಸಿನ ಮೇಲೆ ಪರಿಣಾಮವನ್ನು ಮಾಡುತ್ತಿದ್ದರೆ ನಿನಗೆ ಈ ಪ್ರಪಂಚದಲ್ಲಿ ಯಾರು ಗೌರವಾರ್ಹರು, ಯಾರು ಮಾನನೀಯರು ಅನ್ನುವುದನ್ನೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಗುತ್ತಿತ್ತು. ಈಗ ನೀವು ಹೌದು ಅಂತ ಬಂದಿದ್ದೇನಲ್ಲ. ಪಾದ ಮೂಲದಲ್ಲಿ ಮಣಿದು ಒಂದು ಅಪೇಕ್ಷೆ, ಸಶರೀರವಾಗಿ ನಾಕಕ್ಕೆ ಇರುವಂತಹ ಒಂದು ಆಸೆ, ಅದನ್ನು ಕೈಗೂಡಿಸಿಕೊಡಬೇಕು ಅನ್ನುವ ಹಾಗೆ ದೇಹಿ ಅನ್ನುವಂತೆ ಯಾಚಿಸುತ್ತಾ ಇದ್ದಿ. ದೇಹ ಬದಲಾದರೂ ಭಾವ ಬದಲಾಗಲಿಲ್ಲ. ಒಂದು ಕಾಲದಲ್ಲಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಹೀಗೆ ನಾನು ಘೋಷಣೆಯನ್ನು ಮಾಡಿ ತನ್ನದ್ದಾದಂತಹ ಅಧಿಕಾರವನ್ನೆಲ್ಲ ತ್ಯಜಿಸಿ ಬ್ರಾಹ್ಮಣ್ಯವನ್ನು ಸಂಪಾದಿಸ್ತೇನೆ ಅನ್ನೋ ಹಾಗೆ ಸಾಧನೆಯಲ್ಲಿ ನಿರತನಾದನು. ಸರಿ, ಸಾವಿರಾರು ವರ್ಷಗಳ ತಪಸ್ಸಿನ ಫಲದಿಂದ ಬ್ರಹ್ಮಾದಿ ದೇವತೆಗಳು ಬಂದು ನೀನು ರಾಜರ್ಷಿಯಾಗಿರುವೆ ಹೀಗೆ ಅನುಗ್ರಹಿಸಿ ಮರೆಯಾದರು. ಸಾಲದು ಅನ್ನುವುದಕ್ಕಾಗಿ ನನ್ನದ್ದಾದಂತಹ ಲಕ್ಷ್ಯವನ್ನು ಹೊಂದುವಲ್ಲಿ ಮತ್ತೆ ತಪಸ್ಸಾಧನೆಯಲ್ಲಿ ನಾನು ಮುಂದಾದ. ಈಗ ಬಂದು ನೀನು ಕೇಳಿಕೊಳ್ಳುತ್ತಾ ಇದ್ದಿ, ನಾನು ಸಶರೀರವಾಗಿ ನಾಕವೇರುವಂತಹ ನನ್ನ ಅಪೇಕ್ಷೆ ಅನ್ನೊಂದನ್ನು ಕೈಗೂಡಿಸಿಕೊಡಬೇಕು. ಹೌದು ಶಂಕುರಾಯ ಪ್ರಭು, ನಿನ್ನ ಅಂತರಂಗ ಏನು ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಅಡಸಿದ ಬರಗಾಲದಲ್ಲಿ ಉಣ್ಣುವುದಕ್ಕಿಲ್ಲದೆ ಪ್ರಾಣ ಕಳಕೊಳ್ಳಬೇಕಾದ ಸ್ಥಿತಿಯಲ್ಲಿದ್ದ ನನ್ನ ಸತಿಸುತರನ್ನು ಸಂರಕ್ಷಿಸಿದ ಮಹಾನುಭಾವನಿ. ನಿಮ್ಮ ಹೆಂಡತಿ ಮಗನಾದ ಗಾಲವನನ್ನು ಕುತ್ತಿಗೆ ಕಟ್ಟಿ ತಿರುಗುತ್ತಾ ಇದ್ರು ಮಾರಾಟ ಮಾಡುವುದಕ್ಕೆ. ಮಾನವೀಯತೆಯ ದೃಷ್ಟಿಯಲ್ಲಿ ಅವರಿಗೂ ನನ್ನಲ್ಲಿದ್ದದನ್ನು ಕೊಟ್ಟಿದ್ದೇನೆ ಪ್ರಭು. ಆದ್ದರಿಂದಲೇ ಅವನಿಗೆ ಗಾಲವನೆಂದು ಈಗಲೂ ಹೆಸರಿದೆ. ಆ ಹುಡುಗನಿಗೆ ಹೌದು, ಗಳಕ್ಕೆ ಹಗ್ಗವನ್ನು ಹಾಕಿ ಅವನನ್ನು ವಿಕ್ರಯಿಸುವುದಕ್ಕಾಗಿ ಕರೆದೊಯ್ದಿದ್ದಾಳೆ ಅನ್ನುವಂತಹ ಕಾರಣದಿಂದಲೇ. ಹೌದು, ನನ್ನ ಕುಟುಂಬ ಪೋಷಣೆ ಮಾಡಿದ್ದಿ ಅನ್ನುವುದು ಮುಖ್ಯ ಅಲ್ಲ. ಅಲ್ಲ ಅಲ್ಲ ಅಲ್ಲ. ನನ್ನದ್ದೇನು, ಪ್ರಪಂಚದ ಇತರೆ ಸಾಮಾನ್ಯರದ್ದೇನು, ಆಪತ್ತಿನಲ್ಲಿ ಸಿಲುಕಿದವರನ್ನು ಸಂರಕ್ಷಿಸಬೇಕಾದದ್ದು ಕ್ಷಾತ್ರ ಧರ್ಮ ಅನ್ನುವಂತಹ ನಿರ್ಣಯದಿಂದ ಆಪತ್ತಿನಲ್ಲಿ ನೀನು ಅನುಕೂಲವನ್ನು ಒದಗಿಸಿಕೊಟ್ಟ. ಮುಂದೊಂದು ದಿನ ನಿಮ್ಮಲ್ಲಿಗೆ ಬರಲಿಕ್ಕೆ ಉಂಟು ಅಂತ ಕೊಟ್ಟದ್ದು ಅಲ್ಲ. ಇಂತಹ ಮಹಾತ್ಮನಾದ ನಿನಗೆ ಈ ದುರ್ಗತಿಯಾಗಿ ಹೋಯಿತು. ಆಗದೆ ಇಲ್ಲಿ ಹೋಗುತ್ತದೆ. ಆ ವಸಿಷ್ಠ ನನಗೆ ಅಪರಿಚಿತನೇನೂ ಅಲ್ಲ. ನಾನು ಈಗ ಆಗುವುದಕ್ಕೆ ಕಾರಣ ಸ್ಥಾನದಲ್ಲಿರುವವನೇ ಅವ. ನಿಮ್ಮ ವೇಷ ಬದಲು ಮಾಡಿದವನೇ ಅವರು. ಸಕಲರು ತನ್ನ ಪಾದ ಮೂಲದಲ್ಲಿ ತಲೆಬಾಗುತ್ತಾ ಬದುಕಬೇಕು ಅನ್ನುವಂತಹ ಭಾವ. ಬಹುಶಃ ನೀನು ಸಶರೀರವಾಗಿ ನಾಕ ಏರಿದರೆ ಅವನಿಗಿಂತ ಉನ್ನತವಾದ ಸ್ಥಾನ ಸಿದ್ಧಿಸ್ತದೆ ಅನ್ನುವಂತಹ ಭಾವಕ್ಕೆ ಬಂದನೋ ಏನು. ಆದ್ದರಿಂದಲೇ ನಿವಾರಿಸಿದ್ದಿರಬೇಕು. ಎಂಥದಂತ ಗೊತ್ತಾಗ್ಲಿಲ್ಲ. ಯಾವಾಗ ನೋಡಿದ್ರು ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ಬಿಡ, ಅದಕ್ಕಾಗಿ ನೀನು ಯೋಚಿಸಬೇಕಾದದ್ದಿಲ್ಲ. ನೀನು ಸಶರೀರವಾಗಿ ನಾಕಕ್ಕೇರುವಂತಹ ಅವಕಾಶ ಕೈ ಸೇರಿತು ಅಂತ ನಿಮಗೆ ಗುರುಗಳಿಲ್ವಲ್ಲ. ನಾನಿಲ್ಲ. ನಿನ್ನನ್ನೇ ಯಜಮಾನನನ್ನಾಗಿಸಿ ನಾನೇ ಅಧ್ವರ್ಯವಾಗಿ ಅಮಲಾಧ್ವರವನ್ನು ನಿನ್ನಿಂದ ವಿರಚಿಸಿ ಸಶರೀರವಾಗಿ ನಾಕವನ್ನೇರುವ ಸೌಭಾಗ್ಯವನ್ನು ನಾನು ಒದಗಿಸಿಕೊಡ್ತೇನೆ. ಎಲ್ಲರಿಗೂ ಹೇಳಿ ಕಳಿಸ್ತೇನೆ. ಯಾರು ನಮ್ಮ ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಚಾರ್ಯರುಗಳಾಗಿ ಬರುವುದಿಲ್ವೋ ಅವರಿಗೆ ಸರಿಯಾದ ದಂಡನೆಯನ್ನು ಒದಗಿಸ್ತೇನೆ. ಯಾರೆಲ್ಲ ಬರ್ತಾರೆಯೋ ಅವರನ್ನು ಸೇರಿಸಿಕೊಂಡು ಇಂದ್ರ ಲೋಕವನ್ನು ಏನೇರುವ ಯಾಗವನ್ನು ನಿನ್ನಿಂದ ಪೂರೈಸಿ ನಿನಗೆ ನಾನೇ ಗುರುವಾಗಿ ನಿನ್ನ ಮೇಲಕ್ಕೆ ಕಳುಹಿಸ್ತೇನೆ. ನಾನು ಸ್ವರ್ಗಕ್ಕೆ ಹೋಗಬೇಕುಂಟಾಗಿದ್ರೆ ಉಂಟೇ ಉಂಟು. ಹಾಗಿದ್ರೆ ಯಾವಾಗ ಪ್ರಾರಂಭ ಮಾಡುವ? ಆಚಾರ್ಯರು ಬೇಕು, ಬೇಕು ಬೇಕು, ಋತ್ವಿಜರನ್ನು ಒದಗಿಸಬೇಕು. ಬೇಕು ಬೇಕು. ಅವರನ್ನೆಲ್ಲ ನನ್ನ ಶಿಷ್ಯರ ಮೂಲಕವಾಗಿ ಬರಿಸಿ ಆಮೇಲೆ
ಶುಭ ಮುಹೂರ್ತದಲ್ಲಿ. ದಕ್ಷಿಣ ಎಷ್ಟಾದ್ರೂ ತೊಂದರೆ ಇಲ್ಲ. ಅದು ಬಿಡು, ಯಾಗಾರಂಭವನ್ನು ಮಾಡೋಣ. ನಿನಗೆ ನಾಲ್ಕವನ್ನಿರೋ ಅವಕಾಶವನ್ನು ಆದೀತು. ಬಾ. ಒಬ್ಬನದ್ದು ಸಿಂಧೂವತಿ, ಒಬ್ಬನದ್ದು ತೇಜೋವತಿ, ಒಬ್ಬನದ್ದು ಅಲಕಾವತಿ, ಒಬ್ಬನದ್ದು ಭೋಗವತಿ. ಹೀಗೆ ಎಲ್ಲರೂ ಸೇರಿದಂತ ಸಭೆ ಈ ಅಮರಾವತಿಯ ಸಭೆ. ಕೇವಲ ಅಮರರಿರುವ ಸಭೆ ಮಾತ್ರ ಅಲ್ಲ, ಯಾರ ಆದರ್ಶಗಳು, ಯಾರು ಲೋಕಕ್ಕೆ ಕೊಡಬೇಕಾದ ತತ್ವ, ಅದಕ್ಕೆ ಜರೆ ಮರಣ ಇಲ್ವೋ ಅಂತವರಿರಬೇಕಾದ ಕ್ಷೇತ್ರ. ನಾವು ಯಾವುದನ್ನಾದರೂ ಕೊಟ್ಟೆವು ಎಂದಾದ್ರೆ, ನಮಗೇನಾದರೂ ಕೇಡು ಅಥವಾ ಒಮ್ಮೆ ಕಂಟಕವೋ ಬಂತು ಎಂದಾದರೂ ಅದು ನಮಗೆ ಬರುವುದಲ್ಲ. ತತ್ವವನ್ನು ಉಳಿಸುವುದಕ್ಕೆ ಬೇಕಾಗಿ ಕೆಲವೊಮ್ಮೆ ನಾವು ಬಾಗಬೇಕಾಗ್ತದೆ, ಕೆಲವೊಮ್ಮೆ ಬಗ್ಗಬೇಕಾಗ್ತದೆ, ತಗ್ಗಬೇಕಾಗ್ತದೆ. ಈ ಆದರ್ಶವನ್ನು ಇಟ್ಟುಕೊಂಡು ಬದುಕಿದವರು ನಾವು. ಅಷ್ಟದಿಕ್ಮತಿಗಳಲ್ಲಿ ಮೊದಲನೆಯವ, ದ್ವಾದಶಾದಿತ್ಯರಲ್ಲಿ ನಾಲ್ಕನೆಯವ,
ಯೋಗ್ಯತೆಯಲ್ಲಿ ನನಗಿಂತ ತುಂಬಾ ಕಡಿಮೆ ಅಲ್ಲ ನೀವು. ಆದರೂ ಪ್ರಪಂಚದಲ್ಲಿ ತಾರತಮ್ಯ ಜ್ಞಾನ ಎನ್ನುವುದು ಬೇಕು. ಎಲ್ಲದರಲ್ಲಿಯೂ ಉಂಟದು. ಭೂಲೋಕದಲ್ಲಿಯೂ ಉಂಟು, ಕೆಳಗಿನ ಪಾತಾಳದಲ್ಲಿಯೂ ಉಂಟು, ದೇವಲೋಕದಲ್ಲಿಯೂ ಉಂಟು. ನಮ್ಮಲ್ಲಿ ಎಲ್ಲರೂ ಒಂದೇ ಅಲ್ಲ. ಗುರುಗಳಾದ ಬೃಹಸ್ಪತಿಯ ಸ್ಥಾನ ನನ್ನದಲ್ಲ, ನನ್ನ ಸ್ಥಾನ ಕುಬೇರನದ್ದಲ್ಲ, ಕುಬೇರನ ಸ್ಥಾನ ಯಮನದ್ದಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವರ್ಗ ಉಂಟು. ಈ ಅಮರಾವತಿಯ ಸಭೆಯಲ್ಲಿ ತಾರತಮ್ಯ ಜ್ಞಾನವನ್ನಿರಿಸಿಕೊಂಡು, ಭೇದ ಅಲ್ಲ, ಭೇದ ಬೇರೆ, ತಾರತಮ್ಯ ಬೇರೆ. ತಾರತಮ್ಯ ಜ್ಞಾನವನ್ನಿರಿಸಿಕೊಂಡು ಓಲಗವನ್ನು ಕೊಟ್ಟಿದ್ದೇನೆ. ಓಲಗವನ್ನು ಕೊಡುವ ವೇಳೆಯಲ್ಲಿ ಇಲ್ಲಿಯವರೆಗೆ ಹೀಗಾಗಲಿಲ್ಲ. ಒಂದೆರಡು ಸಲ ಬೆಳಕು ಹೋಯ್ತಲ್ಲ, ಕಪ್ಪಾದ ಹೊಗೆ ಕೆಳಗಿನಿಂದ ಬರ್ತಾ ಉಂಟು. ಎಂಥದ್ದು ಅಂತ ನನಗೆ ಸ್ಪಷ್ಟವಾಗಿ ಅರಿವಾಗದೇ ಹೋಯ್ತು. ಅಂದ್ರೆ ನಾವು ಸರಿ ನೋಡಿದ್ರೆ ಅರಿವಾಗುತ್ತದೆ, ನಾವು ಅಷ್ಟು ಬಿಚ್ಚಿ ನೋಡ್ಲಿಲ್ಲ. ಈಗ ನಿಮಗೇನಾದ್ರೂ ಕಾಣ್ತದ? ಏನಾಗಿರ್ಬಹುದು ಇದು? ಸಮಾಲೋಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಲಕ್ಷ್ಯ ಕೇಂದ್ರೀಕೃತವಾದದ್ದು ಆ ಹೊಗೆಯ ಮೇಲೆ. ಹೌದಪ್ಪ, ಒಮ್ಮೆಲೆ ಹೊಗೆ ಕಾಣ್ತಾ ಉಂಟಲ್ಲ. ಹಾಗಾದ್ರೆ ಅದರ ಕಾರಣ ಏನೆಂಬುದನ್ನು ನೀನು ಅರಿಯೇ. ನಾನು ಭಾವಿಸ್ತೇನೆ, ಆದ್ರೆ ಸ್ಪಷ್ಟವಾಗಿ ನನಗೂ ಗೊತ್ತಿಲ್ಲ. ನೋಡುವ, ಕೇಳುವ, ನಿನ್ನ ಅಭಿಪ್ರಾಯ ಏನು? ನಿನಗೆ ಏನು ಕಾಣಿಕೆ ಕಂಡಿತು? ಬಹುಶಃ ಹೀಗಾಗಿರಬಹುದು. ಏನು? ಮಹಾಪ್ರಾಜ್ಞರನ್ನು ಒಳಗೊಂಡು ವೇದ ವೇದಾಂಗ ಪಾರಂಗತರಾದಂತಹ ಋತ್ವಿಜರನ್ನು ಸೇರಿಸಿಕೊಂಡು ಸಂಕಲ್ಪರಹಿತನಾಗಿ ಮಾಡುವಂತಹ ಯಾಗದ ಧೂಮ ಆಗಿರಬಹುದಾ ಇದು? ಸಂಕಲ್ಪವನ್ನು ಹಿಡಿದುಕೊಂಡು ಯಾಗದ ಧೂಮ ಅಲ್ವಾ? ಹೌದು. ಈಗ ಯಾಗದ ಧೂಮ ಆದ್ರೆ ನಮಗೊಂದು ಮುನ್ಸೂಚನೆ ಬೇಡ? ಹೌದು. ಈಗ ನಮ್ಮನ್ನು ಕರೆಯದೆ ಒಂದು ಯಾಗದ ಹಾಗೆ ಮಾಡ್ಲಿಕ್ಕಿಲ್ಲ. ಈಗ ನಿಮ್ಮಲ್ಲಿ ಅಭಿಪ್ರಾಯ ನಾನು ಕೇಳಿದ್ದೆ ಯಾಕೆ ಅಂತ ಕೇಳಿದ್ರೆ, ಈಗ ನನಗೆ ಕಂಡದ್ದೇ ನಿಮಗೆ ಕಂಡದ್ದ ಅಥವಾ ನಿಮಗೆ ಬೇರೆ ಕಂಡಿದ್ದ, ಇದಕ್ಕೆ ಬೇಕಾಗಿ ಕೇಳಿದ್ದು. ತರಣಿ ಜಾತ್ಯರೇ, ಮುಖ್ಯವಾಗಿರಿಸಿ ಕರೆದದ್ದು ಯಾಕೆ ಅಂತ ಕೇಳಿದ್ರೆ, ಶಾಸನ ಮಾಡುವಲ್ಲಿ ಯಮನಷ್ಟು ನೈಷ್ಠುರ್ಯವುಳ್ಳವ ಮತ್ತೊಬ್ಬ ಇಲ್ಲ. ಹಾಗಾಗಿ ಒಬ್ಬ ರಾಜನಾದವನಲ್ಲಿಯೂ ದಿಕ್ಪತಿಗಳ ಅಂಶ ಬೇಕು ಅಂತ ಹೇಳುವುದು. ದಿಕ್ಪತಿಗಳ ಅಂಶವನ್ನು ಹೇಗೆ ವಿಭಾಗಿಸಿದ್ದು ಅಂತ ಕೇಳಿದ್ರೆ, ಇಂದ್ರನ ಹಾಗೆ ವರ್ಚಸ್ಸು, ಕುಬೇರನ ಹಾಗೆ ಸಂಪನ್ನತೆ, ಅಗ್ನಿ ಹಾಗೆ ತೇಜ, ಹೀಗೆ ಹೇಳುತ್ತಾ ಹೇಳುತ್ತಾ ಯಮನ ಹಾಗೆ ದಂಡಧರತ್ವ.
ಯಾವುದನ್ನು ಬಡಿಬೇಕು, ಯಾವುದನ್ನು ಹೊಡಿಬೇಕು, ಅಲ್ಲಿ ನೈಷ್ಠುರ್ಯವೇ. ಅಲ್ಲಿ ಯಾವ ಒಂದು ರೀತಿಯ ವ್ಯಾಮೋಹವೂ ಇಲ್ಲ. ಸತ್ಯ ಯಾವುದು, ಅಧರ್ಮ ಯಾವುದು, ಇದರ ಬಗ್ಗೆ ಸರಿಯಾದಂತ ವಿಮರ್ಶೆಯನ್ನು ಮಾಡಿ ನ್ಯಾಯವನ್ನು ಕೊಡಬಲ್ಲಂತ ಧರ್ಮರಾಯ ಒಂದು ದಿಕ್ಕಿನಲ್ಲಿ, ಧರ್ಮರಾಯ ಒಂದು ದಿಕ್ಕಿನಲ್ಲಿ, ವೈವಸ್ವತ ಒಂದು ದಿಕ್ಕಿನಲ್ಲಿ, ಕೀನಾಶ, ಹೀಗೆಲ್ಲ ಬೇರೆ ಬೇರೆ ವಿಭಾಗದಲ್ಲಿ ಕಾಣಿಸುವುದರ ಅರ್ಥ ಎಂತದ್ದು? ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಇರ್ತಾನೆ ಅಂತ ಅಲ್ಲ. ಮತ್ತೆ ಅವನ ಯಾವ ಕ್ರಿಯೆ ಇದ್ರೂ ಒಬ್ಬನ ಕ್ರಿಯೆಗೆ ಸರಿಯಾದ ಪ್ರತಿಕ್ರಿಯೆ, ಯಾರಿಗೆ ಹೇಗೆ ಬೇಕು ಹಾಗೆ ವ್ಯವಹರಿಸಬಲ್ಲಂತ ಸಾಮರ್ಥ್ಯ ಇರುವವ. ಇದನ್ನು ಯಾಕೆ ಅವರನ್ನೇ ನಾನು ಕರೆದು ಹೇಳಿದೆ ಅಂತ ಕೇಳಿದ್ರೆ, ಆಗುವುದು ಯಾಗವೇ ಇರಬಹುದು. ಯಾಗ ಎಂದಾಕ್ಷಣ ನಾವು ಹಾರಿ ಹೋಗ್ಲಿಕ್ಕೆ ಆಗುವುದಿಲ್ಲವಲ್ಲ. ನಡೆಯುವ ಯಾಗ ಯಾವುದು, ಅದರ ಹಿನ್ನೆಲೆ ಏನು, ಅದರ ಸಂಕಲ್ಪ ಏನು? ಈಗ ಕೆಲವೆಲ್ಲ ಯಾಗ ಉಂಟು, ವೇದದಲ್ಲೇ ಹೇಳಲ್ಪಟ್ಟದ್ದು. ಆ ಯಾಗ ನಿಷಿದ್ಧ ಅಂತ ಲೆಕ್ಕ. ವೇದ ವಿಹಿತವಾದದ್ದಾದ್ರೂ ಅದು ಲೋಕದ ಲೋಕ ಕಲ್ಯಾಣದ ಸಂಕಲ್ಪಕ್ಕೆ ವಿರುದ್ಧ. ಅಂತ ಯಾಗಗಳು ನಡೆಯುತ್ತದೆ. ಇದು ಯಾವ ಯಾಗ? ನಾವೆಲ್ಲ ಮಾನಿಸಬೇಕಾದ ಯಾಗ ಅಲ್ಲ, ಆಶ್ಚರ್ಯದ ಯಾಗ. ಅಂದ್ರೆ ಸಶರೀರನಾಗಿ ಸ್ವರ್ಗಲೋಕಕ್ಕೆ ಬರಬೇಕು ಎನ್ನುವಂತ ಒಂದು ತುಂಬು ಹಂಬಲ. ತುಂಬು ಹಂಬಲ ಅಲ್ಲ, ಹುಂಬ ಹಂಬಲ. ಇದನ್ನು ಇರಿಸಿಕೊಂಡು ಒಬ್ಬ ಕ್ಷತ್ರಿಯನಾಗಿದ್ದವ ಈಗ ಪತಿತನಾದ ಮೇಲೂ ಯೋಚಿಸಿದ್ದಾನೆ. ಅವನ ಸಂಕಲ್ಪಕ್ಕೆ ಕ್ಷತ್ರಿಯನಾಗಿದ್ದು ಇನ್ನೇನು ಬ್ರಾಹ್ಮಣನಾಗಬೇಕು ಅಂತ ಹೊರಟವ ಒತ್ತಾಸೆ ಕೊಟ್ಟಿದ್ದಾನೆ. ಯಾಗ ದೊಡ್ಡದೆ, 100ನೇದ್ದೋ 101ನೇದ್ದೋ ಏನು ಯಾಗ ನಡೀತಾ ಉಂಟು. ಆದ್ರೆ ದೊಡ್ಡ ಯಾಗವಾದ್ರು ಸಂಕಲ್ಪ ಬರೀ ಕೆಳಗಿನದ್ದು. ಅಂತ ಸಂಕಲ್ಪವನ್ನು ಇರಿಸಿಕೊಂಡು ಮಾಡುವ ಯಾಗವಿದು. ಕೆಳಗೆ ತ್ರಿಶಂಕು ನಾಮಕನಾದವ, ಅಂಕಿತದಲ್ಲಿ ಸತ್ಯವ್ರತನಾದ್ರು ಮಾಡಬಾರದನ್ನೆಲ್ಲ ಮಾಡಿದ ಮೇಲೆ ತ್ರಿಶಂಕು ಎನ್ನುವುದಾಗಿ ಹೆಸರು ಪಡೆದಂತ ಅವ ತಾನೇ ವಿಶ್ವಾಮಿತ್ರ ಅಂತ ಇರಿಸಿಕೊಂಡ ವಿಶ್ವರಥ. ಈ ಇಬ್ಬರು ಸೇರಿ ಮಾಡುತ್ತಿರುವಂತ ಯಾಗದ ಧೂಮ ಇದು ಬಂದದ್ದು. ನನಗೆ ಗೊತ್ತಾದ ನಿಮಗೆ ಗೊತ್ತಾಯ್ತಾ ಅಂತ ಕೇಳಿದ್ದು. ಈ ಯಾಗದ ಹಿನ್ನೆಲೆಯಲ್ಲಿರುವುದು ಹಾಗೆ ಸಶರೀರನಾಗಿ ಸ್ವರ್ಗಕ್ಕೆ ಬರಬೇಕು ಎನ್ನುವ ಹಂಬಲದಿಂದ ಮಾಡುವ ಯಾಗ. ಇದರ ಬಗ್ಗೆ ಏನು ಅಭಿಪ್ರಾಯ ನಿಮ್ಮ? ಇದುವರೆಗೆ ನಮಗೆ ಆತುರ ಇದ್ದದ್ದು ಆ ಧೂಮ ಎಲ್ಲಿಂದ ಬಂತು ಎನ್ನುವುದಾಗಿ ಅದೊಂದು ಕುತೂಹಲ ಇತ್ತು. ಹೌದು, ಆದರೆ ಈಗ ಅಲ್ಲ, ಅದು ಕುತೂಹಲ ನಿವಾರಣೆ ಆಗಿದೆ. ಕುತೂಹಲ ತಣಿದು ಹೋಯಿತು. ಹೌದು, ಯಾಗ ಯಾರು ಮಾಡುವುದು ಎನ್ನುವುದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತುಂಟು. ಯಾರು ಮಾಡುವುದು ಅಂತಲೂ ಗೊತ್ತಾಯ್ತು, ಯಾಕೆ ಮಾಡುವುದು ಎನ್ನುವುದಾಗಿ ಗೊತ್ತಾಯ್ತು. ಸರಿ ಸುರಪಾಲ, ಇದು ಅವ ಆರಂಭದ ಯಾಗವೇನು ಅಲ್ಲ. ಅಲ್ಲ, ಅದೆಷ್ಟೋ ಯಾಗವನ್ನು ಮಾಡಿದವನಿದ್ದಾನೆ. ಹೌದೌದು, ಶತಕ ದಾಟಿತು. ಹೌದು, ಅಷ್ಟೆಲ್ಲ ಯಾಗ ಮಾಡುವಾಗಲೂ ಕೂಡ ಮತ್ತೆ ಹೆಚ್ಚಿನವರ ವಿಷಯವೇ ಹಾಗೆ. ಶತಕ ಆಗುವವರೆಗೆ ಮಾತ್ರ ಅವರಿಗೆ ಒಂದು ಎಚ್ಚರಿಕೆ ಇರುವುದು. ಮತ್ತೆ ಹೇಗಾದ್ರೂ ಆಗ್ತದೆ ಅಂತ ಯೋಚನೆ. ಶತಯಾಗ ಆಗುವವರೆಗೂ ಕೆಲವರು ಶತಕಕ್ಕೆ ಬೇಕಾಗಿಯೇ ಮಾಡುದು, ಆಮೇಲೆ ಅವರಿಗೆ ತಲೆಬಿಸಿಯೇ ಇಲ್ಲ. ಹೌದು, ಉಳಿದವರಿಗೆ ತಲೆಬಿಸಿ ಆಗುದು, ಇವ್ರು ಯಾವಾಗ ಹೋಗ್ತಾರೆ ಅಂತ. ಇದು ಹಾಗಲ್ಲ ಸುರಪ್ಪ. ಇಷ್ಟು ಯಾಗದ ಹವಿಸ್ಸನ್ನು ಉಂಡವರು ನಾವು, ಆದುದರಿಂದ ಅದರ ಋಣ ಎನ್ನುವುದು ನಮ್ಮಲ್ಲುಂಟು. ಹೌದಾ? ಹೌದು. ಹಾಗಾಗಿ ಈಗ ಅವ ನಮ್ಮನ್ನು ಕರೆಯದಿದ್ರು ಕೂಡ ಹೋಗುವುದು ಧರ್ಮ. ಆದುದರಿಂದ ಹೋಗುವ ಯಾಗಕ್ಕೆ. ನೀನು ಹೇಳುದು ಹಾಗೆ. Yeah.
ಅವನ ಈ ಅಪೇಕ್ಷೆ ಏನುಂಟು ಅದು ನೆರವೇರುವುದಿಲ್ಲ ಎನ್ನುವುದಕ್ಕೆ ಉದಾಹರಣೆಯಾಗಿ ಅವ ಆಗಲೇ ಚಾಂಡಾಲತ್ವವನ್ನು ಹೊಂದಿದ್ದಾನೆ. ಆದ್ರೂ ಕೂಡ ಬುದ್ಧಿ ಬಿಡೆ ಎಂಬ ಹಾಗೆ ಮರಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ಆದ್ರೆ ಎಷ್ಟಾದ್ರೂ ಅವನ ಸಂಕಲ್ಪ ನೀ ಹೇಳಿದ ಹಾಗೆ ನೀಚವಾದದ್ದು. ನಾವು ಹೋಗಲೇಬಾರದಲ್ಲಿಗೆ. ಸರಿಯಾದ ಮಾತು. ಇವನ ಯೋಚನೆಯೇ ಋಣಾತ್ಮಕವಾದದ್ದು, ಧನಾತ್ಮಕವಾದದ್ದಲ್ಲ, ಕಳೆಯುವಂಥದ್ದು. ಯಾರು ಮಾಡುವುದು ಅಂತ ಕೇಳಿದ್ರೆ ಪೂರ್ತಿ ಬ್ರಾಹ್ಮಣನಾಗದವ ಅದ್ವೈರ್ಯವಾಗಿದ್ದಾನೆ. ಅವ ಮಾಡ್ಲಿಕ್ಕಿಲ್ಲ. ತ್ರಿಕರ್ಮಿಯಾದ ಕ್ಷತ್ರಿಯ ಅದ್ವೈರ್ಯತನ ಮಾಡ್ಲಿಕ್ಕಿಲ್ಲ. ಇವ ರಾಜರ್ಷಿ ಆದದ್ದು, ಕೌಶಿಕ ಋಷಿ. ರಾಜರ್ಷಿ ಆಗುವಾಗಲೇ ಅದ್ವೈರ್ಯತನಕ್ಕೆ ಹೊರಟಿದ್ದಾನೆ. ಬ್ರಾಹ್ಮಣನಾದಾಗಲೇ ಅದ್ವೈರ್ಯತನಕ್ಕೆ ಹೊರಡ್ಲಿಕ್ಕಿಲ್ಲ. ಇನ್ನು ಯಜಮಾನನಾದವ ಯಾರು ಅಂತ ಕೇಳಿದ್ರೆ ತ್ರಿಕರ್ಮಿ. ತ್ರಿಕರ್ಮಿ ಯಜಮಾನ ಅಂದ್ರೆ ಸರಿ. ಇವ ತ್ರಿಕರ್ಮಿ ಆಗಿದ್ದವ ಚಾಂಡಾಲನಾಗಿದ್ದಾನೆ. ಎಲ್ಲಿವರೆಗೆ ಅಂತ ಕೇಳಿದ್ರೆ ಚತುರ್ವರ್ಣಕ್ಕೂ ಸೇರಿದ ಪಂಚಮವರ್ಣೀಯನಾಗಿದ್ದಾನೆ. ಈಗ ಕ್ಷತ್ರಿಯನ ಅದ್ವೈರ್ಯತನ ಚಾಂಡಾಲನ ಯಾಜಮಾನ್ಯ. ಈ ಯಾಗಕ್ಕೆ ಹೋದ್ರೆ ನಾವು ಒಟ್ಟು ನಮಗೆ ಹವಿಸು ಸಿಗುತ್ತದೆ ಅಂತ ಹೋಗ್ಲಿಕ್ಕೆ ಇರುವವರಲ್ಲ. ಸರಿಯಾದ ಕ್ರಮದಲ್ಲಿದ್ರೆ, ಯಾರಿಗೆ ಅಧಿಕಾರ ಉಂಟು ಅವ ಮಂತ್ರ ಹೇಳಿದ್ರೆ, ಯಾವನಿಗೆ ನಿಜವಾದ ಅರ್ಹತೆ ಉಂಟು ಅವ ಯಜಮಾನನಾಗಿ ಕುಳಿತುಕೊಂಡ್ರೆ, ಯಾರ ಸಂಕಲ್ಪ ಸರಿ ಉಂಟು ಅವ ಯಜ್ಞ ಮಾಡಿದ್ರೆ ಅದರ ಹವಿಸು ಸ್ವೀಕರಿಸಬೇಕಾಗ್ತದೆ. ಈಗ ಇದ್ರದ್ದು ಸ್ವೀಕರಿಸಿದ್ರೆ ಏನಾಗ್ತದೆ? ಸ್ವೀಕರಿಸಿದ ಮೇಲೆ ನಾವು ಫಲ ಕೊಡಬೇಡುವ? ನಾವು ಅತಿ ಯೋಚನೆ ಮಾಡಬೇಕು. ನಾವು ಮುಂಗಡ ತೆಕ್ಕೊಳ್ಳುವುದು ದೊಡ್ಡ ವಿಷಯ ಅಲ್ಲ, ತಕೊಂಡ ಮೇಲೆ ಯೋಚನೆ ಮಾಡಬೇಕು ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ. ಮುಂಗಡ ತೆಕ್ಕೊಳ್ಳುವಾಗ ಯಾರಲ್ಲಿ ತೆಗೆದುಕೊಳ್ಳುವುದು ಎನ್ನುವ ಪ್ರಜ್ಞೆ ಬೇಕು. ತೆಗೆದುಕೊಂಡ ಮೇಲೆ ಅವ ಏನನ್ನೆಲ್ಲ ಹೇಳಿಯಾನು, ಏನನ್ನೆಲ್ಲ ಕೇಳಿಯಾನು, ಅದನ್ನೆಲ್ಲ ನಾವು ಕೊಡಬೇಕಾಗ್ತದೆ. ಅದಕ್ಕೆ ನಾವು ಎಚ್ಚರ ಯಾವಾಗ ವಹಿಸಬೇಕಾದ್ದು? ಮುಂಗಡ ಕೈಗೆ ಸಿಗುವ ಮೊದಲೇ ಎಚ್ಚರ ವಹಿಸಬೇಕು. ಇವ ಮುಂಗಡ ಕೊಟ್ಟು ನಮ್ಮನ್ನು ಮೇಲೆ ಕೆಳಗೆ ಮಾಡಿದ್ರೆ, ಈಗ ಸ್ವರ್ಗಲೋಕಕ್ಕೆ ಅಂತವನೊಬ್ಬ ಬಂದ್ರೆ ನಮಗೆ ಮೊದಲೇ ಶಿವನ ಆಜ್ಞೆ ಉಂಟು, ಅಂತವ ಬರ್ಲಿಕ್ಕಿಲ್ಲ ಅಂತ. ಬರ್ಲಿಕ್ಕಿಲ್ಲದ ಒಂದು ಅಕ್ರಮದ ಯಾಗ, ಇದಕ್ಕೆ ನಾವು ಹೋದ್ರೆ ಏನಾಗ್ತದೆ? ಒಂದು ಹಾಗೆ. ಇನ್ನು ಲೋಕದವರು ಹೇಳ್ತಾರೆ ಅದನ್ನು ಅಕ್ರಮ ಅಂತ ಹೇಳುದು. ದೇವೇಂದ್ರ ಒಪ್ಪಿದ್ದಾನೆ, ದೇವತೆಗಳು ಒಪ್ಪಿದ್ದಾರೆ, ಬೃಹಸ್ಪತಿಯ ಶಿಷ್ಯರು ಅದನ್ನು ಇಲ್ಲ ಅಲ್ಲ ಅಂತ ಹೇಳಲಿಲ್ಲ. ಲೋಕದಲ್ಲಿ ಒಂದು ಕ್ರಮ ಉಂಟು. ನಾವು ಯಾವುದನ್ನು ವಿರೋಧಿಸಬೇಕು ಅದನ್ನು ವಿರೋಧಿಸುವಲ್ಲಿ ಹಿಂದುಳಿದ್ರೆ ಅವ ಮಾಡಿದಂತ ಕೆಟ್ಟ ಕರ್ಮದ ಫಲ ಮಾಡಿದವನಿಗೆ ಮಾತ್ರ ಸಿಗುವುದಲ್ಲ. ಪ್ರೇರಕ, ಅನುಮೋದಕ, ಕರ್ತೃ, ಕಾರೈ. ಮತ್ತೆ ತಪ್ಪು ಮಾಡುವಾಗ ಹೇಳುವುದು ಹಾಗೆ, ನನಗೆ ಅವರ ಬೆಂಬಲ ಉಂಟು, ಇವರ ಬೆಂಬಲ ಉಂಟು, ದೊಡ್ಡವರ ಮೇಲೆ ಕೈ ತೋರಿಸುವುದು. ಹೌದಪ್ಪ. ಇನ್ನು ಹಾಗೆ ಉಂಟು. ಅವ ಎಲ್ಲಿಯಾದ್ರೂ ಅಕ್ರಮ ಮಾಡಿದ ಮೇಲೆ ನಾವು ಹೋಗಿ ಪಡೆದುಕೊಂಡೆವು ಎಂದಾದ್ರೆ, ನೀವು ತಕೊಂಡಿದ್ದೀರಲ್ಲ, ಈಗ ನೀವು ಅದನ್ನು ಸರಿ ಮಾಡಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಬಲಿಪಶುಗಳಾಗ್ತೇವೆ. ಹಾಗಾಗಿ ಅಕ್ರಮದ ಯಾಗಕ್ಕೆ ನಾವು ಹೋಗ್ಲಿಕ್ಕಿಲ್ಲ. ಮುನಿಶಾಪದಿಂದ ಅರಸ ಚಾಂಡಾಲನಾಗಿದ್ದಾನೆ. ನೀವು ಇನ್ನು ಹವಿಸಿನ ಹಾಸೆಗೆಲ್ಲ ಆ ಕಡೆ ಮೂಗು ಕೊಡಬೇಡಿ. ನಾವು ಮೂಗು ಕೊಡುವುದಲ್ಲ, ಅದು ಮೂಗಿಲ್ಲದವರು ಮಾಡುವ ಯಜ್ಞ ಬೇಡ ನಮಗೆ. ರುಚಿಯಲಾಗಿದ್ದು ಹವ್ಯ ಭಾಗಕ್ಕೆ ಮನಸಾರು ಬರಲಿಲ್ಲ ಸಸವೀರ
ನನ್ನ ವಿಮಾನವೇ ಬರಲಿಲ್ಲ. ಸ್ವಲ್ಪ ತಡಾಗಿ ಬರ್ತದೆ ಅಂತ ಯೋಚಿಸಿದ್ರು ಈ ಸಲ ಬರುವುದೇ ಇಲ್ಲ ಅಂತ ಕಾಣಿಸ್ತದೆ. ಏನೋ ತೊಂದರೆ ಆಗಿರ್ಬೇಕು. ಋಷಿಯೇ ಲಾಲಿಸು, ಯಜ್ಞದ ಹವಿರ್ಭಾಗವನ್ನು ತಗೊಳ್ಬೇಕಾದಂತಹ ದೇವತೆಗಳೇ ತುಷ್ಟ ಮಾನಸರಾಗಿ ಹವಿಯನ್ನು ಸ್ವೀಕರಿಸುವುದಕ್ಕೆ ಬರ್ತಾ ಇಲ್ವಲ್ಲ, ಯಾಕೆ ಗುರುಗಳೇ? ಆ ದೇವತೆಗಳು ಕೃಪಾಲಕ ಸ್ವಾಮಿ, ನಾನು ಗಮನಿಸುತ್ತಾ ಇದ್ದೇನೆ. ಹೌದು, ಶಾಸ್ತ್ರೋಕ್ತವಾಗಿ ಮಂತ್ರಯುಕ್ತವಾಗಿ ವಿದ್ಯುಕ್ತವಾಗಿ ಈ ತನಕ ನಮ್ಮ ಕ್ರತು ಸಾಗಿದೆ. ಜಾಗದಲ್ಲಿ ಎಲ್ಲ ಜನ ಉಂಟು. ಯಮದಗ್ನಿ ಮಹರ್ಷಿಗಳು ಬ್ರಹ್ಮನ ಸ್ಥಾನದಲ್ಲಿ ಕುಳಿತಿದ್ದಾರೆ. ಅವರ ಹತ್ರ ಕೇಳಿದೇನ ಏನಾದ್ರೂ ವಿಧಿವಿಧಾನಗಳು ತಪ್ಪಿ ಹೋಗಿದ ಅಂತ. ಸರಿ ಉಂಟು ಅಂತ ಹೇಳ್ತಾರೆ. ಸರಿ ಉಂಟು ಮಾಮ ಹೇಳ್ತಾರೆ. ಹೌದಲ್ಲ, ಎಲ್ಲ ಕ್ರಮ ಸರಿಯಾಗಿದೆ, ಏನು ತೊಂದರೆ ಆಗಲಿಲ್ಲ. ಜನ ಇಲ್ಲದೆ ಇದ್ದ ಜಾಗದಲ್ಲಿ ನೀವು ಕೂರ್ಚೆ ಕಟ್ಟಿ ಕೂತ್ಕೊಳಿಸಿರಿ. ಆದರೂ ದೇವತೆಗಳು ಬರಲಿಲ್ಲ ಅಂತ ಆದ್ರೆ ಏನಿದಕ್ಕರ್ಥ? ಯಾಕೆ? ಯಾವುದೋ ಒಂದು ನಿರ್ಣಯವನ್ನು ಅವರು ತಳೆದಿದ್ದಾರೆ ಅನ್ನುವುದು ಸ್ಪಷ್ಟವಾಗಿ ಬೇಕು ಅಂತಲೇ ಬಾರದೆ ಇದ್ದದ್ದು. ಯಾಕಂದ್ರೆ ಕ್ರತುವಿಗೆ ಬಂದು ಹವಿಸ್ಸು ಸ್ವೀಕರಿಸಿದೆ. ಕ್ರತು ಪೂರ್ಣಾಹುತಿಯನ್ನು ಹೊಂದಿದ ಮೇಲೆ ಕ್ರತುವಿಗೆ ಅನುಸಾರವಾದ ಫಲವನ್ನು ಕರುಣಿಸಲೇಬೇಕಾಗ ಕರ್ತೃವಿಗೆ ಕೊಡಬೇಕು. ಅವರದಕ್ಕೆ ನಿಬದ್ಧರು. ಆದ್ದರಿಂದಲೇ ಕೊಡುವುದಕ್ಕೆ ಮನಸ್ಸಿಲ್ಲದೆ ಇರುವುದರಿಂದಲೇ ಅವರು ಬಾರದೆ ಉಳಿದಿದ್ದಾರೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಓ, ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದ್ರೆ ಅವರ ಕಾರ್ಯಕ್ರಮಕ್ಕೂ ನಾವು ಹೋಗಬೇಕಾಗ್ತದೆ. ಮಂತ್ರಾಧೀನರಾದಂತಹ ದೇವತೆಗಳು ಮಂತ್ರ ಪುರಸ್ಸರವಾಗಿ ಆಹ್ವಾನವನ್ನು ಕೊಟ್ಟ ಕಾಲಕ್ಕೆ ಬರಬೇಕಲ್ಲ. ಬರಬೇಕು ಅಂದ್ರೆ ಏನು? ಒಂದು ನಿಯಮಬದ್ಧತೆ ಅಂತ ಅರ್ಥ. ಆ ಮಂತ್ರವೇ ಕಟ್ಟಿ ಎಳ್ಕೊಂಡು ಬರ್ತದೆ ಅಂತ ಅರ್ಥ ಅಲ್ಲ. ಈ ಪ್ರಪಂಚದಲ್ಲಿ ಸಂಸ್ಕಾರ ಅಂದ್ರೆ ಏನು? ನಡವಳಿಕೆ. ಆ ನಡವಳಿಕೆಯನ್ನು ಒಪ್ಪಿ ಬದುಕುವುದಕ್ಕೆ ಸಂಸ್ಕಾರ ಅಂತ ಹೆಸರು. ಒಂದು ನಿಯಮಬದ್ಧತೆ. ದೇವತೆಗಳು ಮಂತ್ರಕ್ಕೆ ಅಧೀನರು ಅಂದ್ರೆ ಮಂತ್ರದ ಮೂಲಕವಾಗಿ ಪ್ರಸನ್ನರಾಗಿ ಬರಬೇಕಾದವರು ಬರುವುದಿಲ್ಲ ಅನ್ನೋ ಹಾಗೆ ಉದ್ದಟರಾಗಿ ಕುಳಿತುಕೊಳ್ತಾರೆ ಅಂತ ಅದರ ಅರ್ಥ ಏನು? ಸಂಸ್ಕಾರ ಕೆಟ್ಟಿದ್ದಾರೆ, ನಡವಳಿಕೆ ಬಿಟ್ಟಿದ್ದಾರೆ, ತಮ್ಮ ಸ್ಥಾನದ ಘನತೆಯನ್ನು ಮರೆತು ವ್ಯವಹರಿಸುವುದಕ್ಕೆ ಮುಂದಾಗಿದ್ದಾರೆ ಅನ್ನುವುದು ಸ್ಪಷ್ಟ. ಅದೇ ಹೌದಾದರೆ ಈಗ ಇನ್ನೇನು ಮಾಡಬೇಕು ಅನ್ನುವುದನ್ನು ನಮ್ಮ ಶ್ರೋತ್ರಿಯರಲ್ಲೆಲ್ಲ ನಾನು ವಿಚಾರಿಸಿದ ಕಾಲಕ್ಕೆ ಎಲ್ಲರೂ ಮೇಲೆ ನೋಡ್ತಾರೆ. ಇದು ಪೂರ್ಣಾಹುತಿ ಆಗದೇ ಇದ್ರೆ ಹೇಗೆ ಮೇಲೆ ಹೋಗುವುದಕ್ಕೆ ಸಾಧ್ಯ? ಮೊದಲಿಂದಲೂ ಒಂದು ಒಳ ಒಪ್ಪಂದ ಉಂಟು ಗುರುಗಳೇ. ಅದು ವಶಿಷ್ಠರಿಲ್ಲದೆ ಇದ್ರೆ ಅವರು ಬರ್ಲಿಕ್ಕಿಲ್ಲ. ಅದು ಹಾಗೆ. ಅದು ಹೌದೌದೌದೌದು, ಎಂಥದ್ದೋ ಒಂದು ಇರಬೇಕು ಮನಸ್ಸಿನೆಲ್ಲ. ಒಳಗಿಂದೊಳಗೆ ಒಬ್ಬರಿಂದ ಒಬ್ಬರಿಗೆ ಒಪ್ಪಂದ. ಅದು ಅದೇ ಜಮದಗ್ನಿಗೆ ಹೇಳಿದ್ರು. ಅದು ಮೊದಲೇ ಉಂಟು ಅವರೊಳಗೆ ಒಂದು ಒಪ್ಪಂದ ಆಗಿದೆ ಅಲ್ವಾ? ಅವರು ಬರುವವರಲ್ಲ, ಯಾರು ವಸಿಷ್ಠರು ಬರುವುದಿಲ್ಲ, ವಾಸಿಷ್ಠರು ಬರುವುದಿಲ್ಲ. ಮತ್ತೆ ಅದೊಂದು ಅವರದ್ದಕ್ಕೆ ನಮ್ಮದಿಲ್ಲ ಅಂತ ಕೆಲವರು. ಆದ್ದರಿಂದ ಈಗ ಕ್ರತುಸಾಂಗವಾಗಿ ನೀನು ಮೇಲೆ ಹೋಗ್ಲಿಕ್ಕೆ ಆಗ್ತದೆ ಅನ್ನುವುದಕ್ಕೆ ಯಾವ ವಿಶ್ವಾಸವೂ ಇಲ್ಲ. ಮತ್ತೆ ನಾನು ಮೇಲೆ ಹೋಗ್ಲಿಕ್ಕೆ ಇಲ್ವಾ? ಈಗ ನಿನಗೆ ಮೇಲೆ ಹೋದ್ರೆ ಆಯ್ತಲ್ಲ, ಸ್ವರ್ಗ ಸಿಕ್ಕಿದ್ರೆ ಆಯ್ತಲ್ಲ. ಸ್ವರ್ಗಕ್ಕೆ ಹೋದ್ರೆ ಈಗ ಯಾಗದ ಮೂಲಕವಾಗಬೇಕಂತೆ. ಮತ್ತೆ ಹೇಗೆ ಕಳಿಸಬೇಕು ಅಂತ ನನಗೆ ನಿಜ ಮಂತ್ರ ಶಕ್ತಿಯೋ ಅಲಖುತರ ದಿನ ತೇಜದಲ್ಲಿ ನಿರ್ಮಲ ವಿಮಾನವನುಂದ ಮಾಡಿ ತದಾಂತರಾಳದಲ್ಲಿ ನಿಲ್ಲಿಸುತ್ತ ಭೂಮನದು ಕೌಶಿಕರೊಳಿದು ಸ್ವರ್ಗಂ ಗಚ್ಚ ಪಾರ್ಥಿವ ತಿಲಗಯಿಲಿ ಕೃಪಸಗಿತಲಾರಥವೈದಿ ತಂಬರವ ಸಶರೀರವಾಗಿ ನಾಕವನ್ನೇರುವಂತಹ ಸೌಭಾಗ್ಯ ದೇಹಜನ್ಯವಾಗಿಯೇ ಬರಬೇಕೆಂದಾದರೆ ದೇಹ ಹಗುರವಾಗಬೇಕು. ಅದಕ್ಕೆ ತೈಜಸ ಸ್ವರೂಪ ಬರಬೇಕು. ಆ ತೇಜಸ್ವರೂಪದ ಮೂಲಕವಾಗಿಯೇ ಮೇಲೇರುವುದಕ್ಕೆ ಸಾಧ್ಯವಾಗುವುದು. ಅದು ಈ ದೇಹವನ್ನು ಹೊಂದಿದವನಿಗಷ್ಟು ಸುಲಭವಲ್ಲ. ಪಾರ್ಥಿವ ಕುಲ ತಿಲಕನಾದಂತಹ ನೀನು ಪಾರ್ಥಿವಾಂಶವನ್ನೇ ಅಧಿಕ ಹೊಂದಿದವನಿರುವುದರಿಂದ ನಿನ್ನ ಶರೀರ ಸಹಿತವಾಗಿ ಮೇಲೇರಬೇಕೆಂದಾದರೆ ಕೇವಲ ಶರೀರ ಮಾತ್ರದಿಂದ ಸಾಧ್ಯ ಆಗುವುದಿಲ್ಲ. ಅದಕ್ಕೊಂದು ಸಾಧನ ಬೇಕಾಗ್ತದೆ. ಹೇಗೆ? ಆದ್ದರಿಂದಲೇ ನಾವು ದೇವಲೋಕದ ವಿಮಾನಕ್ಕಾಗಿ ನಿರೀಕ್ಷಿಸುತ್ತಾ ಕುಳಿತದ್ದು. ಹೌದೌದು. ಅಲ್ಲಿನೊಂದು ರಥವೋ ವಿಮಾನವೋ ಬಾರದೆ ನಿನಗೆ ಮೇಲೇರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲ. ಯಾಗ ಪೂರ್ಣಾಹುತಿಯನ್ನು ಹೊಂದುವಲ್ಲಿ ದೇವತೆಗಳು ಪ್ರಸನ್ನರಾಗದೆ ಸಾಧ್ಯ ಆಗುವುದಿಲ್ಲ. ಅವರು ಹವಿಸು ಸ್ವೀಕರಿಸಕ್ಕೆ ಬರುವುದಿಲ್ಲ ಅಂತಾದ್ರೆ ಯಾಗವೂ ಪೂರ್ತಿ ಆಗುವುದಿಲ್ಲ. ಇಲ್ಲ. ಯಾಗ ಪೂರ್ತಿ ಆಗದೇ ಇದ್ರೆ ಅದರಿಂದ ನಿನಗೆ ಬೇಕಾದ ವಿಮಾನವು ಸಿದ್ಧವಾಗುವುದಿಲ್ಲ. ಹಾಗಿದ್ರೆ ನಿನಗೆ ನಾನು ಕೊಟ್ಟಂತಹ ವಚನಕ್ಕೆ ನ್ಯೂನತೆ ಬಂದ ಹಾಗಾಗುತ್ತದೆ. ಮತ್ತೆ ಹೇಗೆ ಮಾಡುವ? ಆತಂಕಕ್ಕೊಳಗಾಗಬೇಡ. ಯಾಗದಿಂದ ಅಲ್ಲದೇ ಇದ್ದರೆ ಏನು, ನನ್ನದ್ದಾದ ತಪಸ್ಸಿನ ಶಕ್ತಿಯಿಂದ ಮಂತ್ರ ಬಲದಿಂದ ನಿನ್ನನ್ನು ಸಶರೀರನಾಗಿ ಸ್ವರ್ಗವನ್ನೇರುವಂತಹ ಅವಕಾಶವನ್ನು ನಾನು ನಿನಗೆ ಒದಗಿಸಿಕೊಡ್ತೇನೆ. ಹೋಗುವುದು ಯಾವುದರಲ್ಲಿ? ಇದು ಮಂತ್ರ ಬಲದಿಂದಲೇ. ಇದು ಈ ಕುಶವನ್ನೇ ಮುಂದಿಟ್ಟಿದ್ದೇನೆ. ದರ್ಬೆ ನೋಡು 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 ಹೇಗೆ
ಆ ಕುಶದ ಮೇಲೆ ನೀನು ನಿಂತರೆ ಸಾಕು, ಅದೇ ವಿಮಾನವಾಗಿ ಬದಲಾಗುತ್ತದೆ. ವಿಮಾನ ಅಂದ್ರೆ ಅಷ್ಟೇ, ಮತ್ತೆ ಅದಕ್ಕೆ ರೆಕ್ಕೆ ಉಂಟು ಮತ್ತೊಂದು ಉಂಟು ಅಂತಲ್ಲ, ವಿಶೇಷವಾದ ಮಾನವುಳ್ಳದ್ದು ಅಂತ ಅರ್ಥ. ಯಾರು ಬಂದು ಕುಳಿತರು ಇನ್ನೂ ಒಬ್ಬ ಕುಳಿತುಕೊಳ್ಳುವಷ್ಟು ಜಾಗ ಉಂಟು, ಇಷ್ಟದಲ್ಲಿ ತಿಳಿಬೇಕು, ಅದು ವಿಮಾನ, ವಿಶೇಷವಾದ ಮಾನವುಳ್ಳದ್ದು ಅನ್ನುವ ಅರ್ಥ. ಇದರ ಮೇಲೆ ನೀನು ಕುಳಿತರೆ ಸಾಕು, ನಿಂತುಕೊಂಡ್ರೆ ಸಾಕು, ನಿನ್ನನ್ನು ನೇರ ನಾಕಲೋಕ ಕದ್ಕೊಂಡು ಹೋಗುತ್ತದೆ. ಹಾಗಿದ್ರೆ ನಾನು ನಿಲ್ಲು ಗುರುಗಳೇ, ನಿಲ್ಲು, ನಾನು ಅದಕ್ಕೆ ಕಾಲಿಡ್ತೇನೆ. ಇಡು. ಮತ್ತೆ ನಿಮಗೆ ನಾನು ಕಾಣ್ಲಿಕ್ಕೆ ಸಿಗ್ತೇನೋ ಇಲ್ವೋ ಅಂತ ನನಗೆ ಭರವಸೆ ಇಲ್ಲ. ಮತ್ತೆ ಆಗಾಗ ನೀನು ನನ್ನನ್ನು ಕಾಣ್ಲಿಕ್ಕಿಲ್ಲ. ಮತ್ತೆ ಅದು ಮೇಲೆ ಹೋಗುವಾಗ ನಾನು ಮಾತಾಡಿದ್ದು ನಿಮಗೆ ಕೇಳ್ತದೋ ಇಲ್ವೋ ಅಂತಲೂ ನನಗಿಲ್ಲ. ಹೌದು, ಅದು ಎಷ್ಟರವರೆಗೆ ಕೇಳ್ತದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಮೇಲೆ ಹೋಗಲ್ವರೆಗೆ ಸಾಕು ಸಾಕು. ಬರ್ತೇನೆ. ಆದೀತು ಆದೀತು ಬರ್ತೇನೆ. ಆದೀತು. ಸ್ವರ್ಗಂಗ ಜಗದೀಶರೆಲ್ಲರೂ ಚಂಡಮುನಿ ಕೌಶಿಕ ಸಾಧ್ಯ ಆಗ್ತದೆ ಅಂತ ಯಾವುದನ್ನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಒಂದಾದ್ರೂ ಸರಿ ಇದ್ರೆ ಅದೀತೆ. ಹಾಳು ಬಾವಿಗೆ ಹರಕು ಹಗ್ಗ, ಬರುವವನು ಸರಿ ಇಲ್ಲ, ಕಳುಹಿಸುವವನು ಸರಿ ಇಲ್ಲ. ಇವ ವಿಮಾನ ಸಿಕ್ಕಿದ ಮೇಲೆ ಕುಳಿತುಕೊಳ್ಳುವುದೇ, ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ವಿಮಾನ ಸಿಕ್ಕಿದೆ ಅಂತ ಕುಳಿತುಕೊಂಡಿದ್ದಾನೆ. ಯಾರಿಗಾದ್ರೂ ಸ್ವಲ್ಪ ಪ್ರಜ್ಞೆ ಇದ್ದವನಿಗೆ ಗೊತ್ತಾಗಬೇಕು. ಮಂತ್ರದಿಂದ ಕರೆಯುವಾಗ ನಾವು ಬರಲಿಲ್ಲ ಎಂದಾದ್ರೆ ಇದಕ್ಕೆ ದೇವಕಲ್ಪ ವಿರೋಧವಾಗಿ ಉಂಟು ಅಂತ ಋಷಿಕಲ್ಪಕ್ಕೆ ಗೊತ್ತಾಗಬೇಡುವ? ಮತ್ತು ಒತ್ತಾಯದಿಂದಲಾದರೂ ನಾವು ಪಡೆಯುತ್ತೇವೆ ಎನ್ನುವುದಾಗಿ ಹೊರಡ್ತಾರೆ ಎಂದಿದ್ರೆ ಹೇಗಾದ್ರೂ ಪಡೆಯುವುದಕ್ಕೆ ಹೊರಟರ ಮೇಲೆ ನಾವಾದ್ರೂ ಯಾಕೆ ದೇವಕಲ್ಪದಂತೆ ನಾವು ಪರೋಕ್ಷವಾಗಿ ವಿರೋಧಿಸಬೇಕು, ಪ್ರತ್ಯಕ್ಷವಾಗಿ ವಿರೋಧಿಸಲಿಕ್ಕೆ ಆಗುದಿಲ್ವಾ? ನೀವು ಬರ್ಲಿಕ್ಕಿರುವವರಲ್ಲ ಅಂತ ಯಾವ ಪರೋಕ್ಷದಿಂದ ಹೇಳಿದ್ರು ಅರ್ಥ ಆಗುವುದಿಲ್ಲ ಅಂತಾದ್ರೆ ಪ್ರತ್ಯಕ್ಷದಿಂದ ಹೇಗೆ ಅವರನ್ನು ಆಕ್ಷೇಪಿಸುವುದು? ಇಲ್ಲಿಯವರೆಗಾಗದೇ ಇರುವ ವಿಷಯ ಯಾವಾಗ ಇದ್ರೂ ನಾವು ಕರೆದುಕೊಂಡು ಬರುವುದು. ಒಬ್ಬ ಅವನಾಗಿಯೇ ಯಾವುದೋ ಶಕ್ತಿಯಿಂದ ಮೇಲೆ ಬರ್ತಾ ಇದ್ದಾನೆ ಎಂದಾದ್ರೆ ಕಣ್ಣು ಬಾಯಿ ಬಿಡಬೇಡಿ, ನೋಡುವುದಲ್ಲ, ಹಿಡೀರಿ, ನೋಡಿ. ಇನ್ನು ನಿನ್ನ ಧನ್ಯವಾದ ಸಮರ್ಪಣೆ ಬೇಡುವ, ನೀನು ಮೇಲೆ ಹೋಗು. ಅಯ್ಯೋ ಅಯ್ಯೋ, ನಾನು ಮೇಲೆ ಮುಟ್ಟಿದ್ದೇನೆ, ಇನ್ನೇನು ಸ್ವರ್ಗಕ್ಕೆ ಸಾಕು ಸಾಕು, ಅಲ್ಲೇ ಇರು, ಅಲ್ಲೇ ಇರು. ಇಲ್ಲ ಗುರುಗಳೇ, ನನ್ನ ಕುತ್ತಿಗೆಯ ಕುತ್ತಿಗೆಯ ಸಂದಿಗೆ ಕುಲಿಶದಿಂದ ಹೊಡೆಯುತ್ತಾ ಇದ್ದಾನೆ. ಹೊಡೆದು ನಾನು ಕೆಳಗೆ ಜಾರಿ ಬೀಳುತ್ತಾ ಇದ್ದೇನೆ ಗುರುಗಳೇ. ಉರುಳುತ್ತಿರುವಾಯ ಮನಮತ್ಸರವನ್ನು ಹೊಂದಿದ ದೇವತೆಗಳು ಸ್ವರ್ಗದ ಬಾಗಿಲಿಗೆ ಏರಿದಂತಹ ನಿನ್ನನ್ನು ಹೊಡೆದು ಕೆಳಕುರುಳಿಸುತ್ತಾ ಇರುವರೆ. ತಲೆ ಕೆಳಗಾಗಿ ಕೆಳ ಉರುಳುತ್ತಾ ಇರುವೆಯೋ, ಉರುಳುತ್ತಾ ಇರುವೆಯೋ. ನನಗೆ ಸ್ವರ್ಗ ಅಮೃತವಾಗುವುದಕ್ಕೆ ಬಿಡೆ, ಸ್ವರ್ಗವನ್ನು ಹೊಂದಬೇಕು, ಸ್ವರ್ಗದ ಭೋಗವನ್ನು ಸಶರೀರವಾಗಿ ಅನುಭವಿಸಬೇಕು ಅನ್ನುವ ಅಪೇಕ್ಷೆಯನ್ನು ಹೊಂದಿದ ನಿನಗೆ
ಆ ಸ್ವರ್ಗ ಬೇಡುವ ಆ ಮತ್ಸರದ ಮನಸ್ಸನ್ನು ಹೊಂದಿದ ಅವರಿರುವ ಲೋಕದಲ್ಲಿ ನೀನು ಸುಖವನ್ನುಣ್ಣುವುದಕ್ಕೆ ಸಾಧ್ಯ ಇಲ್ಲ. ಅನ್ಯಮಿಂದ್ರಂ ಕರಿಷ್ಯಾಮಿ, ಬೇರೆಯ ಇಂದ್ರನನ್ನು ಮಾಡ್ತೇನೆ. ಹೋಗಲಿ ಸ್ವರ್ಗದ ಭೋಗ. ಯಾವ ತಾಣವನ್ನು ನೀನು ಹೊಂದಿದ್ದೀಯೋ ಅಲ್ಲಿಯೇ ಸ್ಥಿರವಾಗಿ ನಿಂತು ನಿನಗೆ ಬೇಕಾದ ಸ್ವರ್ಗ ಸುಖವನ್ನು ಒದಗಿಸಿಕೊಡುವ ನೂತನವಾದ ನಾಕವನ್ನು ಈ ಕ್ಷಣ ಸೃಷ್ಟಿಸ್ತೇನೆ. ನಾನೇ ಇಂದ್ರ. ತ್ರಿಶಂಕು ಸ್ವರ್ಗ. ಇದು ತ್ರಿಶಂಕುವಿಗೆ ಸ್ವರ್ಗ. ಇಂದ್ರ ಅಲ್ಲೇ ಬೇಕಾದ ಸೃಷ್ಟಿ ಮಾಡಿ. ತಪಸ್ವಿಯಾಗುವುದಕ್ಕೆ ಹೊರಟು ಪ್ರಪಂಚದಲ್ಲಿರುವ ಹೊರಗಿನ ಯಾವ ಶಕ್ತಿಗಳಿದ್ದರೂ ಅದಕ್ಕೊಂದು ಪರಿಮಿತಿ ಉಂಟು ಅಂತ ಕಂಡುಕೊಂಡಂತ ಕ್ಷಣದಿಂದ ಅದಕ್ಕೆ ಧಿಕ್ಕಾರ ಹೇಳಿದವರು ನೀವು. ಬ್ರಾಹ್ಮ ಬಲದ ಮುಂದೆ ಕ್ಷಾತ್ರ ಬಲ ಏನೇನೂ ಅಲ್ಲ ಎನ್ನುವ ಯಥಾರ್ಥ ಅರಿವಾದವರು. ಅದರ ಮತ್ತೊಂದು ಮುಖ ಯಾವುದು ಅಂತ ಕೇಳಿದ್ರೆ, ಹೊರಗಿನ ಬಲ ಏನಿದ್ರೂ ಅದಕ್ಕೊಂದು ಮಿತಿ ಉಂಟು. ಸಂಕಲ್ಪದ ಬಲವೇ ನಿಜವಾದ ಬಲ. ಅಕ್ಷಯಾಸ್ತ್ರಗಳನ್ನು ಪಡೆದರೂ ಕೂಡ ಯಾವುದು ಸಂಕಲ್ಪದಿಂದ ಗಟ್ಟಿಯಾಗಿರ್ತದೋ ಅಂತ ಒಂದು ಬ್ರಹ್ಮದಂಡವನ್ನು ಏನೂ ಮಾಡಲಿಕ್ಕಾಗದ ಸ್ಥಿತಿ ಬರುವಾಗ ಲೋಕದಲ್ಲಿ ನಿಜವಾಗಿಯೂ ಅಪರಿಮಿತವಾದ ಬಲ ಯಾವುದು ಅಂತ ಕಂಡುಕೊಂಡವರು. ನಿಜವಾಗಿಯೂ ತಪಸ್ವಿಯಾದವನೊಬ್ಬ ಆಗಬೇಕಾದವನೊಬ್ಬ ಯಾವ ದಾರಿಯಲ್ಲಿ ಹೋಗುತ್ತಾನೋ ಆ ದಾರಿಯಲ್ಲೇ ಹೊರಟಿದ್ದೀರಿ ನೀವು. ಆದರೆ ಆರಂಭ ಶೂರತ್ವ ಆಗಿ ಹೋಯಿತೋ ಅಂತ ನನಗೆ ಕಾಣುವುದು. ತಪಸ್ವಿಯ ದಾರಿ ಯಾವುದು ಎನ್ನುವುದು ಗೊತ್ತಿಲ್ಲದೆ ಇರುವುದಲ್ಲ, ಇನ್ನು ಪ್ರಾಥಮಿಕ ಪಾಠ ಆಗಬೇಕಾದಿಲ್ಲವಲ್ಲ. ನಿಜವಾಗಿಯೂ ನಿಷ್ಕಾಮ ಕರ್ಮಿ ಆಗಿರ್ಬೇಕವ. ಬಿಡೋಣ, ಕಾಮ್ಯ ಕರ್ಮವಾದರೂ ಆ ಕರ್ಮದ ಒಳಗೊಂದು ನಿಜವಾದಂತಹ ಲೋಕ ಕಲ್ಯಾಣದ ಅಪೇಕ್ಷೆ ಇರಬೇಕು. ಇದು ಲೋಕ ಕಲ್ಯಾಣದ ಅಪೇಕ್ಷೆಯ ಒಂದು ಕಾಮವೇ. ರಾಜರ್ಷಿ ಎನಿಸಿದಂತಹ ನೀವು ಇನ್ನು ಸಾಧಿಸಬೇಕಾದ್ದು, ಪಡೆಯಬೇಕಾದ್ದು ಬಹುದೂರದ ಗಮ್ಯ ಉಂಟು. ಅದರ ಬಗ್ಗೆ ಲಕ್ಷ್ಯ ಇರಿಸಿಕೊಂಡವರು ಮಧ್ಯದಾರಿಯಲ್ಲಿ ಪಥ ಬದಲಿಸುವರಂತೆ ಕಾಣ್ತಾ ಉಂಟು. ಒಂದು ಆರಂಭವೇ ಮಾಡಬಾರ್ದು. ಆರಂಭ ಮಾಡಿದ ಮೇಲೆ ತುದಿ ಮುಟ್ಟಿಸಬೇಕು. ಈ ಮಧ್ಯದಲ್ಲಿ ಹೋದ್ರೆ ಆರಂಭಿಸಿದ್ದು ಸುಳ್ಳು ಅಂತ ಆಗುವುದಿಲ್ಲ, ಕೊನೆ ಮುಟ್ಟಲಿಲ್ಲ ಎನ್ನುವ ಅಪವಾದವೂ ಹೋಗುವುದಿಲ್ಲ. ಇದು ಹಾಗಾಯಿತು ನಿಮ್ಮದು. ಮೇಲೆಯೂ ಅಲ್ಲದ ಕೆಳಗೂ ಅಲ್ಲದ ತ್ರಿಶಂಕುವಿನ ಸ್ವರ್ಗಕ್ಕಿಂತಲೂ ಹೆಚ್ಚು ನನಗೆ ವಿಶ್ವಾಮಿತ್ರ ಮುಂದೆಯೂ ಅಲ್ಲ ಹಿಂದೆಯೂ ಅಲ್ಲ ಮಧ್ಯದಾರಿಯಲ್ಲಿ ಕೈಬಿಟ್ಟನೋ ಅಂತ ಕಾಣುವುದು. ತಪಸ್ವಿಯಾದವನೊಬ್ಬ ಇಂದ್ರನನ್ನು ದೇವಕಲ್ಪವನ್ನು ಸದಾ ಮಾನಿಸಬೇಕು. ಅದು ಒಂದಕ್ಕೊಂದು ಪೂರಕವಾದ ಕೊಂಡಿ. ಅದನ್ನುಳಿದು ಇಲ್ಲಿಯವರೆಗೆ ಯಾವುದು ದೇವಕಲ್ಪವಾಗಿತ್ತೋ ಅದನ್ನು ವಿರೋಧಿಸಿಯಾದರೂ ನಾನೊಂದು ನನ್ನ ಹಂಬಲವನ್ನು ಮಾಡಿ ಪೂರೈಸಿಕೊಳ್ತೇನೆ ಅಂತ ಹೊರಟಿದ್ದೀನಿ. ಕೇವಲ ವಸಿಷ್ಠ ದ್ವೇಷ ಒಂದು ಬಿಟ್ಟರೆ ಈ ಪ್ರಕರಣಕ್ಕೆ ನನಗೆ ಬೇರೆ ತಳಹದಿ ಕಾಣುವುದಿಲ್ಲ. ಒಂದು ದ್ವೇಷದಿಂದ ಕಾರ್ಯ ಮಾಡಲಿಕ್ಕಿರುವವನ ತಪಸ್ವಿ. ದ್ವೇಷ ಇದ್ರೂ ಅದನ್ನು ಪ್ರೀತಿಯಿಂದ ಜಯಿಸಬೇಕಾದವ. ಅಂತಲ್ಲಿ ಇನ್ನೊಬ್ಬ ವಸಿಷ್ಠನಾಗುತ್ತೇನೆ ಅಂತ ಹೊರಡುವುದಲ್ಲ, ಇನ್ನೊಬ್ಬ ವಸಿಷ್ಠನಾಗ್ತೇನೆ ಅಂತ ಬಾಯಿಯಲ್ಲಿ ಹೇಳಿದರೆ ಸಾಲದು. ಎಷ್ಟು ದ್ವೇಷ ಬಂದರೂ ಪ್ರೀತಿಯಿಂದಲೇ ಜಯಿಸುವ ವಸಿಷ್ಠನ ದಾರಿಯನ್ನು ಅಷ್ಟು ಸುಲಭದಲ್ಲಿ ಮತ್ತೊಬ್ಬ ತುಳಿಯುವುದಕ್ಕಾಗುವುದಿಲ್ಲ. ಸ್ವಲ್ಪ ಆದರೂ ಪ್ರಯತ್ನ ಮಾಡಬೇಡುವ. ಪೂರ್ತಿ ಬಿಟ್ಟ ಹಾಗೆ ಕಾಣ್ತದೆ. ಯಾವುದನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಇದು ದೇವಕಲ್ಪವೋ, ಮಂತ್ರಕಲ್ಪವೋ, ಋಷಿಕಲ್ಪವೋ, ಯಾವುದರಲ್ಲಿ ಉಂಟಿರು? ಬಿಡಿ. ಈಗ ಯಾವುದೋ ಲೋಕಕ್ಕೆ ಒಳ್ಳೆಯದಾಗಲಿಕ್ಕೆ ಬೇಕಾಗಿ ಅಪವಾದ ಧರ್ಮವಾಗಿ ಕೆಲವನ್ನು ಹಿಡಿಯುವುದುಂಟು.
ಈಗ ಧಾರ್ಮಿಕವ ಅಂತ ಕೇಳಿದ್ರೆ ಕೆಲವೊಮ್ಮೆ ಅಲ್ಲ ಅಂತಲೂ ಕಾಣಬಹುದು. ಆದ್ರೆ 4 ಜನರ ಹಿತಕ್ಕೆ ಬೇಕಾಗಿ ಒಂದು ಸಣ್ಣ ಧರ್ಮವನ್ನು ಬಿಡಬಹುದು ಅಂತ ಶಾಸ್ತ್ರ ಉಂಟು. ಅದಾದ್ರೂ ಹೌದಾ? ಮಲಿನ ಪ್ರಕೃತಿ ಈ ತ್ರಿಶಂಕು ಇವನನ್ನು ಈ ಖಳನ ನುಡಿಗೆ ಕಟ್ಟಿಕೊಟ್ಟ ಬುದ್ಧಿ ಹೇಳಿಕೊಟ್ಟ ಮಾತು ಅವ ಎಂಥದ್ದು 4 ಮಾತು ಹೇಳಿದ. ಅವನಿಗೆ ಬೇಕಾಗಿ ಎನ್ನುವುದಕ್ಕಿಂತಲೂ ವಸಿಷ್ಠರು ತಿರಸ್ಕರಿಸಿದರು ಎನ್ನುವ ಕಾರಣಕ್ಕಾಗಿ ಅವನ ನುಡಿಗೆ ಭ್ರಮಿಸಿ ಏನೇನು ಅರ್ಹತೆ ಇಲ್ಲದ ಆ ಕೂಲನನ್ನು ಆ ಅನರ್ಹನನ್ನು ಏರಿಸುವುದಕ್ಕೆ ಹೊರಟಿದ್ದೀರಲ್ಲ, ಯಾವ ಕಾರ್ಯ ಸಾಧನೆ ನಿಮ್ಮದು? ಕೈಗೊಂಡಂತಹ ಕಾರ್ಯ ಹೊಂದಬೇಕಾದ ಗಮ್ಯ ಇದರೆರಡರ ಕುರಿತಾದ ವಿಚಾರವೋ ವಿಮರ್ಶೆಯೋ ಇಲ್ಲದೆ ಕಾರ್ಯದಲ್ಲಿ ನಾನು ಮುಂದಾದ ಮಾಲ್ಲ. ವಸಿಷ್ಠ ದ್ವೇಷ ಇದರ ಹಿನ್ನೆಲೆಯಲ್ಲಿ ಬ್ರಹ್ಮತೇಜವನ್ನು ಹೊಂದುತ್ತೇನೆ, ಬ್ರಹ್ಮರ್ಷಿಯಾಗುತ್ತೇನೆ. ಈ ಭಾವದಿಂದ ರಾಜ್ಯದ ಸಕಲ ವೈಭವಗಳನ್ನು ತ್ಯಾಗ ಮಾಡಿ ತಪಸ್ಸಿಗಾಗಿ ಮುಂದಾದ. ಸರಿ. ಸಾವಿರಾರು ವರ್ಷಗಳ ತಪಸ್ಸಿನಿಂದ ರಾಜರ್ಷಿಯಿಂದ ಮಾನಿತನಾದ. ಸರಿ. ಆದರೆ ಅಲ್ಲಿಗೆ ಸಾಧನೆ ಮುಗಿಯಲಿಲ್ಲ ಅನ್ನುವ ಕಾರಣದಿಂದಲೇ ಮುಂದಿನ ಸಾಧನೆಗಾಗಿಯೂ ಪ್ರಯತ್ನಿಸುತ್ತಾ ಇದ್ದವು. ಸರಿ. ತನ್ಮಧ್ಯೆ ತ್ರಿಶಂಕು ಸರ್ಗ ಅನ್ನುವಂತಹ ಒಂದು ಪ್ರಸಂಗ ಒದಗಿ ಬಂತು. ಸರಿ. ಕಾಲಬುಡದಲ್ಲಿ ಕುಳಿತು ಕಣ್ಣೀರನ್ನಿಳಿಸಿ ತನ್ನದ್ದಾದಂತಹ ಬಯಕೆಯನ್ನು ಈಡೇರಿಸಿಕೊಡಬೇಕು. ಈ ಅಪೇಕ್ಷೆಯನ್ನು ಮುಂದಿರಿಸಿದಂತಹ ಕಾಲಕ್ಕೆ ಅವನನ್ನು ಕೈ ಬಿಡಬೇಕು ಅಂತ ನನಗನ್ನಿಸಲಿಲ್ಲ. ಯಾಕಂದ್ರೆ ಕೇವಲ ಸ್ವಾರ್ಥವನ್ನಷ್ಟೇ ಅಪೇಕ್ಷಿಸುವುದು ಒಬ್ಬ ಋಷಿಯಾದವನ ಕರ್ತವ್ಯವೂ ಅಲ್ಲ. ತನ್ನದ್ದಾದಂತಹ ಸಾಮರ್ಥ್ಯವನ್ನು ಪರಾರ್ಥಕ್ಕಾಗಿಯೇ ವಿನಿಯೋಗ ಮಾಡಬೇಕಾದ ಸತ್ಪಾತ್ರ ಇದೆಯೋ ಯಾವನಿಗೆ ನಾವು ಕೊಡಬೇಕು, ಅವನಲ್ಲಿ ಪಾತ್ರತ್ವ ಇದೆಯೋ ಅನ್ನುವುದನ್ನು ಮೊದಲಾಗಿ ಗಮನಿಸಬೇಕಾಗ್ತದೆ. ಇದನ್ನು ಯೋಚಿಸಿದರೆ ಅವ ಅಪಾತ್ರ ಅಂತ ನನಗೆ ಅನ್ನಿಸಲಿಲ್ಲ. ಯಾಕಂದ್ರೆ ಒಬ್ಬಾತ ವ್ಯಕ್ತಿಯ ವ್ಯಕ್ತಿತ್ವ ಸಿದ್ಧವಾಗುವಲ್ಲಿ ಬೇರೆ ಬೇರೆ ಕಾರಣಗಳು ಹಿನ್ನೆಲೆಗಳು ನಮಗೆ ಪ್ರಧಾನವಾಗ್ತದೆ. ಅವನದ್ದಾದಂತಹ ಜಾತಿ, ಅವನ ಕುಲ, ಅವನದ್ದಾದ ವೃತ್ತಿ, ಅವನಲ್ಲಿ ಆಚರಿತವಾದಂತಹ ಧರ್ಮ, ಅವನ ಅನುಷ್ಠಾನ, ಅವನಿಗಿರಬಹುದಾದಂತಹ ಸ್ಥಾನ, ಇದೆಲ್ಲವೂ ಅವನ ಅರ್ಹತೆಯಾಗಿ ನಾವು ಗಮನಿಸಬೇಕಾಗ್ತದೆ. ಸರಿ. ಇದನ್ನು ನೋಡುವಾಗ ಅವ ತಿರಸ್ಕರಿಸಬೇಕಾದವನಲ್ಲ, ಮತ್ತೆ ಅಂತರಂಗ ಶುದ್ಧವುಳ್ಳ ಪರಾರ್ಥವನ್ನು ಹಂಬಲಿಸುವ ಆರ್ತ್ರತ್ರಾಣ ಪರಾಯಣತೆಯ ಬಿರುದನ್ನು ಸದಾಕಾಲ ಊರ್ಜಿತದಲ್ಲಿ ಉಳಿಸಿಕೊಂಡ ಅರಿಯಮ ಕುಲ ಸಂಜಾತನಾದಂತಹ ತ್ರಿಶಂಕು ಭೂಪ. ಸರಿ. ಹುಟ್ಟಿದಂತಹ ಮನೆತನವೇ ದೊಡ್ಡದು. ಪ್ರಪಂಚಕ್ಕೆ ದಂಡಧರತ್ವವನ್ನು ಆ ಮನೆತನವೇ ಕಾಣಿಸಿಕೊಟ್ಟಿತ್ತು. ಸರಿ. ಅಂತಹ ಮನೆತನದ ಉತ್ತರಾಧಿಕಾರಿಯಾಗಿ ಹುಟ್ಟಿದವು. ಬದುಕಿನಲ್ಲಿ ಸತ್ಯವ್ರತನಾಗಿ ಜೀವನವನ್ನು ನಡೆಸಿದವು. ಏನೋ ಅನ್ಯಾನ್ಯ ಕಾರಣಗಳಿಂದ ಆಪಧರ್ಮವಾಗಿ ಆಚರಿಸಲ್ಪಟ್ಟಂತಹ ಕರ್ಮಗಳು ಅಧರ್ಮವೆಂದು ಮಾನಿತನಾಗಿ ತ್ರಿಶಂಕು ಎಂದು ಪರಿಗಣಿತನಾದ. ಸರಿ. ಆದರೆ ಕೈಗೊಂಡಂತಹ ಯಾವುದೇ ಒಂದು ಕಾರ್ಯಗಳಲ್ಲಿ ಅಪರಾಧಗಳು ಒದಗಿದರೆ ಅದಕ್ಕೆ ತಕ್ಕುದಾದಂತಹ ಶಿಕ್ಷೆ ದಂಡನೆ ಈ ಪ್ರಪಂಚದಲ್ಲಿ ಅನುಭವಿಸಿದ ಮೇಲೆ ಅವ ಭೂತಾತ್ಮನೇ ಆಗುತ್ತಾನೆ. ಇದು ಲೋಕದ ನೀತಿ. ಇಲ್ಲಿ ಅವನಿಗೆ ಶಿಕ್ಷೆ ಆಗಲಿಲ್ವೋ ಅವನು ಮತ್ತೆ ಪರಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಇಲ್ಲಿ ತಪ್ಪಿಸಿಕೊಂಡ್ರು ದೇವಲೋಕದಲ್ಲಿ ಉಂಟಾಗುತ್ತದೆ. ಆದ್ದರಿಂದ ಇಲ್ಲಿ ಇವನಿಗೆ ದಂಡನೆ ಆಗಿದೆಯೋ? ಆಗಿದೆ. ಯಾಕಂದ್ರೆ ಕೈಗೊಂಡಂತಹ ಕರ್ಮದ ಮೂಲಕವಾಗಿ ಒದಗಿದ ಕರ್ಮ ವಿಪಾಕಕ್ಕೆ ಶಾಪರೂಪವಾದಂತಹ ದಂಡನೆ ಅವನಿಗೆ ಒದಗಿ ಬಂದಿದೆ. ಅವ ಅದನ್ನು ಅನುಭವಿಸಿದ್ದಾನೆ. 100 ಅಶ್ವಮೇಧಗಳನ್ನು ಪೂರೈಸಿ ತನ್ನದ್ದಾದಂತಹ ವರ್ಚಸ್ಸನ್ನು ಪ್ರಪಂಚದಲ್ಲಿ ಕಾಣಿಸಿಕೊಟ್ಟಿದ್ದಾನೆ. ಒಬ್ಬಾತ ಕ್ಷತ್ರಿಯನಾಗಿ ಹೇಗೆ ಯಜ್ಞವನ್ನು ನಡೆಸುತ್ತಾ ದಾನ ಧರ್ಮಾದಿಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಸತ್ಯಪರಾಯಣತೆಯನ್ನು ಮೆರೆಯುತ್ತಾ ನ್ಯಾಯಿಕವಾದ ದೃಷ್ಟಿಯಿಂದ ಬದುಕಬೇಕು, ಹಾಗೆ ಬದುಕಿದಂತಹ ಧೀರ ವೀರ ಕುಲಜನಾದಂತಹ ತ್ರಿಶಂಕು ಭೂಪ ಗುರುಪುತ್ರರ ಶಾಪದ ಮೂಲಕವಾಗಿ ಚಂಡಾಲತ್ವವನ್ನು ಹೊಂದಿದ. ಆದರೆ ತನ್ನದ್ದಾದಂತಹ ಸಶರೀರವಾದ ನಾಕವನ್ನೇರುವಂತಹ ಅವಕಾಶ
ಅದರ ಹಂಬಲ ಅವನ ಮನಸ್ಸಿನಿಂದ ದೂರವಾಗಲಿಲ್ಲ. ಈ ಪ್ರಪಂಚದಲ್ಲಿ ಸಾಧ್ಯವಾಗದೇ ಇದ್ದದ್ದು ಯಾವುದೂ ಇಲ್ಲ. ಅಸಂಭವವು ಸಂಭವಿಸ್ತದೆ, ಸರಿ. ಅಘಟಿತವಾದದ್ದು ಘಟಿಸ್ತದೆ, ಸರಿ. ಕೈಗೊಳ್ಳುವವನು ಯಾವನು ಅನ್ನುವುದರ ಮೂಲಕವಾಗಿ ನಿರ್ಣಯಿಸಲ್ಪಡುತ್ತದೆ. ಪರಿವರ್ತನೆ ಅನ್ನುವುದನ್ನು ನಾವು ಪ್ರಪಂಚದಲ್ಲಿ ಸಹಜವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ. ಸರಿ. ಆಚಾರಗಳು ವಿಚಾರಗಳು ಒಂದರಿಂದ ಒಂದು ಭಿನ್ನವಾಗಿ ನೂತನವಾಗಿ ಕಾಲ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ. ಸರಿ. ಆದ್ದರಿಂದಲೇ ಧರ್ಮಕ್ಕೆ ಇದಮಿತ್ತಂ ಅನ್ನುವಂತಹ ಒಂದು ಸ್ವರೂಪವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಬೇರೆ ಬೇರೆ ಮುಖವನ್ನು ಹೊಂದಿರುತ್ತದೆ. ಧರ್ಮಸ್ಯ ಮುಖಾನಿ ಭಿನ್ನಾನಿ, ಬೇರೆ ಬೇರೆ ಉಂಟು. ಒಂದು ಕಾಲಕ್ಕೆ ಧರ್ಮವಾದದ್ದು ಮತ್ತೊಂದು ಕಾಲಕ್ಕೆ ಅಧರ್ಮವೆಂದು ಗುರುತಿಸಲ್ಪಡಬಹುದು. ಒಂದು ಕಾಲದಲ್ಲಿ ಅಧರ್ಮವೆಂದು ಗುರುತಿಸಲ್ಪಟ್ಟದ್ದು ಕಾಲಾಂತರದಲ್ಲಿ ಧರ್ಮವೆಂದು ಮಾನಿತವಾಗಬಹುದು. ಸಶರೀರವಾಗಿ ನಾಕವೇರುವುದು ಒಬ್ಬಾತ ಮನುಷ್ಯ ಮಾತ್ರನಾದವನಿಗೆ ಸಾಧ್ಯವೇ? ಕೇವಲ ಇಂದ್ರ ಪದವಿಯನ್ನು ಬಯಸಿದನು ಅಥವಾ ನಾಕದ ಭೋಗವನ್ನು ಬಯಸಿದನು, ಇದನ್ನು ಗಮನಿಸಿದರೆ ಇಂದ್ರ ಪದವಿಯ ಕುರಿತವನಿಗೆ ಅಪೇಕ್ಷೆ ಇಲ್ಲ. ಅವನಿಗೆ ಬೇಕಾಗುವುದು ಸಶರೀರವಾದ ಸ್ವರ್ಗ, ಅಂದ್ರೆ ಸ್ವರ್ಗದ ಭೋಗ, ಅದನ್ನು ಅನುಭವಿಸಬೇಕು. ಶತಯಾಗ ಭೋಗ ಅನುಭವ ಅಂತ ಹೇಳಿದ್ರು. ಹೌದು, ಶತಯಾಗದ ಮೂಲಕವಾಗಿ ಆ ಒಂದು ಅವಕಾಶ ಒದಗಿ ಬಂದಿದೆ. ಅದರರ್ಥ ಇಂದ್ರಪೀಠವೇ ಬೇಕು ಅನ್ನುವುದಲ್ಲ. ಸರಿ. ಯಾಕೆಂದ್ರೆ ನಾವು ಹೇಳಿದ್ದೇ ಹಾಗೆ ಸಶರೀರವಾಗಿ ನಾಕದ ಭೋಗ ಅದು ದೇವೇಂದ್ರನಾಗಿ ಅನುಭವಿಸಬೇಕು ಅನ್ನುವಂತಹ ಮಾತನ್ನೇ ನಮಗೆ ದೃಢೀಕರಿಸುವುದಕ್ಕಾಗುವುದು. ಆದ್ರೆ ಆನಂದ ನನ್ನಷ್ಟೇ ಅನುಭವಿಸಬೇಕು ಅಂತಲೇ ಅವನ ಬಯಕೆ ಅಲ್ವಾ? ಆ ಭಾವವನ್ನು ಹೊಂದಿದ್ದಾನೆ. ಇದನ್ನು ಸಾಧ್ಯವಾಗಿಸುವಲ್ಲಿ ಯಾಕೆ ಸಲ್ಲದು? ಒಂದು ಕ್ರತುವಿನ ಮೂಲಕವಾಗಿ ಅದು ಸಾಧ್ಯವಾಗುತ್ತದೆ. ಈ ವಿಶ್ವಾಸದಿಂದಲೇ ನಾನೇ ಅಧ್ವರ್ಯವಾಗಿ ಅವನನ್ನು ಯಜಮಾನನನ್ನಾಗಿಸಿ ಯಾಗವನ್ನು ನಾನು ಕೈಗೊಂಡು, ಈಗ ಕ್ರತುವಿನಿಂದ ಸಾಧ್ಯವಾಗುವುದಲ್ಲವಾದರೆ ಹವಿಸ್ಸು ಸ್ವೀಕರಿಸುವುದಕ್ಕೆ ನಿಮಗೂ ಬರಬಹುದಿತ್ತು. ನೀವು ಬರಲಿಲ್ಲ ಅನ್ನುವುದರಿಂದಲೇ ಕ್ರತುವಿನ ಮಾಹಾತ್ಮ್ಯವನ್ನು ನೀವು ಒಪ್ಪಿದ ಹಾಗಾಗಿ ಯಜ್ಞ ಪೂರ್ಣ ಆದರೆ ಅದು ಸಾಧ್ಯವಾಗುತ್ತದೆ. ಹಾಗಿದ್ರೆ ಆಗದೇ ಇದ್ದ ಕೆಲಸಕ್ಕೆ ಹೊರಟದ್ದಲ್ಲ, ಒಂದು ಯಜ್ಞ ಪೂರ್ಣದ ಮೂಲಕವಾಗಿ ಸಾಧ್ಯವಾಗುತ್ತಿತ್ತು. ನೀನು ಬಾರದೇ ಇರುವುದರಿಂದ ಅವನ ದಿವ್ಯ ಯೋಗ್ಯತೆಯನ್ನು ಗುರುತಿಸಿ ನನ್ನ ತಪಸ್ಸಿನ ಪ್ರಭಾವದಿಂದ ದಿವ್ಯ ವಿಮಾನವನ್ನು ಸಿದ್ಧಪಡಿಸಿ ನಾನು ಅವನನ್ನು ಮೇಲಕ್ಕೆ ಕಳುಹಿಸಿದೆ. ಇಲ್ಲೀಗ ನಾಕವನ್ನೇರುವಲ್ಲಿ ತ್ರಿಶಂಕುರಾಯನದ್ದಾದಂತಹ ಸಾಮರ್ಥ್ಯ ವಿಶೇಷ ಮಾತ್ರ ಇರುವುದಲ್ಲ, ಮೊದಲು ಯಾಗದ ಮೂಲಕವಾಗಿ ಆಗುತ್ತಿದ್ದರೆ ಅವನ ಕರ್ಮ ಕಾರಣವಾಗಿ ಮೇಲೇರಿದ ಅಂತ ಅರ್ಥ. ಸರಿ. ಈಗ ನನ್ನ ತಪಸ್ಸಿನ ಪ್ರಭಾವವನ್ನು ಒದಗಿಸಿಕೊಟ್ಟದ್ದರಿಂದ ಈಗ ಈ ಕೌಶಿಕನ ತಪ ಪ್ರಭಾವ ಕಾರಣವಾಗಿ ಅವನ ನಾಕವನ್ನೇರುವುದಕ್ಕೆ ಸಾಧ್ಯ ಆಗಿದೆ. ನಮ್ಮಂತಹ ಋಷಿ ಮುನಿಗಳೆಲ್ಲ ಬೇಕಾದಾಗ ನಾಕವನ್ನೇರುವುದಕ್ಕೋ ಅಲ್ಲಿಂದ ಬರುವುದಕ್ಕೋ ಸಾಮರ್ಥ್ಯವನ್ನೇ ಹೊಂದಿದವರು. ಅದರರ್ಥ ನಾವು ನಾಕದ ಭೋಗವನ್ನು ಅಪೇಕ್ಷಿಸಿದ್ದೇವೆ ಅಂತ ಅರ್ಥ. ನನ್ನ ಕರ್ತವ್ಯಕ್ಕಿಂತ ವಿಮುಖನಾಗಿದ್ದೇನೆ ಅಂತಲೂ ಧ್ವನಿಯಲ್ಲ. ಇವನೊಂದು ನಾಕದಲ್ಲಿ ಸ್ಥಿರವಾದ ಮೇಲೆ ಆಮೇಲೆ ನನ್ನದಾದ ಕರ್ತವ್ಯದಲ್ಲಿ ಹೊಂದಬೇಕಾದದ್ದನ್ನು ಹೊಂದುವಲ್ಲಿ ನನ್ನ ಸಾಧನೆ ಇದ್ದೇ ಇದೆ, ಅದನ್ನು ಮರೆತಿದ್ದಕ್ಕೆ ಹೊರಟಿದ್ದೇನೆ ಅಂತ ಅರ್ಥ ಅಲ್ಲ. ಹಾಗೆಂದು ನಾಳೆ ನಮಗೆ ಬೇಕು ಅನ್ನುವುದಕ್ಕಾಗಿ ಇಂದು ಆರ್ಜಿತವಾದ ಪುಣ್ಯವನ್ನು ವಿನಿಯೋಗಿಸಿಕೊಳ್ಳುವ ಸ್ವಾರ್ಥವೂ ನಮ್ಮಲ್ಲಿ ಅದನ್ನು ಪರಾರ್ಥಕ್ಕಾಗಿ ವಿನಿಯೋಗವಾಗಬೇಕು ಅನ್ನುವ ಉದ್ದೇಶದಿಂದ ಕಳುಹಿಕೊಟ್ಟಿದ್ದೇನೆ. ಅವ ಬಂದ್ರೆ ತಪ್ಪೇನೆ. ವಿಶ್ವಾಮಿತ್ರರೇ, ಈಗ ನಿಮ್ಮ ತಪಸ್ಸಿನ ಫಲವನ್ನು ಕೊಟ್ಟಿದ್ದೀರಿ. ಈಗ ಅವನ ಅಪೇಕ್ಷೆ ಎನ್ನುವ ಸಾಗರವನ್ನು ದಾಟುವುದಕ್ಕೆ ನೀವು ಅಂಬಿಗನಾಗಿ ನಿಂತಿದ್ದೀರಿ. ನೀವು ಅಂಬಿಗನಾಗುವುದಕ್ಕೆ ನಮ್ಮದು ಆಕ್ಷೇಪ ಅಲ್ಲ. ಆದರೆ ಅಂಬಿಗನಾಗುವಾಗ ದೋಣಿ ಮೊದಲು ನೋಡಬೇಡ, ಹಡಗು ಹೇಗುಂಟು ಅಂತ ನೋಡಬೇಡುವ. ಒಡೆದು ಹೋದ ಹಡಗಿಗೆ ಅಂಬಿಗನಾಗುವುದು. ಮುಖ್ಯ ಅಲ್ಲ, ಇರುವ ವಸ್ತುವನ್ನು ವಿಷಯವನ್ನು ನಾವು ಹೇಗೆ ಉಪಯೋಗಿಸ್ತೇವೆ ಅಂತ ಮುಖ್ಯ. ಆರ್ತನಾಗಿ ಬೇಡಿದಾಕ್ಷಣ ಒಬ್ಬನಿಗೆ ಕೊಡಬೇಕು ಅಂತ ಇರುವುದಲ್ಲ, ಅವನ ಪಾತ್ರತೆಯನ್ನು ನೋಡಿ ಕೊಡಬೇಕಾದ್ದು. ಅರಿಯಮ್ಮ ಕುಲ ಸಂಭೂತನಾದ್ರೆ ಏನಂತೆ, ಒಂದು ಕಾಲದಲ್ಲಿ ಚಕ್ರವರ್ತಿಯಾದವನಾದ್ರೆ ಏನಂತೆ, ದೊಡ್ಡ ಕುಲದಲ್ಲಿ ಹುಟ್ಟಿದವ ಕೆಟ್ಟದ್ದು ಮಾಡಬಾರ್ದು ಅಂತ ಉಂಟಾ? ದೊಡ್ಡ ಕುಲದಲ್ಲಿ ಹುಟ್ಟಿದವ ಎನ್ನುವ ಕಾರಣಕ್ಕಾಗಿ ಪತನಕ್ಕೆ ಹೋದ್ರೆ ಅವನನ್ನು ಎತ್ತಬೇಕು ಅಂತ ಉಂಟಾ? ಬರುವುದು ಕುಲದಲ್ಲಿ ಅಲ್ಲ. ನಾನು ಅದನ್ನೇ ಮೊದಲಿಗೆ ಹೇಳಿದ್ದು, ಹೊರಗಿನ ಯಾವ ಪರಿಕರ ಅರ್ಹತೆಯಿಂದಲೂ ದೊಡ್ಡದಲ್ಲ, ಅದಕ್ಕಿಂತ ಹೆಚ್ಚಿನದು ಸಂಕಲ್ಪ ಅಂತ ನೀವೇ ಒಪ್ಪಿಕೊಂಡಿದ್ದೀರಿ. ಬ್ರಹ್ಮ ಸಂಕಲ್ಪದ ಮುಂದೆ ಕ್ಷಾತ್ರ ತೇಜ ಅದು ಯಾವತ್ತಿದ್ರೂ ಮಸುಕು ಎನ್ನುವುದಾಗಿ ಒಪ್ಪಿಕೊಂಡು ಹೊರಟ ವಿಶ್ವಾಮಿತ್ರ. ಅವನಲ್ಲಿರುವ ಸಂಕಲ್ಪ ಎಂಥದ್ದು? ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದು. ನೀವು ಹೇಳುವುದು ಭೂಲೋಕಕ್ಕೆ ಸರಿ,
ಒಂದು ಕಾಲದ ಧರ್ಮ ಮತ್ತೊಂದು ಕಾಲಕ್ಕಲ್ಲ, ಒಂದು ಕಾಲದಲ್ಲಿ ಅಧರ್ಮ ಎನಿಸಿತು ಮತ್ತೊಂದು ಕಾಲಕ್ಕೆ ಧರ್ಮವೆನಿಸಿತು. ಪರಿವರ್ತನಾಶೀಲವಾದ ಭೂಲೋಕದಲ್ಲಿ ಸರಿ, ದೇವಲೋಕದಲ್ಲಿ ಹಾಗುಂಟಾ? ಪರಿವರ್ತನೆ ಆಗುವುದೇ ಇಲ್ಲ ಅಂತ ಹೇಳುವುದಿಲ್ಲ ನಾನು. ಆದರೆ ಮೊದಲಿನ ಕಾಲದಲ್ಲಿ ಇದ್ದ ಧರ್ಮ ಅಧರ್ಮ ಅಂತ ಆಗ್ತದ? ಆಗುವುದಿಲ್ಲ. ಸಶರೀರನಾಗಿ ಸ್ವರ್ಗಲೋಕಕ್ಕೆ ಹೋಗಬೇಕು ಎನ್ನುವ ಬಯಕೆ. ನೀವು ಯಾವ ಯುಗ ತೆಗೆದುಕೊಳ್ಳಿ, ಯಾವ ಯುಗದಲ್ಲಿಯೂ ಅಧರ್ಮವೇ. ಸಶರೀರನಾಗಿ ಸ್ವರ್ಗಲೋಕದ ಸುಖ ಅನುಭವಿಸಲಿಕ್ಕಿಲ್ಲ. ಯಾಗವನ್ನು ಮಾಡಿದರೂ ಶರೀರಾವಸಾನದ ನಂತರ ಜ್ಯೋತಿಷ್ಠೋಮ ಯಾಗದ ಮೂಲಕವೋ ಅವ ಸ್ವರ್ಗಲೋಕದ ಆನಂದವನ್ನು ಪಡೆಯಬಹುದು. ಪುಣ್ಯಾತ್ಮನಾಗಿ ಪಡೆಯುವ ಕ್ರಮ ಬೇರೆ. ಅದೇ ಶರೀರದಲ್ಲಿ ಅದೇ ವಿಳಾಸದಲ್ಲಿ ಸ್ವರ್ಗಲೋಕದ ಶತಯಾಗ ಭೋಗ ಅನುಭವ ಪಡೀತೇನೆ ಅಂತ ಒಬ್ಬ ಹೊರಟ್ರೆ ಅವನ ಸಂಕಲ್ಪವೇ ಅಪಾತ್ರವಾದದ್ದು. ಶಾಪ ಅನುಭವಿಸಲಿಲ್ವಾ? ಎಲ್ಲಿಯವರೆಗೆ ಅಂತ ನಿರ್ಣಯ ಮಾಡುವುದು ಯಾರು? ಕೊಟ್ಟವರು. ಗುರುಜ ಶಾಪ, ಗುರುಪುತ್ರರ ಶಾಪ, ಗುರುವಿನ ನಂತರದ ಜಾಗವರದ್ದು. ಅಂದ್ರೆ ಗುರುವಿನ ಸಂತಾನದ ಶಾಪ ಬೇರೆ ಅಲ್ಲ, ಗುರು ಶಾಪ ಬೇರೆ ಅಲ್ಲ. ವಸಿಷ್ಠರೇ ಅಥವಾ ವಸಿಷ್ಠ ಸಂತಾನವೇ ಬಂದು ಹೇಳಿದ್ರೆ ಮಾತ್ರ ಆ ಶಾಪ ನಿವಾರಣೆ ಆಗುವುದು. ನೀವು ಏನೋ ಮಾಡಿರ್ಬೋದು, ಏನು ಮಾಡಿದ್ರು ಯಾವುದನ್ನು ತೆಗಿಬಹುದು? ಅವನ ಕರ್ಮ ಶರೀರಕ್ಕೆ ಅಂಟಿದ್ದನ್ನು ತೆಗಿಬಹುದು. ನಾನು ಅದೇ ಹೇಳಿದ್ದು, ಮಲಿನ ಆಕೃತಿ ಅಂತ ಹೇಳಿದ್ದಲ್ಲ, ಮಲಿನ ಪ್ರಕೃತಿ ತ್ರಿಶಂಕು. ಒಳಗೆ ಅಂಟಿದ ಗುರು ಶಾಪ, ಆ ಪಾತಕ ಅದು ಹೆಪ್ಪುಗಟ್ಟಿ ಉಂಟು, ಅದನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಮತ್ತೆ ನಿಮ್ಮ ತಪಸ್ಸಿನ ಫಲವನ್ನು ಕೆಟ್ಟದ್ದಕ್ಕೆ ವಿನಿಯೋಗ ಮಾಡ್ತೀರಿ ಎಂದಾದರೆ ಆ ತಪಸ್ಸಿಗಾದ್ರೂ ಗೌರವ ಯಾಕೆ ಕೊಡಬೇಕು? ಕ್ರತುವಿನಿಂದ ಅದು ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನಾವು ಬರಲಿಲ್ಲ. ನಾವು ವಿರೋಧಿಸುವ ಕ್ರಮ ಬೇರೆ ಬೇರೆ ಉಂಟು. ಕೆಲವರ ಮಂತ್ರಸ್ಕಾಲಿತ್ಯ ಆಗ್ತದೆ, ಕೆಲವರಿಗೆ ಕೊಡುವಾಗ ಫಲವನ್ನು ತಿರುಗಿಸಿ ಕೊಡ್ತೇವೆ ನಾವು, ಕೆಲವರಲ್ಲಿಗೆ ಬರುವುದೇ ಇಲ್ಲ. ಇಲ್ಲಿಗೆ ಬರದೇ ಇರುವುದಕ್ಕೆ ಕಾರಣ ಏನು? ಈಗ ನಿಮಗೆ ಪೂರ್ತಿ ಅರ್ಹತೆ ಇರ್ತಿದ್ರೆ, ನೀವೊಂದು ಬ್ರಾಹ್ಮಣನಾಗಿ ಋಷಿಯಾಗಿ ಪೂರ್ತಿ ಅರ್ಹತೆ ಇರ್ತಿದ್ರೆ, ಯಜಮಾನನಾದ ಅವನು ತ್ರಿಕರ್ಮಿಯಾಗಿ ಪೂರ್ತಿ ಅರ್ಹತೆ ಇರ್ತಿದ್ರೆ, ಮಂತ್ರಾಧೀನರಾದ ನಾವು ಬರದೆ ಗೊತ್ತಿರಲಿಲ್ಲ. ಮಂತ್ರ ಹೇಳಿದರೆ ಸಾಲದಲ್ಲ, ಅದರಲ್ಲಿ ಮಂತ್ರ ಹೇಳುವ ಅಧಿಕಾರವೂ ಇರಬೇಕಲ್ಲ. ಮಂತ್ರ ಹೇಳುವ ಅಧಿಕಾರ ಇದ್ರೆ ಸಾಲದಲ್ವ? ಯಾವನಿಗೆ ಬೇಕಾಗಿ ಮಂತ್ರ ಹೇಳ್ತೀರೋ ಅವನಿಗೆ ಆ ಮಂತ್ರದಿಂದ ಪಡೆಯುವ ಫಲವನ್ನು ತೆಗೆದುಕೊಳ್ಳುವಂಥ ಅರ್ಹತೆಯೂ ಬೇಕಲ್ಲ. ಅವನಿಗೂ ಅರ್ಹತೆ ಇಲ್ಲ, ನಿಮಗೂ ಅರ್ಹತೆ ಇಲ್ಲ. ಈ ಎರಡನ್ನು ಗಣಿಸಿದ ಕಾರಣವೇ ಬರದೇ ಇದ್ದದ್ದು ಅಲ್ಲ. ಪೂರ್ತಿ ಅರ್ಹತೆ ಇರುವವನೇ ಸಶರೀರನಾಗಿ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಒಂದು ಯಾಗ ಮಾಡ್ತಾನೆ ಅಂತ ಇದ್ರೆ, ಒಂದು ವೇಳೆ ನಾವು ಹೋದ್ರೂ ಅದಕ್ಕೆ ವಿಪರೀತ ಫಲ ಕೊಟ್ಟೇವು. ನಿಮ್ಮಲ್ಲಿಗೆ ಬರಲೇಬೇಕು ಅಂತ ಇಲ್ಲ, ಹಾಗಾಗಿ ಬರಲಿಲ್ಲ ನಾವು. ಅದನ್ನು ವಿರೋಧಿಸುವ ಕ್ರಮ ಹಾಗೆ ಪರೋಕ್ಷ ಪ್ರಿಯರಾದ ದೇವತೆಗಳದ್ದು. ಮತ್ತೆ ಇದು ಲೋಕದಲ್ಲಿರುವ ಕ್ರಮವೇ ಅಲ್ಲ. ನಿಮಗೆ ಗೊತ್ತಿದ್ದವರು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಒಂದು ಸಶರೀರನಾಗಿ ಸ್ವರ್ಗಕ್ಕೆ ಲೋಕಕ್ಕೆ ಹೋಗೋ ಯಾಗ ಉಂಟಾ? ಅದೊಂದು ಲೋಕದಲ್ಲಿ ಮಾನಿತವಾದದ್ದ? ದೇವಕಲ್ಪವನ್ನಾದರೂ ವಿರೋಧಿಸಿ, ವಸಿಷ್ಠರನ್ನಾದರೂ ದ್ವೇಷಿಸಿ, ನಿಮ್ಮದೊಂದು ನಡೀಬೇಕು ಎನ್ನುವ ಕಾರಣಕ್ಕಾಗಿ ಯಾರನ್ನಾದರೂ ನಾನು ದ್ವೇಷಿಸ್ತೇನೆ, ಅಸಂಭವವನ್ನಾದರೂ ಸಂಭವಿಸ್ತೇನೆ, ಅಸಾಧ್ಯವಾದದ್ದನ್ನಾದರೂ ಸಾಧಿಸಬಹುದು, ಆದರೆ ಸಾಧುವಾಗಿರಬೇಕು. ಹವಿರ್ಭೋಜನ ಮಾಡಿದವೈತಾನೆ, ನಾನೇ ದೇವರು ಅಂತ ಹೇಳಿಕೊಂಡವೈತಾನೆ. ಸಾಧ್ಯ ಆಗಿದೆ ಎನ್ನುವ ಕಾರಣಕ್ಕಾಗಿ ಸಾಧುವ, ಸಾಧ್ಯ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಸಾಧು ಎನ್ನುವುದಾಗಿ ಹೊರಟ್ರೆ, ಗುರುಜ ಶಾಪದಿಂದ ಪತಿತನಾದಂಥ ಆತನನ್ನು ಎತ್ತಲಿಕ್ಕೆ ಹೋಗುವಾಗ ಅವ ಮೇಲೆ ಹೋಗುವುದಲ್ಲ, ಮುನಿಯೇ ನೀವು ಕೆಳಗೆ ಹೋಗುವುದು. ಮೇಲೆ ಬಂದವನನ್ನು ಕೆಳಗೆ ಮಾಡುವ ನೀನು ಮೇಲೆ ಅಂತ ಭಾವಿಸಿದ್ಯಾ? ಪ್ರಧಾನ ಗುಣವನ್ನಾಗಿ ಹೊಂದಿದಂತಹ ದೇವತೆಗಳು ಅಕ್ರಮವಾದದ್ದೊಂದು ಕಾರ್ಯಕ್ಕಾಗಿ ನಾನು ಪ್ರಾರಂಭಿಸುವ ಕಾಲದಲ್ಲಿ ನನಗೆ ಪ್ರಚೋದನೆಯನ್ನು ಕೊಡುವುದಕ್ಕೆ ಮುಂದಾಗಬಹುದಿತ್ತು. ಅಲ್ಲಿಯೂ ಮುಂದಾಗಲಿಲ್ಲ. ಸಶರೀರವಾಗಿ ನಾಕವನ್ನೇರುವಂತಹ ಸೌಭಾಗ್ಯ ಒಬ್ಬಾತನಿಗೆ ದಕ್ಕುವುದಿಲ್ಲವೆಂದಾದರೆ ಅವ ನಾಕಲೋಕದ ಮಹಾದ್ವಾರದ ತನಕ ಏರುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಅಲ್ಲಿಯವರೆಗೆ ಏರಿದ್ದು ನೀವು ಅಸಂಭವವನ್ನಾದರೂ ಮಾಡಿದ್ದೇನೆ ಅಂತ ತಪಸ್ಸನ್ನು ದುರ್ಯೋಗ ಮಾಡಿ. ಈಗ ನೀನು ಹೊಡೆಯದೇ ಇದ್ರೆ ಏನಾಗುತ್ತಿತ್ತು? ಹೊಡೆಯದೇ ಇದ್ರೆ ಕೆಳಗೆ ಬೀಳ್ತಿರ್ಲಿಲ್ಲವ. ಹೌದಾ? ಹಾಗೆ ಹೊಡೆಯದಿದ್ರೆ ಏನಾಗ್ತಿತ್ತು ಅಂತ ಮತ್ತೆ ಹೇಳ್ತೇನೆ ನಾನು. ಹೊಡೆಯದಿದ್ರೆ ನನ್ನನ್ನು ಕೇಳುವವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ, ಅದಕ್ಕೆ ಹೊಡೆದದ್ದು ನಾನು. ಅದು ಬಿಡು, ನಿನ್ನನ್ನು ಕೇಳುವವರಿಗೆ ಇದು ನೀವು ಹೇಳಿದ್ದು ಹೇಗಾಯ್ತು ಗೊತ್ತುಂಟಾ?
ಬ್ರಹ್ಮನನ್ನು ಈಶ್ವರನನ್ನು ತಪಸ್ಸು ಮಾಡಿ ರಾಕ್ಷಸ ದೇವತೆಗಳನ್ನು ಗೆಲ್ಲುವ ವರ ಕೊಡಿ, ಕಿನ್ನರರನ್ನು ಗೆಲ್ಲುವ ವರ ಕೊಡಿ, ಗಂಧರ್ವರನ್ನು ಗೆಲ್ಲುವ ವರ ಕೊಡಿ ಅಂತ ಹೇಳಿದ ಮೇಲೆ ಅವರು ವರ ಕೊಡ್ತಾರೆ. ಯಾಕೆ ಕೊಡ್ತಾರೆ? ತಥಾಸ್ತು ಅಂತ ಹೇಳ್ತಾರೆ. ಅವನ ವರಕ್ಕೆ ಒಲಿದು ಕೊಡ್ತಾರೆ. ಅಯ್ಯೋ ನಾನು ಈಶ್ವರ ಕೊಡುವಾಗ ಅವರಿಗೆ ಗೊತ್ತಿಲ್ಲ ಅದು ದೇವೇಂದ್ರನಿಗೆ ಏಟು ಬೀಳ್ತದೆ ಅಂತ. ಗೊತ್ತುಂಟು. ಅಲ್ಲ, ಗೊತ್ತಿದ್ರು ಯಾಕೆ ಕೊಡ್ತಾರೆ? ಯಾಕೆ ಕೊಡ್ತಾರೆ? ಅಲ್ಲಿ ಒಂದು ಛಿದ್ರವನ್ನು ಇಟ್ಟೆ ಕೊಡ್ತಾರೆ. ಏನು ಛಿದ್ರ? ಏನಾದ್ರೂ ಒಂದು ಛಿದ್ರ ಇರ್ತದೆ ಅವ ಸಾಯ್ಲಿಕ್ಕೆ. ಅಲ್ಲ, ಮೇಲೆ ಇಲ್ಲ ಕೆಳಗಿಲ್ಲ ಅಂತ ಹೇಳಿದವನು ಸಾಯ್ಲಿಲ್ವಾ? ಅಲ್ಲ, ಛಿದ್ರ ಇಟ್ಟೆ ಕೊಡ್ತಾರೆ. ಈಗ ನಾನು ಕೇಳಲಿಕ್ಕಿಲ್ಲ. ಆಗ ನೀವು ಛಿದ್ರಾನ್ವೇಷಣೆಯನ್ನು ಆಮೇಲೆ ಮಾಡ್ತಾರೆ. ಅದೇ ಹೇಳಿದ್ದು. ಈಗ ಛಿದ್ರ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ದೇವತೆಗಳು ಪೆಟ್ಟು ತಿಂದದ್ದು ಸುಳ್ಳ? ತಿಂದಿದ ಅದಕ್ಕೆ ಅದನ್ನೇ ಹೇಳಲಿಕ್ಕೆ ಹೊರಟದ್ದು. ಅಧಿಕಾರ ಬಿಟ್ಟು ಹೋಗಬೇಕಾಗಿ ಬಂದದ್ದು ಅದನ್ನೇ ಹೇಳಲಿಕ್ಕೆ ಹೊರಟದ್ದು ನಾನು. ಅದನ್ನು ಈಶ್ವರನಲ್ಲಿ ಬ್ರಹ್ಮನಲ್ಲಿ ಕೇಳಲಿಕ್ಕಿಲ್ಲ. ನೀವು ಗಂಧರ್ವರಿಂದ ಪೆಟ್ಟು ತಿನ್ಲಿಕ್ಕಿಲ್ಲ, ದೇವತೆಗಳಿಂದ ಸೋಲ್ಲಿಕ್ಕಿಲ್ಲ ಎನ್ನುವುದಾಗಿ ಯಾಕೆ ವರ ಕೊಟ್ಟದ್ದು ಅಂತ ಕೇಳಲಿಕ್ಕಿಲ್ಲ. ನಾನು ಮಾಡುವ ಕರ್ತವ್ಯವನ್ನು ಮಾಡಲೇಬೇಕು. ಮುನಿ ಏರಿಗ್ತಾ ಇದ್ದಾನೆ, ಅವ ಏರುವಷ್ಟು ಏರ್ಲಿ ಅಂತ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಬ್ರಹ್ಮನ ವರ ಪಡೆದ್ರು, ಈಶ್ವರನ ವರ ಪಡೆದ್ರು, ಅವನಿಗೆ ಹೊಡಿಲಿಕ್ಕೆ ಹೋಗುದು. ನಮಗೆ ಎಷ್ಟು ಕೂಡ್ತದೆ ಅಷ್ಟು ಹೊಡಿತೇವೆ ನಾವು. ಇಲ್ಲಿಯೂ ಹಾಗೆ ನಮಗೆ ಕುಡಿದನ್ನು ಮಾಡಿದ್ದು. ಕರ್ಮಕ್ಕೆ ಅಧೀನರಾಗಿ ಕರ್ತವ್ಯವನ್ನೆಸಗುವಂತಹ ಪ್ರಜ್ಞೆಯನ್ನು ಹೊಂದಿದ ಯಾವ ವ್ಯಕ್ತಿಯಾದರೂ ತಾನೆಸಗಿದ ಕರ್ಮದಿಂದ ಪರರಿಗೆ ಏನಾಗುತ್ತದೆ ಅನ್ನುವ ಪರಿಣಾಮವನ್ನು ಆಲೋಚಿಸಿಯೇ ಕರ್ತವ್ಯವನ್ನೆಸಗುವುದಲ್ಲ ಅನ್ನುವುದಕ್ಕೆ ದೇವಾನುದೇವತೆಗಳೆಲ್ಲ ರಾಕ್ಷಸರಿಗೆ ಶಾಪ ಕೊಟ್ಟದ್ದೇ ಪ್ರಧಾನ ಉದಾಹರಣೆಯ ನಮಗೆ ಪ್ರಪಂಚದಲ್ಲಿ ಸಿಗುತ್ತದೆ. ಇದರಿಂದ ದೇವಲೋಕಕ್ಕೆ ತೊಂದರೆ ಆಗುತ್ತದೆ, ಭೂಲೋಕದವರು ಸಂಕಟ ಪಡ್ತಾರೆ, ಅಥವಾ ಮೂರು ಲೋಕದವರು ಗೋಳನ್ನು ಅನುಭವಿಸ್ತಾರೆ. ಇಷ್ಟು ಗೊತ್ತಿದ್ದರೂ ಕರ್ಮಕ್ಕೆ ತಕ್ಕುದಾದ ಫಲ ಅನ್ನುವಂತಹ ಕಾರಣಕ್ಕಾಗಿ ಒದಗಿಸಿಕೊಡಬೇಕಾಗ್ತದೆ. ಅವರ ಮಿತಿ ದೈವಾಧೀನಂ ಜಗತ್ಸರ್ವಂ, ಭಕ್ತರಾಧೀನ ದೇವತೆಗಳು ದೇವರು. ನೀವು ಹಾಗಲ್ಲ, ನೀವು ಯೋಚಿಸಿ. ನೀವು ಋಷಿಯಾದವ ನಾನವನಿಗೆ ಆರ್ತನಿಗೆ ದಾನ ಮಾಡುವುದು ಅಂತ ಹೊರಟ್ರೆ ನಾವು ಕೊಡುವಾಗ ಯೋಚನೆ ಮಾಡಬೇಕು. ದಾನವೇ ತಾಮಸ ದಾನ ಬೇರೆ, ರಾಜಸ ದಾನ ಬೇರೆ, ಸಾತ್ವಿಕ ದಾನ ಬೇರೆ. ಯಾವನೋ ಒಬ್ಬ ಕೇಳ್ತಾನೆ, ಸ್ವಾಮಿ ನನಗೆ ಹೊಟ್ಟೆಗಿಲ್ಲ, ಅವನಿಗೆ ಹೊಟ್ಟೆಗಿಲ್ಲದಕ್ಕೆ ಕೇಳುವುದ ಅಂತ ನೋಡಬೇಕು ನಾವು. ಇಲ್ಲ, ಹೊಟ್ಟೆಗಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಲಿಕ್ಕಿಲ್ಲ, ನಮ್ಮಲ್ಲಿ ಉಂಟು ಅಂತ ಕೊಟ್ರೆ ಅವ ಏನಾದ್ರೂ ಬೇಡದನ್ನು ತೆಗೆದುಕೊಂಡು ಹೋಗಿ ಹೆಂಡತಿ ಮಕ್ಕಳಿಗೆ ಹೊಡೆದ್ರೆ ಅದರ ಪಾಪದ ಅರ್ಧ ಕೊಟ್ಟವನಿಗೆ ಬರುವುದು. ಹಸಿವು ಅನ್ನುವುದು ಬೇರೆ ಬೇರೆ ವಿಧಾನದಿಂದ ಇರ್ತದೆ ಈ ಪ್ರಪಂಚದಲ್ಲಿ. ಅವರವರ ಹಸಿವಿಗಾಗಿಯೇ ಯಾಚಿಸ್ತಾರೆ. ಸ್ವಶರೀರವಾಗಿ ನಾಕಬೇರುವುದು ಇವನ ಹಸಿವು, ಅದಕ್ಕಾಗಿ ಕೇಳಿದ್ದಾನೆ. ಕೊಡ್ತೇನೆ ಅನ್ನುವ ಹಾಗೆ ವಚನವನ್ನಿತ್ತು, ಅದನ್ನು ಸಾಧ್ಯವಾಗಿಸುವಲ್ಲಿ ನಾನು ಮುಂದಾಗಿದ್ದೇನೆ. ದೇವಲೋಕಕ್ಕೆ ಏರುವುದಕ್ಕೆ ಅವನಿಗೆ ಅರ್ಹತೆ ಇಲ್ಲ, ಅವ ಶಾಪಗ್ರಸ್ತನಿದ್ದಾನೆ. ಶಾಪಗ್ರಸ್ತರಾದವರು, ಪಾತಕವನ್ನು ಮಾಡಿದವರು ಯಾರು ಸ್ವರ್ಗಕ್ಕೆ ಬಂದವರೇ ಇಲ್ವಾ? ಅಥವಾ ಸ್ವರ್ಗದಲ್ಲಿ ಈಗ ಯಾರು ಬಂದಿದ್ದಾರೆ? ಬ್ರಹ್ಮ ಹತ್ಯೆ, ಗುರು ಹತ್ಯೆ ಮಾಡಿದಂತಹ ನೀನೇ ದೇವೇಂದ್ರ ಪೀಠದಲ್ಲಿ ಕುಳಿತುಕೊಳ್ಳಿಕ್ಕೆ ಬ್ರಹ್ಮ ಹತ್ಯೆ ಇದ್ದಾಗ ಕುಳಿತುಕೊಂಡ? ಇದ್ದಾಗ ಅಂದ್ರೆ ದೋಷ ನಿವಾರಣೆ ಆದ್ಮೇಲೆ ಕುಳಿತುಕೊಂಡದ್ದು. ದೋಷ ನಿವಾರಣೆ ಆದ್ರೆ ಮೊದಲು ಮಾಡಿದ್ದಲ್ಲ ಅಂತ ಅರ್ಥವ? ಅಲ್ಲಲ್ಲ, ದೋಷ ಇರುವಾಗ ನಾನು ಕುಳಿತುಕೊಳ್ಳಿಲ್ಲ, ಅದು ನಿವಾರಣೆ ಮಾಡಿ ಕುಳಿತುಕೊಂಡದ್ದು. ಅವನದು ನಿವಾರಣೆ ಆಗಿದ. ಯಾರು ಹೇಳಿದ್ದು ನಿವಾರಣೆ? ಗುರುಜ ಶಾಪ. ಗುರುಜ ಶಾಪ ಚಂಡಾಲತ್ವ ಪ್ರಾಪ್ತಿ ಆಗಲಿ. ಹೌದು. ಚಂಡಾಲತ್ವ ಅನ್ನುವುದು ಎಲ್ಲಿಗೆ? ದೇಹಕ್ಕ ಮನಸ್ಸಿಗ ಎರಡಕ್ಕೂ ಬಂದಿದೆ ಅವನಿಗೆ. ಅದೇ ಮನಸ್ಸಿಗೆ ಬಂದ್ರೆ ಅವನದ್ದು ಮೊದಲದ್ದಾದ ಆಲೋಚನೆ ಬಿದ್ದು ಹೋಗಬೇಕು. ಮನಸ್ಸಿಗೆ ಬರಲಿಲ್ಲ ಅವನಿಗೆ, ದೇಹಕ್ಕೆ ಮಾತ್ರ ಬಂದದ್ದು. ಎರಡಕ್ಕೂ ಬಂದಿದೆ. ಹೇಗೆ? ಈಗ ದೇಹಕ್ಕೆ ಬರಲಿ, ದೇಹಕ್ಕೆ ಬಂದ್ರೆ ಏನಾಯ್ತು? ಆದ್ದರಿಂದ ಈಗ ದೇಹಕ್ಕೆ ಬಂದದ್ದು. ನೀವು ಮನಸ್ಸನ್ನು ಏರಿಸಲಿಕ್ಕೆ ಹೊರಟದ, ದೇಹವನ್ನೇ ಏರಿಸಲಿಕ್ಕೆ ಮತ್ತೆಂತದ್ದು ಚಾಂಡಾಲನ್ನು ಏರಿಸಲಿಕ್ಕೆ ಹೊರಟದ್ದು. ಯಾಕಂದ್ರೆ ಕರ್ತವ್ಯ ಕರ್ಮವನ್ನು ಎಸಗುವಲ್ಲಿ ಅವನಿಗಿರಬಹುದಾದಂತಹ ನಿಷಿದ್ಧತೆ ಏನು? ಶಾಪ ಕಾರಣದಿಂದ ಒದಗಿ ಬಂದದ್ದು, ಜನ್ಮದಿಂದ ಒದಗಿ ಬಂದದ್ದು. ಎರಡು ಕಾರಣ. ಕರ್ಮಗಳು ಅನ್ನುವುದು ಒದಗಿ ಬರುವುದಕ್ಕೆ ಒಂದು ಚಂಡಾಲನಾದವ, ಇನ್ನೊಂದು ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದು. ಎರಡೂ ಕೆಟ್ಟದ್ದು ಅಂತ ನೀನು ಈಗಲ್ವ ಹೇಳೋದು? ಸಶರೀರವಾಗಿ ಒಬ್ಬ ನಾಕವನ್ನು ಏರುವ ನೂತನವಾದಂತಹ ಆಚಾರವನ್ನು, ಅವಕಾಶವನ್ನು ಪ್ರಪಂಚದಲ್ಲಿ ಸ್ಥಾಪಿಸಿ ಕಾಣಿಸಿದರೆ ನಾಳೆಗೆ ಅದು ಮಾನ್ಯವಾಗುತ್ತದೆ. ಕಾಣಿಸಲಿಕ್ಕೆ ನೀನು ಬ್ರಹ್ಮರ್ಷಿಯ, ನೀನು ಮಹರ್ಷಿಯ, ಇನ್ನು ರಾಜರ್ಷಿ ಪದವಿಯಲ್ಲಿದ್ದಿ. ಒಂದು ಶಾಸ್ತ್ರ ಅದು ನಿಜವಾಗಿಯೂ ಲೋಕದಲ್ಲಿ ಮಾನ್ಯ ಅಂತ ಆಗಬೇಕಾದ್ರೆ ಒಬ್ಬ ಬಾಯಿಗೆ ಬಂದ ಹಾಗೆ ಅವನಿಗೆ ಬೇಕಾದನ್ನು ಮಾಡಿದ್ರೆ ಆಗುವುದಲ್ಲ. 10 ಮಂದಿ ಸರಿಯಾಗಿ ತಿಳಿದವರು ಒಪ್ಪಿಕೊಂಡು ಇದು ಸರಿಯಾಗಿದೆ ಅಂತ ಕಡ್ಡಿ ಮುರಿದು ಮಾನ್ಯವಾಗಿಸಿದ್ರೆ ಅದು ನೂತನವಾದದ್ದು ಅಂತಾಗುದು. ಇದ್ದವರನ್ನೆಲ್ಲ ಬರದವರನ್ನೆಲ್ಲ ಚಾಪ ಕೊಟ್ಟು ಕೊಂದು ಇಡೀ ಅಕ್ರಮ ಮಾಡಿ ಈಗ ಮಾನ್ಯ ಮಾಡ್ತೇನೆ ಅಂತ. ದೇಶವನ್ನಾಳುವ ರಾಜನಾದವನು, ರಾಜರ್ಷಿ ಅನ್ನಿಸಿದವನು ಲೋಕಕ್ಕೆ ದರ್ಶನವನ್ನು ಒದಗಿಸಿಕೊಡುವ ಅರ್ಹತೆಯನ್ನು ಹೊಂದುತ್ತಾನೆ. ಇಲ್ಲ ಒಪ್ಪಿಕೊಳ್ಬೇಕು ಅಂತ, ಬ್ರಹ್ಮರ್ಷಿ ಆಗಬೇಕು, ಒಪ್ಪಿಕೊಳ್ಬೇಕು ಅಂತ. ಒಪ್ಪಿಕೊಳ್ಳದೇ ಇದ್ದರೆ ನಿನಗೆ ಆಕ್ಷೇಪಿಸುವಂತಹ ಅವಕಾಶ ಯಾಕೆ ಬರ್ತದೆ? ಆಕ್ಷೇಪಿಸಲಿಕ್ಕೆ ನೀನು ಹೊರಟಿದ್ದಿ ಅನ್ನುವುದರಿಂದಲೇ ಇದನ್ನು ಒಪ್ಪುವ ಮಂದಿಗಳಿದ್ದಾರೆ ಅನ್ನುವುದನ್ನು ನೀನು ಪರೋಕ್ಷವಾಗಿ ಒಪ್ಪಿದ ಹಾಗಲ್ಲ. ನನ್ನ ಸಾಮರ್ಥ್ಯದಿಂದ ಸಾಧ್ಯವಾಗಿಸ್ತೇನೆ, ಇಲ್ಲ ಅನ್ನುವುದಕ್ಕೆ ನೀನು ಯಾರು? ಅಲ್ಲ, ಸಾಮರ್ಥ್ಯ ಅಂತ ಹೇಳಿದ್ರೆ ಅದಕ್ಕೊಂದು ಮಾನ್ಯತೆ ಬೇಡವಾ? ನನ್ನ ಸಾಮರ್ಥ್ಯದಿಂದ ಸಾಧ್ಯವಾಗಿಸ್ತೇನೆ ಅಂತ ರಕ್ಕಸನು ಹೇಳ್ತಾನೆ. ರಕ್ಕಸನಿಗೂ ನಿಮಗೂ ವ್ಯತ್ಯಾಸ ಏನು? ಸಾಧ್ಯತೆಯಿಂದ ರಾಜ್ಯ ಸಾಧ್ಯವಾಗಿಸ್ತೇನೆ ಅಂತ ಹೊರಡುವುದಲ್ಲ, ಸಾಧು ಅಂತ ನೋಡಬೇಕಾದ ಜಾಗದಲ್ಲಿ ಇರುವುದಲ್ವ ನೀವು? ಮಹಾತ್ಮರಾದವರುಗಳು ಮಾಡಿದ್ದು ಸಾಧ್ಯವಾದರೆ ಅದಕ್ಕೆ ಸಾಧು ಅನ್ನುವಂತಹ ಅಸ್ತು ಮುದ್ರೆಯು ಮುಂದಕ್ಕೆ ಒತ್ತಲ್ಪಡುತ್ತದೆ. ಈ ಪ್ರಪಂಚದಲ್ಲಿ ಮಹಾತ್ಮ ಅಂತ ಅನ್ನಿಸುವುದು ಹೇಗೆ? ಅಸಾಧ್ಯವಾದದ್ದನ್ನು ಸಾಧಿಸಿದವನು ಅಂತವನು ಈ ಪ್ರಪಂಚದಲ್ಲಿ ಅಘಟಿತ ಘಟನಾಪಟುವಾಗಿ ಗುರುತಿಸಲ್ಪಡ್ತಾನೆ. ಹಸಿವೆ ಇದ್ದವರಿಗೆ ಕೊಡುವುದು ಹೌದಾದ್ರೆ, ಅವನ ಹಸಿವೆಗೆ ಬೇಕಾದ್ದು ಕೊಡುವುದು ಹೌದಾದ್ರೆ
ವಸಿಷ್ಠಾಶ್ರಮಕ್ಕೆ ಹೋದಲ್ಲಿ ನಿಮ್ಮ ಹಸಿವೆ ಅಂತದಿದ್ದದ್ದು ಏನಿದ್ದದ್ದು? ಕಾಮಧೇನು ಬೇಕು ಅಂತಲ್ವಾ? ಆ ಹಸಿವೆ ಸರಿ ಅಂತಾಯ್ತಾ? ತಪ್ಪು ಅಂತಾಗ್ಲಿಲ್ವಾ? ಈಗ ಆ ಹಸಿವೆ ತಪ್ಪು ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ತಿರಸ್ಕರಿಸಿದ ವಸಿಷ್ಠರು ತ್ಯಾಜ್ಯರು ಅಂತಾದ್ರ? ಇಲ್ಲಲ್ಲ, ವಸಿಷ್ಠರು ಪೂಜ್ಯರು ಅಂತಲಾದದ್ದು. ಯಾವ ಹಸಿವೆ ಅಂತ ನೋಡಿ, ಇದು ನೀನು ತಿನ್ನಬಾರದನ್ನು ಬಯಸಿದ ಹಸಿವೆ ಎನ್ನುವುದಾಗಿ ಅವರನ್ನು ಕಳುಹಿಸಿ ಕೊಡ್ತಿದ್ರೆ ನೀವು ಮಹಾತ್ಮರಾಗ್ತಾ ಇದ್ದೀರಿ. ನಿನಗೆ ಹಸಿವೆ ಉಂಟಾ? ನೀನು ತಿನ್ನಬಾರದ್ದು ಕೇಳಿದ್ರು ಕೊಡ್ತೇನೆ ಅಂತ ನೀವು ಕೊಟ್ಟ ಕಾರಣ ಭಕ್ಷಣ ಮಾಡಿದ ಅವ ಮಾತ್ರ ಅಲ್ಲ, ಅದನ್ನು ಕೊಟ್ಟ ನೀವು ಪಾಪ ಭಜನರು. ಸಶರೀರವಾಗಿ ನಾಕವನ್ನೇರುವುದಕ್ಕೆ ಸೌಭಾಗ್ಯವೇ ಇಲ್ಲ ಅನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಗೊತ್ತಾ? ನೀನು ಹುಟ್ಟುತ್ತಲೇ ದೇವನಾದವನ ಅಲ್ಲ, ಮತ್ತೆ ನೀನೇಗೆ ದೇವನಾದ? 100 ಯಾಗ ಮಾಡಿ ಶರೀರ ನಂತರ ಎಲ್ಲಿ ಹುಟ್ಟಿದ್ದು ನೀನು? ಭೂಲೋಕದಲ್ಲಿ ಹುಟ್ಟಿದವ. ಮತ್ತೆ ನೀನು ದೇವಲೋಕವನ್ನು ಶರೀರನಾಗಿ ಬಂದದ್ದಲ್ಲ, 100 ಯಾಗ ಮಾಡಿ ಸತ್ತು ಹುಟ್ಟಿದ್ದ. ಮತ್ತೆ ಶರೀರಾವಸಾನದ ನಂತರ ಸತ್ತು ಹುಟ್ಟಿದ್ದ ನೀನು. ಪೃಥ್ವಿ ತತ್ವ ಹೋಗಿ ಶರೀರಾವಸಾನದ ನಂತರ ಜ್ಯೋತಿಷ್ಠೋಮ ಯಾಗಕ್ಕೆ ಫಲ ಸಿಗುವುದು ಯಾವಾಗ? ಜ್ಯೋತಿಷ್ಠೋಮದಲ್ಲ, ನಿನ್ನ ಹತ್ರ ಕೇಳು. ನೀನೀಗ ಶತಮುಖಗಳನ್ನೆಸಗಿ ಜ್ಯೋತಿಷ್ಠೋಮ ಮಾತ್ರ ಅಲ್ಲ, ಜ್ಯೋತಿಷ್ಠೋಮಾದಿ ಯಾಗಗಳು. ಅದು ಮರಣಾನಂತರ ಸ್ವರ್ಗವನ್ನು ಬಯಸುವ ಜ್ಯೋತಿಷ್ಠೋಮ ಮಾಡಬೇಕು. ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ. ಈ ಸ್ವರ್ಗಕಾಮೋ ಯಜೇತ, ಸ್ವರ್ಗಕಾಮವನ್ನು ಮರಣಾನಂತರ ಹೊಂದುವನು ಮಾಡಬೇಕಾದ. ಸಶರೀರವಾಗಿ ನಾಕವೊಂದು ಅಧಿಕಾರವನ್ನು ನೀನು ಹೊಂದಿದ್ದೇಗೆ? ಸಶರೀರ ಅಲ್ಲ ನನ್ನದು. ಮತ್ತೆ ಹೇಗದು ಸಶರೀರ? ಮತ್ತೆ ಇನ್ನು ಸತ್ತು ಹುಟ್ಟಿದ್ದ? ಆ ಶರೀರ ಅವಸಾನ ಆದ್ಮೇಲೆ ಬಂದದ್ದು. ಎಲ್ಲಿ ಅವಸಾನ ಆಗಿದೆ? ಅದೇ ಶರೀರ ಅಲ್ವಾ? ಅದೇ ಶರೀರ ಅಲ್ಲ, ಶರೀರಕ್ಕೆ ದಿವ್ಯತೆ ಬಂದಿದೆ. ಅದೇ ಅದು ಶರೀರ ಬಿದ್ದೋಗಿದೆ ಅಲ್ಲ. ಆ ಶರೀರ ಪೃಥ್ವಿ ತತ್ವದ ಶರೀರ ಇಲ್ಲ, ಶರೀರ ಅವಸಾನವಾಗಿದೆ. ಇವ ಹೊರಟದ್ದು ಅವನಿಗೆ ಬೆವರುವ, ಅವನಿಗೆ ಯಾವುದು ಹಸಿವೆ ಉಂಟೋ, ಯಾವುದರಲ್ಲಿ ಬಾಯಾರಿಕೆ ಆಗ್ತದೋ, ಯಾವುದರಲ್ಲಿ ನಿದ್ರೆ ಬರ್ತದೋ, ಯಾವುದರಲ್ಲಿ ಕಣ್ಣು ಮುಚ್ಚುತ್ತಾನೋ ಅದೇ ಶರೀರದಲ್ಲಿ ಪಡೀಲಿಕ್ಕೆ ಹೊರಟದ್ದು. ನಾನು ದೇವಲೋಕಕ್ಕೆ ಬರುವಾಗ ಬೆವರುವ, ಬಾಯಾರುವ, ಹಸಿವೆ ಆಗುವ, ನಿದ್ರೆ ಬರುವ ಈ ಶರೀರವನ್ನು ಬಿಟ್ಟು ಬಂದದ್ದು. ದೇಹ ತತ್ವಕ್ಕಿಂತ ಹೊರತಾಗಿ ನೀನು ದೇವಲೋಕ ಏರಿದ್ದಲ್ಲ. ನಿನಗೆ ದೇವಲೋಕದ ದಿವ್ಯತೆ ಬಂದಿದೆ. ಹಾಗೆಂದು ದೇಹ ಬೇರೆಯ? ದೇಹ ಮೊದಲಿನದ್ದೇ. ಮೊದಲಿನ ದೇಹಕ್ಕೆ ದಿವ್ಯತೆ ಬಂದಿದೆ. ದೇಹ ಅನ್ನುವುದನ್ನು ಯಾವ ಅರ್ಥದಲ್ಲಿ? ಯಾವುದಪ್ಪ ನೀನು ಯಾವ ಅರ್ಥದಲ್ಲಿ? ದಹನಶೀಲವಾದದ್ದಲ್ಲ ನನ್ನದು. ಅದು ಬದಲಾದದ್ದು. ಬದಲಾಗಿದೆ ಅಂತ ಈಗ ಬದಲಾಗಲಿಲ್ಲ ಅಂತ. ಬದಲಾದದ್ದು ಅಂದ್ರೆ ಹೇಗೆ ಬದಲಾದ? ದೇಹ ಬಿದ್ದು ಹೋಗಿ ಎದ್ದು ನಿಂತದ್ದಲ್ಲ, ಅದೇ ದೇಹದಲ್ಲಿ ಬದಲಾವಣೆ ಆದದ್ದು. ದೇಹದಲ್ಲಿರುವಂತಹ ಪೃಥ್ವಿ ತತ್ವದ ಅಂಶ ಕಡಿಮೆಯಾಗಿ ಆಕಾಶ ತತ್ವವೇ ಅಧಿಕವಾಗಿ ಅದಕ್ಕೊಂದು ದಿವ್ಯತೆ ಪ್ರಾಪ್ತವಾಗ್ತದೆ. ಆದ್ದರಿಂದಲೇ ಹಗುರವಾಗಿ ಶರೀರ ಮೇಲೆ ಇರುವುದಕ್ಕೆ ಸಾಧ್ಯವಾಗ್ತದೆ, ಅಲ್ಲದಿದ್ದರೆ ಸಾಧ್ಯ ಆಗುವುದಿಲ್ಲ. ಇನ್ನೂ ಸುಲಭ ಉಂಟು. ತಮಸ್ಸಿನ ಭಾವ ಯಾರಲ್ಲಿ ಹೆಚ್ಚುಂಟು ಅವ ರಾಕ್ಷಸನಾಗ್ತಾನೆ. ರಜೋಗುಣ ಯಾರಲ್ಲಿ ಹೆಚ್ಚುಂಟೋ ಅವ ನರನಾಗ್ತಾನೆ. ಸಾತ್ವಿಕ ಗುಣ ಯಾರಲ್ಲಿ ಹೆಚ್ಚುಂಟೋ ಅವ ದೇವತೆ ಆಗ್ತಾನೆ. ನನ್ನಲ್ಲಿರುವ ತಮಸ್ಸು ಮತ್ತು ರಜೋಗುಣ ಇದೆರಡನ್ನು ಬಿಟ್ಟು ಸಾತ್ವಿಕನಾದ ಇವ ರಜೋಗುಣ ಭೂಯಿಷ್ಠವಾದ ಶರೀರವನ್ನು ಹೊಂದಿರುವ ಕಾರಣ ಇವ. ನಿನ್ನ ಸಾತ್ವಿಕತೆ ಎಲ್ಲ ಗೊತ್ತಿದೆ. ಯಾರ್ಯಾರು ಅಶ್ವಮೇಧ ಮಾಡುವುದಾದ್ರೆ ಕುದುರೆ ಕತ್ತುಕೊಂಡು ಹೋಗಲಿಕ್ಕೆ ಬರ್ತದೆ ನಿನಗೆ. ಯಾರ್ಯಾರು ಅಶ್ವಮೇಧದಲ್ಲಿ ಹವಿಸು ಸ್ವೀಕರಿಸುವುದೇನೋ ಅಂತ ಕುಳಿತುಕೊಳ್ಳಿಕ್ಕೆ ಬರ್ತದೆ ನಿನಗೆ. ಯಾರಾದ್ರೂ ಸಾಮರ್ಥ್ಯದಿಂದ ನಾಕ ಕೇಳಿದ್ರೆ ಹೊಡೆದು ಕೆಳಗುಳಿಸಲಿಕ್ಕೆ ಬರ್ತದೆ ನಿನಗೆ. ನೀನು ಸಾತ್ವಿಕ ಗುಣ ಸಂಪನ್ನನ. ಈಗ ನೀವು ಯಜ್ಞ ಮಾಡುವಾಗ ಅಶ್ವಮೇಧದ ಕುದುರೆ ಕದ್ದುಕೊಂಡು ಹೋದ ಇಂದ್ರ ನಿನಗೆ ನನ್ನ ಪೂಜೆ ಇಲ್ಲ ಅಂತ ಮಾಡಿದ್ರ? ಅದೀಗ ನೀನು ಏನು ನಿಮಗೆ ಈಗ ಆಕ್ಷೇಪಕ್ಕೆ ಆಗುವಾಗ ಅದು ನೆನಪು ಬರ್ತದೆ. ನಿಮಗೆ ಬೇಕಾದ ಫಲ ಕೊಡುವಾಗ ಇಂದ್ರ ಇದನ್ನ ಅಂತ ಹೇಳುವಾಗ ಅಶ್ವಮೇಧದ ಕುದುರೆ ಅದು ಕದ್ದದ್ದು ಸುಳ್ಳು ತಪ್ಪು ಆಗ್ಲಿಲ್ಲ, ಅದು ಸರಿ ಅಂತ ಮಾನಿಸಿದ 3 ಮೂರ್ತಿಗಳಿದ್ದಾರೆ. ಅದು ಯಾವ ನೀವು ಹೇಳಬೇಕದ್ದಿಲ್ಲ. ಅದು ನಿಲ್ಲು. ಕದ್ದುಕೊಳ್ಳುವಾಗ ತಪ್ಪು ಅಂತ ಆದದ್ದಲ್ಲ, ಕದ್ದು ಆಮೇಲೆ ಪರಿಣಾಮದಲ್ಲಿ ಆದದ್ದು. ನಾಕ ಏರುವ ಕಾಲಕ್ಕೆ ಇದೀಗ ತಪ್ಪು ಅಂತ ನೀನು ಹೇಳ್ತಾ ಇದ್ದಿ. ಈಗ ಪರಿಣಾಮದಲ್ಲಿ ಮತ್ತೆ ನೋಡೋಣ ಏನಾಗ್ತದೆ. ನೀವು ಮೊದಲು ಹೊಡೆದದ್ದು ಯಾಕೆ? ನಿಮಗೆ ನದೇವ ಚರಿತಂ ಚರೇತಿ ಅನ್ನೋದು ಗೊತ್ತುಂಟಲ್ಲ? ಗೊತ್ತುಂಟು. ದೇವತೆಗಳು ಮಾಡುವುದು ಎಲ್ಲ ಪ್ರತ್ಯಕ್ಷದಲ್ಲೇ ಫಲ ಕೊಡುವುದಾ? ಅಲ್ಲಲ್ಲ. ಪರೋಕ್ಷ ಪ್ರಿಯ ವೈ ದೇವ ಅದರ ಮತ್ತಿನ ವಾಕ್ಯ ಎಂತದ್ದು? ಮತ್ತೀಗ ಪ್ರತ್ಯಕ್ಷ ಕೊಡದದ್ದು ಯಾಕೆ? ಪ್ರತ್ಯಕ್ಷೇ ದ್ವಿಷಃ. ಪ್ರತ್ಯಕ್ಷದಲ್ಲಿ ದ್ವೇಷಿಗಳಾಗಿ ಕಂಡ್ರು, ಪರೋಕ್ಷದಲ್ಲಿ ಒಳ್ಳೆಯ ಪರಿಣಾಮವನ್ನು ಕೊಡಬಲ್ಲ ಸಾಮರ್ಥ್ಯ ಇರುವವರು ದೇವತೆಗಳು, ಭೂಲೋಕದವರಲ್ಲ. ಹಾಗಾಗಿ ನಾನು ಅಶ್ವಮೇಧದ ಕುದುರೆಯನ್ನು ಕದಿಯುವುದರ ಹಿಂದೆ ಪರೋಕ್ಷದಲ್ಲಿ ಇಂತಹ ಪರಿಣಾಮ ಆಗ್ತದೆ ಎನ್ನುವುದೇ ಸಂಕಲ್ಪ. ಗೊತ್ತಿದೆ. ದೇವಲೋಕಕ್ಕೆ ನಾಳೆ ಸಂಚಕಾರ ಬರ್ತದೆ, ದೇವ ಸಿಂಹಾಸನಕ್ಕೆ ಮತ್ತೊಬ್ಬ ಉತ್ತರಾಧಿಕಾರಿ ಸಿದ್ಧನಾಗುತ್ತಾನೆ ಅನ್ನುವ ಕಾಲಕ್ಕೆ ತುರುಗವನ್ನು ಅಪಹರಿಸಿಕೊಂಡು ಹೋಗಿ ಮತ್ತೆ ಯಾಕೆ? ಈಗ ದೇವಲೋಕವನ್ನು ಅನ್ನುವಂತರದವರೆಗೆ ನನಗೆ ಕೊಟ್ಟ ಮೇಲೆ ಮತ್ತೊಬ್ಬ ಬರ್ತಾನೆ ಅಂತ ಆದ್ರೆ ಅದು ಹಾಗೆ ಮಾಡ್ಬೇಕು. ಹಾಗಿದ್ರೆ ದೇವಲೋಕಕ್ಕೆ ಪ್ರವೇಶರು ನೀನು ಹೊಡೆದದ್ದು ಯಾಕೆ ಅನ್ನೋದಕ್ಕೆ ಬೇರೆ ಕಾರಣ ಬೇಡ. ಅಲ್ಲ, ಇದಕ್ಕಿದೆ ಕಾರಣ. ಯಾವ? ಸಶರೀರನಾಗಿ ಗುರುಜ ಶಾಪ. ನೀವೇ ಹೇಳಿದ್ರಲ್ಲ, ಅವ ದೇವಲೋಕದ ಪೀಠಕ್ಕೆ ಬರ್ಲಿಕ್ಕೆ ಇರುವುದಲ್ಲ, ಅವ ಇಂದ್ರನಾಗಲಿಕ್ಕೆ ಬರುವುದಲ್ಲ. ನಾನೆಲ್ಲ ಹೇಳಿದ್ದು, ನೀವೇ ಹೇಳಿದ್ದು ಇಂದ್ರ ಪದವಿಗೆ. ನಿನ್ನ ಪೀಠಕ್ಕೆ ಎಲ್ಲಿ ಧಕ್ಕೆ ಬರ್ತದೆ, ನಿನ್ನ ಭೋಗಕ್ಕೆ ಎಲ್ಲಿ ಕೊರತೆ ಬರ್ತದೆ ಅನ್ನುವ ಭಾವ ಬಂದ ಕಾಲಕ್ಕೆ ಆಲೋಚನೆ ಮಾಡದೆ ನೀನು ಮುಂದಾಗಿದೆ. ಗುರುಗಳು ಅಂತ ಗೌರವ ಕೊಡದೆ ಇದ್ದವ ಈಗ ಬೃಹಸ್ಪತಿಗಳಿಗೆ ಅಪಮಾನ ಮಾಡಿದ್ದಕ್ಕಲ್ಲ ಬಿಟ್ಟೋದ್ದವರು. ಅವರನ್ನು ನಾನು ಗಮನಿಸಲಿಲ್ಲ. ಎಂತದ್ದು ಗಮನಿಸಲಿಲ್ಲ? ಮತ್ತೆ ಬರ್ಲಿಲ್ವ? ಮತ್ತೆ ನಿನಗೆ ಲೋಕವನ್ನೆಲ್ಲ ನೋಡುವ ಕಣ್ಣು ಉಂಟು, ಅದು ಗಮನಿಸಲಿಲ್ಲ. ಈಗ ನಿಮ್ಮದು ಹೇಗಾಯ್ತು ಗೊತ್ತುಂಟಾ? ಒಂದು ಯಾವತ್ತೋ ಒಂದು ಕಾಲದಲ್ಲಿ ಒಬ್ಬನ ಕೈ ತುಂಡಾಗಿರ್ತದೆ. ಕೈ ತುಂಡಾದ ಮೇಲೆ ಯಾವುದೋ ಒಂದು ವೈದ್ಯಕೀಯ ಶಾಸ್ತ್ರದಂತೆ ಜೋಡಿಸ್ತಾರೆ. ಕೈ ತುಂಡಾಗಿ ಸರಿಯಾಗಿದೆ, ಓ ಕೈ ಇಲ್ಲದವನೇ ಅಂತ ಕರೆದ್ರೆ ಏನು ಹೇಳ್ತಾರೆ? ನಿನಗೆ ಕಣ್ಣು ಕಾಣುದಿಲ್ವ ಅಂತ ಕೇಳ್ತಾರೆ.
ಈಗ ಬೃಹಸ್ಪತಿಗೆ ಅವಮಾನ ಆದ್ಮೇಲೆ ಅವರೇ ನನ್ನನ್ನು ಒಪ್ಪಿಕೊಂಡು ನನಗೆ ಬಂದ ದೋಷವನ್ನು ಪರಿಹಾರ ಮಾಡಿ ಅಶ್ವಮೇಧಕ್ಕೆ ಅವರೇ ಎದುರು ನಿಂತು ನನ್ನನ್ನು ಮತ್ತೆ ನಾಳೆ ಬೃಹಸ್ಪತಿ ನನ್ನ ಒಪ್ಪುತ್ತಾರೆ ನೋಡ್ತೇನೆ. ಯಾರು ಬಂದದ್ದು? ಋಷಿ ತಿಲಕ. ಖಾದಿಯನು ಪರಿಗಣಿಸಿ ತಮ್ಮಯ ರೀತಿಗೆಳದವನಿರುತ್ತ ನಿರ್ಣಯ ಮಾತು ತಪ್ಪದ ಪರಿಯ ನುಡಿಬೆಗೆನುತ್ತ ಅದು ತಪ್ಪದ ಬಗೆ ಹೇಗೆ ಎನ್ನುವುದಾಗಿ ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲಲಿ ಸಕಲವು ನಿಲಲಿ ಸಕಲವು ನಿಲಲಿ ಕುದಿಯದಿಲ್ಲ ತಿಲಕ. ಎಂತದ್ದು ತಿಲಕ ಅಂದ್ರೆ ಅದು ಹಣೆ ಇರಬೇಕಾದಷ್ಟು ಇದ್ರೆ ಮಾತ್ರ ಚಂದ. ಇರಬೇಕಾದ ಜಾಗದಲ್ಲಿ ಇರಬೇಕು. ಮುನಿಯೇ ಅದದು ಮುನಿಯೇ. ಮತ್ತೆ ಮುನಿ ಇದ್ದದ್ದು ನಿನ್ನ ಹತ್ರ ಯಾರು ಹೇಳಿದ್ದಾರೆ ಈಗ ಮುನಿ ಅಂತ ಹೇಳಲಿಕ್ಕೆ? ಅಲ್ಲ, ನನ್ನದು ಕ್ರಿಯಾಶಬ್ದದ ಮುನಿಯೇ ಅಲ್ಲ, ಮತ್ತೆ ಇದು ನಾಮಪದ ಮುನಿಯೇ. ಹೌದು. ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲಲಿ. ನನ್ನ ಮಾತಲ್ಲ. ಬೃಹಸ್ಪತಿಗಳು ಬಂದ್ರು. ಓ, ಅಲ್ಲಿದ್ದಾರೆ. ಹೌದೌದು, ಈಗ ಬಂದದ್ದವರು. ಹೌದೌದು, ಬೃಹಸ್ಪತಿಗಳು. ನಿನಗಾಗಲೇ ಕರ್ಕೊಂಡು ಬರುವುದಿತ್ತಲ್ಲ ಅವರನ್ನು? ಅಲ್ಲ, ಹಾಗೆಲ್ಲ ಬರ್ಬೇಕು ಅಂತ ಹೇಳಿದ್ರೆ ಬರುವುದಿಲ್ಲ ಅವರು. ಈಗ ಬಂದರು. ಹೌದೌದು, ಹೌದು. ಅವರು ಬಂದ ಮೇಲೆ ಇದಿಲ್ಲ. ನಾನು ಹೇಳಿಲ್ಲ ಅವರು ಬಂದು ಒಪ್ಪುತ್ತಾರೆ ಅಂತ. ನನಗೆ ವಿಶ್ವಾಸ ಉಂಟದು. ಅಲ್ಲ, ನೀವು ಹೇಳಿದ್ದಕ್ಕೆ ಬಂದದ್ದೇ ಇರಬೇಕು. ಅಲ್ಲ, ನಿಮ್ಮ ಮೇಲಿನ ಗೌರವದಿಂದ. ನಾನು ಅವರನ್ನು ಕರೆಯಲಿಲ್ಲ, ಅದಲ್ಲ. ಅಲ್ಲ, ಅವರಿಗೆ ಗೊತ್ತಾಗ್ತದಲ್ವ. ಮತ್ತೆ ಇನ್ನೊಂದುಂಟು, ಋಷಿಕಲ್ಪವು ದೇವಕಲ್ಪವು. ಇದೆರಡರಲ್ಲಿ ಯಾವುದರದ್ದು ಸರಿ ಎನ್ನುವುದಾಗಿ ಪಾರದರ್ಶಕವಾಗಿ ತೀರ್ಮಾನವಾಗದೇ ಇದ್ರೆ ಒಂದು ಸಮನ್ವಯಕ್ಕೆ ಬರುವುದು. ಎಲ್ಲಿಯದ್ದು ಸರಿ ಎಲ್ಲಿಯದ್ದು ತಪ್ಪು ಅಂತ ಪೂರ್ತಿ ನಿರ್ಣಯ ಆಗದೇ ಇದ್ರೆ ಏನು ಮಾಡುದು? ಮತ್ತೆ ಸಮನ್ವಯ ಇಲ್ಲದಿದ್ರೆ ಪ್ರಪಂಚದಲ್ಲಿ ಸಂಘರ್ಷ ಮುಗಿಲಿಕ್ಕೆ ಅಲ್ವಾ. ಒಂದೋ ತೆಗೆಯಬಹುದಾದಷ್ಟು ತ್ಯಾಜ್ಯ ಆಗಿರ್ಬೇಕು, ಇಲ್ಲ ಇದ್ರೆ ಅದರ ಎದುರಿರುವುದು ಎಂದೆಂದಿಗೂ ತೆಗೆಯಲಾರದಷ್ಟು ಪೂಜ್ಯ ಆಗಿರ್ಬೇಕು. ಈಗ ನನ್ನದೋ ನಿಮ್ಮದೋ ತಪ್ಪು ಸರಿ ಎನ್ನುವುದಾಗಿ ನಿರ್ಣಯ ಮಾಡುವಷ್ಟು ದೊಡ್ಡ ಪ್ರಕರಣ ಅಲ್ಲ ಇದು. ಯಾಕೆ? ಅವ ಸ್ವರ್ಗಕ್ಕೆ ಬಂದದ್ದಲ್ಲ, ನೀವು ಬೇರೆ ಸ್ವರ್ಗ ನಿರ್ಮಾಣ ಮಾಡಿದ್ದೀರಿ. ಹಾಗಾಗಿ ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲಲಿ. ಇನ್ನು ಪ್ರಧಾನ ಆಕ್ಷೇಪ ಬಂದದ್ದು ಆಮೇಲೆ. ಹೌದು, ನಾನು ಪ್ರತಿ ನಾಕವೊಂದನ್ನು ಸೃಷ್ಟಿಸಿ ಅನ್ಯಮಿಂದ್ರಂ ಕರಿಷ್ಯ, ಇಂದ್ರನನ್ನು ಮಾಡ್ತೇನೆ ಅಂತ ಹೊರಟ ಕಾಲಕ್ಕೆ ಪ್ರಪಂಚಕ್ಕೆ ಎರಡು ಇಂದ್ರರಿಲ್ಲ ಅನ್ನುವುದಕ್ಕಾಗಿ ಆಕ್ಷೇಪಿಸುವುದಕ್ಕೆ ನೀನು ಬಂದೆ. ಮತ್ತೆ ನಾಕಲೋಕಕ್ಕೆ ಬಂದವನನ್ನು ಹೊಡೆದು ಮೊದಲೇ ಕಡಗ ಹಾಕಿ ಆಗಿದೆಯಲ್ಲ. ಹೌದು. ಮತ್ತೆ ಇನ್ನೊಂದುಂಟು, ಈಗ ಒಂದು ಇಂದ್ರ ಇರುವಾಗ ಮತ್ತೊಂದು ಇಂದ್ರ ಇದ್ರೆ ಎಲ್ಲರಿಗೂ ಅದೊಂದು ಸಮಸ್ಯೆ ಅಲ್ವಾ ಸ್ವಾಮಿ? ಹೌದೌದು. ಆದ್ರೆ ನಿಮ್ಮ ಮಾತು ಉಳಿಬೇಕು, ನಿಮ್ಮ ಮಾತು ಕಳೆಯ ಕೂಡದು. ಇದು ಗುರುಗಳಾದ ಬೃಹಸ್ಪತಿಗಳ ಮಾತು. ಏನು ಮಾಡೋದು? ನೀವು ನಿರ್ಮಿಸಿದ ಅಲ್ಲೇ ಇರಲಿ. ಅಲ್ಲೇ ಇರಲಿ ಅಂದ್ರೆ ಶ್ವಸನ ಸಖ ಪಥದ ಹೊರಗೆ, ವೈಶ್ವಾನರ ಪಥಕ್ಕಿಂತ ಹೊರಗೆ. ಇಂಥದ್ದು ಧ್ರುವ ಮಂಡಲ, 27 ನಕ್ಷತ್ರ ಮಂಡಲ, ಸಪ್ತರ್ಷಿಗಳು ಎಲ್ಲ ಇರಲಿ ಅವನಿಗೆ. ಅವನಿಗೂ ಸ್ವರ್ಗ ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ. ಒಂದು ಇರಲಿ ಅವನಿಗೆ. ಆದರೆ ಒಂದು ಇನ್ನು ಹೆಚ್ಚಿನದನ್ನು ಸೃಷ್ಟಿ ಮಾಡುವುದು ಬೇಡ, ಇಷ್ಟೇ ಸಾಕು. ಆದರೆ ಒಂದು ಈಗ ನನಗೆ ಕೊಡುವುದನ್ನು ಅವನಿಗೆ ಕೊಟ್ಟರೆ ನನಗೆ ಎಂಥದ್ದು ಸಿಗ್ಲಿಕ್ಕಿಲ್ಲ. ನಿನಗೆ ಕೊಡುವುದನ್ನು ಅವನಿಗೆ ಅಲ್ಲ, ಈ ಸ್ವರ್ಗ ಲೋಕದಲ್ಲಿ ಯಾವುದೆಲ್ಲ ಭೋಗ ಉಂಟು. ಈಗ ನಮಗೆ ಹವಿಸ್ಸು ಕೊಡ್ತಾರೆ, ನಮಗೆ ಪ್ರಾರ್ಥನೆ ಸಲ್ಲಿಸ್ತಾರೆ, ಆಗಾಗ ನಮ್ಮನ್ನು ರಕ್ಷಿಸಬೇಕು ಅಂತ ನಮ್ಮನ್ನು ಕರೀತಾರೆ. ಆಗ ನಾವು ಇಚ್ಛೆಯಿಂದ ಹೋಗಬೇಕಾಗ್ತದೆ, ಬೇರೆ ಬೇರೆ ರೂಪ ಧರಿಸಬೇಕಾಗ್ತದೆ. ಇದೆಲ್ಲವೂ ಅವನಿಗಿದ್ರೆ ಈಗ ಅದೇ ಮತ್ತು ಈಗ ಯಾರಿಗೆ ಕೊಡು? ಯಾಕಂದ್ರೆ ದೇವಲೋಕ ಅನ್ನುವುದು ಪ್ರಪಂಚದಲ್ಲಿ ಸರ್ವೋತ್ಕೃಷ್ಟವಾದ, ಹೌದು, ಪ್ರಪಂಚದಲ್ಲಿ ಭೋಗಕ್ಕೆ ಹೆಗ್ಗಳಿಕೆಗೆ ಪ್ರತೀಕವಾಗಿ ಗುರುತಿಸಲ್ಪಡುವುದು. ಹೌದು, ನಾಕಾಧಿಕ. ಹೌದು,
ಅಥವಾ 4 ಲೋಕ. ಹೌದು. ಆದ್ದರಿಂದಲೇ ಅದರ ವರ್ಚಸ್ಸಿಗೆ ಪ್ರಭೆಗೆ ಕೊರತೆಯಾಗುವಂತಹ ಒಂದು ಸ್ಥಿತಿಯನ್ನು ನಾನಾದರೂ ಒಪ್ಪಿಕೊಳ್ಳುವುದಕ್ಕಿಲ್ಲ ಅಲ್ವಾ? ಒಳ್ಳೆಯದು. ನೀವು ಒಂದು ಒಳ ನಿರ್ಣಯವನ್ನು ತಳೆದಿದ್ದೀರಿ. ನಾನೇನನ್ನು ನನ್ನ ತಪಪ್ರಭಾವದಿಂದ ಈಗಾಗಲೇ ಸೃಷ್ಟಿ ಮಾಡಿದ್ದೇನೆ, ಅದನ್ನು ಬೇಡ ಅಂತ ನೀವು ಹೇಳುವುದಿಲ್ಲ. ಯಾಕೆಂದ್ರೆ ನಾನು ಅಮೃತ ಭಾಷೆ ನೀವು ಹೇಳಿದ್ದು ಸುಳ್ಳು ಅಂತಾಗಬಾರ್ದು. ನಿನಗೆ ಸ್ವರ್ಗವನ್ನು ಸಶರೀರವಾಗಿ ಅನುಭವಿಸುವ ಅವಕಾಶ ಒದಗಿಸಿಕೊಡ್ತೇನೆ, ನಾನು ಹೇಳಿ ಆಗಿದೆ. ಆದ್ದರಿಂದಲೇ ಭೂಲೋಕದಲ್ಲಿ ಅದನ್ನು ಎಷ್ಟು ನಾನು ವ್ಯವಸ್ಥೆ ಮಾಡಿದ್ರೆ ಆಗುದಿಲ್ಲ. ಅದು ಅಂತರಿಕ್ಷದಲ್ಲೇ ಆಗಬೇಕು. ಒಂದು ರೀತಿಯಲ್ಲಿ ಲೋಕಾಂತರ ಮಾಡಿದ್ದೇನೆ ಅಂತ ಹೇಳಿದ್ರು. ಆದ್ದರಿಂದ ಅದು ಸತ್ಯವಾಗಿ ಪರಿಣಮಿಸಬೇಕು, ಅವನಿಗೆ ನಾಕದ ಭೋಗವೂ ಸಿಗಬೇಕು. ಹಾಗೆ ನಾವು ಇಂದ್ರನಾಗಿ ಆಳಬೇಕು ಅನ್ನುವ ಅಪೇಕ್ಷೆಯನ್ನೇನು ಹೊಂದಿದವನಲ್ಲ. ಆದ್ದರಿಂದಲೇ ಈಗ ಏನು ವೈಶ್ವಾನರ ಪಥಕ್ಕಿಂತ ಹೊರಗೆ, ಒಂದರ್ಥದಿಂದ ದೇವಭೂಮಿಗಿಂತ ಹೊರಗೆ ಅಂತಲೇ ಅರ್ಥ. ವೈಶ್ವಾನರ ಪಥದಿಂದ ಒಳಗೆ ನಿಮ್ಮದು, ಅದಕ್ಕಿಂತ ಹೊರಗೆ ಬಂದಾಗಿದ್ದವ, ಅಲ್ಲಿಗೆ ನಾನು ನಿಲ್ಲಿ ಅಂದದ್ದು. ಆದ್ದರಿಂದ ಅಲ್ಲೇ ನಿಂತಿದ್ದಾನೆ. ಅಲ್ಲಿಯೇ ಈಗ ನಿಂತ ಸ್ಥಿತಿಯಲ್ಲಿ ಕಾಲು ಮೇಲೆ ತಲೆ ಕೆಳಗೆ ಶೀರ್ಷಾಸನ. ಹೌದು, ಹಾಗೆ ಸ್ಥಿರ ಆಗುದಿಲ್ಲ ತಲೆ ಅಷ್ಟೇ ಶೀರ್ಷಾಸನ. ಅದು ಯಾಕೆಂದ್ರೆ ನಾವು ಒಮ್ಮೆ ಸಿಟ್ಟಿನ ಬರದಲ್ಲಿ ಹೇಳಿದ್ದನ್ನು ಮತ್ತೆ ನಮಗೆ ಬದಲಿಸಲಿಕ್ಕೆ ಆಗುದಿಲ್ಲ ಅಲ್ವಾ? ಈಗ ಸ್ವರ್ಗ ಕೊಡ್ತೇನೆ ಹೇಳಿದ ವಾಕ್ಯ ಮಾತ್ರ ಅಲ್ಲ, ಅವ ತಲೆ ಕೆಳಗಾಗಿರುವಾಗ ಅಲ್ಲೇ ನಿಲ್ಲು ಅಂತ ಹೇಳಿದ್ದನ್ನು ಬದಲಿಸಲಿಕ್ಕೆ ಬರುವುದು. ಋಷಿ ವಾಕ್ಯವನ್ನು ಹುಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಾಗೆ ತ್ರಿಶಂಕು ಸ್ವರ್ಗ ಅನ್ನುವ ಹೆಸರನ್ನು ಹೊಂದಿಲ್ಲ. ಆದರೆ ದೇವತೆಗಳ ಸಕಲ ಸೌಭಾಗ್ಯಗಳನ್ನು ಅನುಭವಿಸುವ ಯೋಗ ಬಂದರು ಅದಕ್ಕಿಂತ ಭಿನ್ನವಾಗಿ, ಅದಕ್ಕಿಂತ ಕಡಿಮೆಯಾಗಿ ಅವನು ಗುರುತಿಸಲ್ಪಡಬೇಕು. ಅದಕ್ಕಾಗಿ ಹವಿರ್ಭೋಜನ ನಿಮಗುಂಟು, ಅವನಿಗಿಲ್ಲ. ಸರಿ, ಹವಿರ್ಭೋಜನ ಒಂದಿಲ್ಲ. ಮತ್ತೊಂದು ಸ್ವೇಚ್ಛೆ ಕೊಡುವವರಿಗೂ ಸಮಸ್ಯೆ ಇಲ್ಲ, ನನಗೆ ಕೊಡ್ತಾರೆ. ಸ್ವೇಚ್ಛಾಗಮನ, ಬೇಕಾದಲ್ಲಿಗೆ ಹೋಗುದು. ಅವ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಅಲ್ಲೇ ಅಲ್ವಾ? ಹೌದು. ಹೋದ್ರೆ ನಮಗೆ ಸಿಗ್ಲಿಕ್ಕಿಲ್ಲ ಒಂದು. ಅದೇ ಮತ್ತೆ ಅವನೆಲ್ಲ ಕಡೆಗೆ ಅವನೇ ಹೌದು. ಹಾಗಾಗಿ ಕರೆದಲ್ಲಿಗೆ ಹೋಗ್ಲಿಕ್ಕಿಲ್ಲ. ಅಲ್ಲ, ಈಗ ಅವನಿಗೆ ಹವಿರ್ಭೋಜನ ಇಲ್ಲ, ಕರೆದಲ್ಲಿಗೆ ಹೋಗ್ಲಿಕ್ಕಿಲ್ಲ. ಅವನಿಗೆ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ರೆ ಅಲ್ಲಿಂದಲೂ ಕೊಟ್ಟಾನು. ಇಲ್ಲ, ವರಪ್ರದಾನ ಇಲ್ಲ, ಅದು ಇಲ್ವಾ? ಕೊಡ್ಲಿಕ್ಕಿಲ್ಲ, ತೆಕ್ಕೊಳ್ಳಿಕ್ಕಿಲ್ಲ, ಅಲ್ಲಿಂದ ಆಚೀಚೆ ಹೋಗ್ಲಿಕ್ಕೆ ಸ್ವರ್ಗ ಅದಕ್ಕಿಂತ ಭೂಲೋಕವೇ ಒಳ್ಳೇದಿತ್ತು ಅಂತ ಅವನಿಗೆ. ಅಲ್ಲ, ಅದು ಸ್ವರ್ಗವೇ ಬೇಕು ಅಂತ ಹೇಳಿದ್ದ. ಅಲ್ಲ, ಒಂದು ದೃಷ್ಟಿಯಿಂದ ಒಳ್ಳೆಯದೇ ಆಯಿತು. ಯಾವುದೋ ಒಂದು ಆವೇಶದಲ್ಲಿ ವಸಿಷ್ಠರ ಮೇಲಿನ ಆಕ್ರೋಶವೋ, ಸಾಧಿಸ್ತೇನೆ ಅನ್ನುವ ಹಠವೋ, ನನ್ನಲ್ಲಿ ಇನ್ನೂ ಪೂರ್ತಿ ಬದಲಾಗದೇ ಇದ್ದ ಕ್ಷಾತ್ರವು. ಈಗ ಕ್ಷಾತ್ರಕ್ಕೆ ಆಯುಧ ಯಾವುದು? ಶಸ್ತ್ರ ಆಯುಧ. ಕ್ಷತ್ರಕ್ಕೆ ಶಾಸ್ತ್ರ ಆಯುಧ ಆದರೆ ಆಗಬಹುದಾದ ವಿಪರೀತ ಏನು, ಇದು ಪ್ರಪಂಚಕ್ಕೆ ಗೊತ್ತಾಗುವ ಹಾಗಾಯಿತು. ಒಳಗಿರುವುದು ಕ್ಷಾತ್ರ, ಹಾಗೆಂದು ಕೈಯ ಆಯುಧ ಶಾಸ್ತ್ರ ಆಗಿ ಹೋಯಿತು. ಈ ಕ್ಷಾತ್ರಕ್ಕೆ ಶಾಸ್ತ್ರ ಸೇರಿದರೆ ಆಗಬಹುದಾದ ವಿಪರೀತ ಪರಿಣಾಮ ಏನು ಕೇಳಿದರೆ ಇದು ತಲೆ ಕೆಳಗೆ ಕಾಲ ಮೇಲೆ ಹೀಗಾಗಿ ಹೋಗುತ್ತದೆ. ಇದು ಲೋಕಕ್ಕೆ ನಿದರ್ಶನವಾಗಿ ಶಾಸ್ತ್ರವನ್ನು ಯಾರು ವಿನಿಯೋಗಿಸಬೇಕು, ಶಾಸ್ತ್ರ ಯಾರಿಗೆ ಶಸ್ತ್ರವಾಗಬೇಕು ಅನ್ನುವುದನ್ನು ಪ್ರಪಂಚ ತಿಳಿಯುವುದಕ್ಕೆ ಇದೊಂದು ಕಾರಣವಾಯಿತು. ನನಗೂ ಒಂದು ಪಾಠ ಆಯಿತು. ಸಾಧಿಸಬೇಕಾದದ್ದು ಬಹಳ ಇರುವಾಗ ಅದಕ್ಕಿಂತ ಹೊರತಾಗಿ ಆಚೆ ಈಚೆ ನಮ್ಮ ದೃಷ್ಟಿ ಹೊರಳಬೇಕಾದದ್ದಲ್ಲ. ಯಾಕಂದ್ರೆ ಕೊಡುವಂತಹ ಒಂದು ದಾತಾರತ್ವ ಸಿದ್ಧವಾಗಬೇಕು ಅಂತಾದ್ರೆ ಅಲ್ಲಿ ಪೂರ್ಣತ್ವದ ಸಿದ್ಧಿ ಬರಬೇಕು. ಪೂರ್ಣತ್ವದ ಸಿದ್ಧಿ ಬಾರದೆ ಕೊಡುವುದಕ್ಕೆ ಹೊರಡ ಕೂಡುದು ಅನ್ನುವುದಕ್ಕೂ ನನ್ನ ಬದುಕುವುದು ನಿದರ್ಶನ ಆಯಿತು. ನಿಮ್ಮ ಸಂಪಾದನೆ ಎಲ್ಲ ಹೀಗೆ ಹೋಯ್ತಲ್ವ? ಹೋಗ್ಲಿ, ಏನು ಮಾಡುವ, ನಾವು ನಮಗೆಂತ ಮಾಡಿದ್ದು ಅಂತಲ್ಲ, ಕೆಲವು ಸಲ ಹಾಗಾಗಿ ಹೋಗ್ತದೆ. ಅಲ್ಲ, ಇನ್ನೂ ಎಂತದ್ದು ಇನ್ನೂ ಮುಂದುವರಿಲಿಕ್ಕೆ ಉಂಟಾ? ಅದು ಮುಂದುವರಿಯುವುದು. ಬ್ರಹ್ಮರ್ಷಿ ಪದವಿ ಈಗ ನಿಲ್ಲಿಸ್ತೇನೆ ಇಲ್ಲಿಗೆ ಅಂತ ಅರ್ಥ ಅಲ್ಲ. ನೀವು ಸ್ವಲ್ಪ ಸಮಯ ಕಾರ್ಯಕ್ರಮ ಬಿಟ್ಟು ಒಂದು ಸ್ವರ್ಗಕ್ಕೆ ಬನ್ನಿ, 4 ದಿವಸ. ಎಷ್ಟು ಕಾರ್ಯಕ್ರಮಕ್ಕೆ ಹೋಗುದು ಸುಮ್ಮನೆ? ಈಗ ಸ್ವರ್ಗದಲ್ಲಿ ಬಂದು ನನ್ನ ಕಾರ್ಯಕ್ರಮ ಎಂತದ್ದು? ಅಲ್ಲ, ವಿಶ್ರಾಂತಿ ಪಡೀರಿ ಅಂತ. ಇಂದ್ರ, ಸ್ವರ್ಗದ ಅಪೇಕ್ಷೆ ಉಳ್ಳವನಲ್ಲ ನಾನು. ಬೇಕೆಂದಾದರೆ ಸ್ವರ್ಗವನ್ನೇ ನನ್ನ ಬಳಿಗೆ ಬರಿಸಿಕೊಂಡೆ. ನೀವು ಹಾಗೆ ಹೋದ್ರೆ ನಾನೇ ಕಳಿಸಿಯೇನು? ಅಲ್ಲ, ಆ ರೀತಿಯಲ್ಲಿ ಮುಂದುವರಿದ್ರೆ ನಾನೇ ಸ್ವರ್ಗವನ್ನು ಕಳಿಸಿಯೇನು ನಿಮ್ಮ ಬಳಿಗೆ? ನಾನಿದ್ದಲ್ಲೇ ಸ್ವರ್ಗವನ್ನು ಉಂಟು ಮಾಡಿ. ನಮ್ಮ ಸ್ವರ್ಗ ಗಟ್ಟಿ ಆಗುವವರೆಗೆ ಅಲ್ಲಿ ಎಷ್ಟು ದೊಡ್ಡ ಸ್ವರ್ಗ ಆದ್ರೂ ನಮಗೆ ಬೇಸರ ಇಲ್ಲ. ಆದೀತು. ನನ್ನ ಸಾಧನೆ ನನಗೆ, ನಿನ್ನ ಹಾಗೆ ನನ್ನ ಸ್ವರ್ಗಕ್ಕೆ ಬರುದಿಲ್ಲ ಅಲ್ಲ? ಯಾವಾಗ ಬರೋದಿಲ್ಲ? ಇಲ್ಲ ಅಲ್ಲ? ಸರಿ ಸರಿ, ಇದು ನೀವು ಬರುದಿಲ್ಲ ಅಂತಾದ್ರೆ ನಾನು ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಡ, ಹೋಗು. ಆದ್ರೆ ನೀವು ಬರುದಿಲ್ಲ ಅಂತ ಹೇಳಿದಲ್ಲಿಗೆ ಬರುದಿಲ್ಲ, ಬರ್ತೇನೆ ಅಂತ ಹೇಳಿದಲ್ಲಿಗೆ ತಪ್ಪಿಸೋದಿಲ್ಲಲ್ಲ? ಬರುವುದಿಲ್ಲ ಅನ್ನೋ ಹಾಗೆ ಹೇಳಿದ್ದೆ ಆ ಕಾರಣಕ್ಕೆ. ಬರ್ತೇನೆ ಅಂತ ಒಪ್ಪಿದರೆ ಬಾರದೆ ಇರ್ಲಿಕ್ಕೆ ಆಗುದಿಲ್ಲ. ಎಷ್ಟು ಕಷ್ಟ ಆದ್ರೂ ಬರಲಿ. ಹಾಗೆ ಹೇಳುವವರು ನಂಬಬಹುದು. ಬರ್ತೇನೆ ಅಂತ ಹೇಳಿ ತಪ್ಪಿಸಿದ್ರೆ ಕಷ್ಟ. ಹೋಗಲಿ, ಇದು ನಾನು ಸ್ವರ್ಗಕ್ಕೆ ಹೋಗ್ತೇನೆ, ನೀವು ತಪಸ್ಸಿಗೆ ಹೊರಟದ್ದ? ಹೌದು. ನಾನು ಸ್ವರ್ಗದಲ್ಲಿದ್ರು ನಿಮ್ಮ ಮೇಲೆ ಒಂದು ಕಣ್ಣು ಇರ್ತದೆ ನನ್ನದು. ಇದ್ದಿದ್ದು ಗೊತ್ತಿದೆ ನನಗೆ. ನಿಮ್ಮ ಮೇಲೆ ಒಂದು ಕಣ್ಣಿಡದಾಗ್ತದೋ?
ಹೇಗಿದ್ರು ನೀವು ಇಷ್ಟ ಒಂದು ಸಮನ್ವಯಕ್ಕೆ ಬಂದ ಮೇಲೆ ನಿಮ್ಮನ್ನೊಂದು ಹಾಗೆ ಬಿಡ್ಲಿಕ್ಕೆ ಆಗ್ತದ? ಒಳ್ಳೆಯದು. ಹೇಗೆಲ್ಲ ಆಗಬೇಕು ಅದೆಲ್ಲ ಒದಗುತ್ತದೆ. ಹೌದೌದು. ಮುಂದುವರಿಲಿ. ನನಗೊಂದು ದೇವಲೋಕದಲ್ಲಿ ಸಭಾ ಕಾರ್ಯಕ್ರಮ ಉಂಟು. ಮಾಡು ಸಭಾ. ಸಾವಿರಾರು ವರ್ಷಗಳ ತಪಸ್ಸಿನ ಫಲವೆಲ್ಲ ನಾಶವಾಗಿ ಹೋಯಿತು ಅನ್ನೋ ಹಾಗೆ ವ್ಯರ್ಥ ಮಾಡುವುದಕ್ಕೇನೂ ಇಲ್ಲ. ಸಾಧಿಸಬೇಕಾದ ಗುರಿ ಬಹಳ ಮುಂದಿದೆ. ಅದನ್ನು ಹೊಂದುವಲ್ಲಿ ಮತ್ತೆ ಸಾಧನೆಗೆ ತೊಡಗಬೇಕು. ಭೂವಲಯದ ಪಶ್ಚಿಮ ಪ್ರದೇಶವನ್ನು, ಪುಷ್ಕರ ಕ್ಷೇತ್ರವನ್ನು ಸೇರಿ ಕಠೋರವಾದ